ತಿಳಿಸುವುದು. ಹಾಗಾಗಿ ಅದು ಕರ್ಮಯೋಗ ಅಂತ ಹೇಳೋ ಒಂದು ಇದಿದೆ. ಮಧ್ಯೆಯ ಭಾಗ 7ರಿಂದ 12ನೇ ಅಧ್ಯಾಯಗಳು ಕೃಷ್ಣನ ದಿವ್ಯ ಮಹಿಮೆಗಳು. ಅದು ನೇರವಾಗಿ ಕೃಷ್ಣನು ಹೇಳ್ತಾ ತನ್ನನ್ನು ನಾವು ಆಶ್ರಯಿಸಬೇಕು ಅಂತ ಕೃಷ್ಣ ಹೇಳೋದ್ರಿಂದ ಅದು ಭಕ್ತಿಯೋಗದ ಭಾಗ ಅಂತಾನೆ ಹೇಳೋದಿದೆ. 12ನೇ ಅಧ್ಯಾಯದ ಹೆಸರೇ ಭಕ್ತಿಯೋಗ. ಆದ್ರೆ 7ರಿಂದ 12ಕ್ಕೆ ಆ 2ನೇ ಭಾಗದ ಭಗವದ್ಗೀತೆ 2ನೇ ಭಾಗ ಅಂತ ಹೇಳ್ಬೋದು. 3 ಭಾಗಗಳು 6 ಅಧ್ಯಾಯ ಅಂತ ಮಾಡಿದಾಗ ಅದನ್ನು ಭಗವದ್ಗೀತೆಯದು ಮಧ್ಯ ಪೋರ್ಷನ್ ಅದು ಭಕ್ತಿಯೋಗ ಅಂತ ಹೇಳೋದು. 3ನೇ ಪೋರ್ಷನ್ ಹೇಳೋದು 13ರಿಂದ 18. ಇದು ವಿಶೇಷವಾಗಿ ಹೇಗೆ ನಾವು ಈ ದೇಹವಲ್ಲ ಅಂತ ತಿಳ್ಕೊಂಡು ಮತ್ತೆ ಭಗವಂತನು ಈ ಸಂಪೂರ್ಣ ಪ್ರಕೃತಿಯನ್ನು ನಿಯಂತ್ರಿಸ್ತಾ ಇದ್ದಾನೆ, ನಮಗೂ ಅವನಿಗೆ ಒಂದು ನಿತ್ಯವಾದ ಸಂಬಂಧ ಇದೆ, ಮತ್ತೆ ಹೇಗೆ ನಾವು ಅವನನ್ನು ಮರೆತು ಈ ಭೌತಿಕ ಜಗತ್ತಿನಲ್ಲಿ ಬದ್ಧರಾಗಿದ್ದೇವೆ. ಈ 3 ಗುಣಗಳು ಸತ್ವ ರಜಸ್ ತಮಸ್, ಈ ಗುಣಗಳಲ್ಲಿ ಈ ಒಂದು ಪ್ರಭಾವದಿಂದ ನಾವು ಅಜ್ಞಾನದಲ್ಲಿದ್ದೇವೆ. ಇದರಿಂದ ಮತ್ತೆ ಹೇಗೆ ನಾವು ಹೊರಗೆ ಬರೋದು, ನಾವು ಈ ಬಂಧನದಿಂದ ಹೊರಗೆ ಬರೋದು. ಸೊ ಇದೆಲ್ಲ ಒಂಥರ ಇದು ಜ್ಞಾನದ ವಿಷಯ, ಇದನ್ನ ತಿಳ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಇದು ಜ್ಞಾನಯೋಗದ ಭಾಗ ಭಗವದ್ಗೀತೆಯಲ್ಲಿ 13ರಿಂದ 18 ಅಂತ ಹೇಳೋದು. ಸೊ ಇವತ್ತು 13ನೇ ಅಧ್ಯಾಯ ಪ್ರಕೃತಿ ಪುರುಷ. ಒಂದ್ ನಿಮಿಷ ಶೇರ್ ಮಾಡ್ತೇನೆ ನಾನು ಸ್ಕ್ರೀನು. ಹರೇ ಕೃಷ್ಣ ಬೃಂದಾ ಮಾತಾಜಿ ಓಕೆ. ಹರೇ ಕೃಷ್ಣ ಮೀರಾ ಮಾತಾಜಿ ಕಾಣ್ತಾ ಇದೆ ಸ್ಕ್ರೀನ್, ನಾನು ಶೇರ್ ಮಾಡ್ತೇನೆ. ಕಾಣ್ತಿದೆ ಪ್ರಭುಜಿ. ಇದು 13ನೇ ಅಧ್ಯಾಯದ್ದು ಸ್ಕ್ರೀನ್ ಡೆಸ್ಕ್ಟಾಪ್ ಮೇಲೆ ಚಿಕ್ಕದಾಗಿ ಕಾಣ್ತಿದೆ. ಚಿಕ್ಕದಾಗಿದೆ. ಓಕೆ, ಡೆಸ್ಕ್ಟಾಪ್ ಫುಲ್ ಬರ್ತಾ ಇಲ್ಲ. ಇಲ್ಲ ಫುಲ್ ಬರ್ತಾ ಇಲ್ಲ. ಓಕೆ. ಈಗ ಬರ್ತಾ ಇದೆ ಪ್ರಭುಜಿ. ಈಗ ಬರ್ತಾ ಇದೆ ಮಾತಾಜಿ. ಈಗ ದೊಡ್ಡದಾಗಿದೆ ಅಲ್ಲ? ಹಾ ಪ್ರಭುಜಿ. ಏನಾದ್ರೂ ಎಲ್ಲಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ಮಾತಾಜಿ ತಿಳಿಸಿ ಮಾತಾಜಿ. ಹಾ ಖಂಡಿತ ಪ್ರಭುಜಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಧ್ಯಾಯ 13 ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನ್ ವಾಚ ಇದಂ ಶರೀರಂ ಕೌಂಥೇಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅಂದ್ರೆ ಅರ್ಜುನನು ಈಗ 6 ವಿಷಯಗಳು ಕೇಳ್ತಾ ಇರೋದು. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಸೊ ಈ ಅಧ್ಯಾಯದಲ್ಲಿ ಭಗವಂತನ ಎಷ್ಟು ಸೊಗಸಾಗಿ ಈ ಒಂದು ಉದಾಹರಣೆಯ ಮೂಲಕ ನಮಗೆ ಈ ಒಂದು ಮುಖ್ಯವಾದ ಜ್ಞಾನ ಅಂದ್ರೆ ನಾವು ದೇಹ ಅಲ್ಲ, ನಾವು ಆತ್ಮ. ಸೊ ತುಂಬಾ ಅತಿ ಅವಶ್ಯಕ ಜ್ಞಾನ ಇದು ಪ್ರತಿಯೊಬ್ಬರು ನಾವು ಮಾನವ ಜನ್ಮದಲ್ಲಿ ಈ ಜ್ಞಾನವನ್ನು ಪಡಿಬೇಕಾದದ್ದು. ಅಲ್ಲಿಂದ ನಮ್ಮ ಜ್ಞಾನ ಶುರು ಆಗುತ್ತೆ.
ಸೊ ಗೀತೆಯಲ್ಲಿ ನಾವು ಕೇಳಿದಾಗೆ ರಹಸ್ಯವಾದ ಜ್ಞಾನ, ರಹಸ್ಯಕರ, ರಹಸ್ಯತಮ, ಮೂರು ಇದರಲ್ಲಿ ಮೂರು ವಿಧವಾಗಿ. ಮೊದಲ ರಹಸ್ಯ ಜ್ಞಾನ ಗೀತೆಯಲ್ಲಿ ತಿಳಿಸ್ಕೊಡೋದು ಕೃಷ್ಣ, ನಾವು ಈ ದೇಹ ಅಲ್ಲ ಆತ್ಮ. ಸೊ ಎಲ್ಲ ವೇದ ಜ್ಞಾನದಲ್ಲೇ ಇದೇ ವಿಷಯ ಕೊಟ್ಟಿರೋದು. ಯಾವ ಉಪನಿಷತ್ಗಳು, ಯಾವ ಪುರಾಣಗಳು ಎಲ್ಲಿ ಹೋದ್ರು ಕೂಡ ಮತ್ತೆ ಮತ್ತೆ ಈ ಜ್ಞಾನ ನಮಗೆ, ನಾವು ಈ ದೇಹಗಳಲ್ಲ, ಈ ದೇಹದಲ್ಲಿ ವಾಸ ಮಾಡ್ತಾ ಇರುವ ಚೇತನ ಆತ್ಮ ಅಂತ ನಮಗೆ ತಿಳಿಸ್ಕೊಡೋದು ಎಲ್ಲ ವೇದ ಜ್ಞಾನ. ಹಾಗೆಯೇ ಇದು ವಿಶ್ವದಲ್ಲೂ ಕೂಡ ಎಷ್ಟೋ ಜನ ತತ್ವಶಾಸ್ತ್ರ ಫಿಲಾಸಫರ್ಸ್ ಅಂತಾನೆ ಹೇಳ್ತಾರೆ, ತತ್ವಜ್ಞರು, ತತ್ವಶಾಸ್ತ್ರಜ್ಞರು, ಅವರು ಕೂಡ ಇದರ ಬಗ್ಗೆ ವಿಶ್ಲೇಷಣೆ ಅವ್ರು ಮಾಡ್ತಾ, ಅನ್ವೇಷಣೆ ಮಾಡ್ತಾ, ಆದರೆ ಪಾಶ್ಚಾತ್ಯ ದೇಶದಲ್ಲಿ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಅಂದ್ರೆ, ಇವಾಗ ಬೇರೆ ಧರ್ಮ ಗ್ರಂಥಗಳಲ್ಲೂ ಹೇಳ್ಬೇಕು ಅಂದ್ರೆ, ಇವಾಗ ಕ್ರೈಸ್ತ ಗ್ರಂಥಗಳಿದೆ, ಧರ್ಮ ಗ್ರಂಥಗಳು, ಇಲ್ಲ ಕುರಾನ್ ಧರ್ಮಗ್ರಂಥ, ಅವು ಧರ್ಮ ಗ್ರಂಥಗಳೇ. ಆದರೂ ಕೂಡ ಈ ಆತ್ಮದ ಜ್ಞಾನ ಸ್ಪಷ್ಟವಾಗಿಲ್ಲ. ಈ ಕ್ರೈಸ್ತ ಧರ್ಮ ಗ್ರಂಥಗಳಲ್ಲಿ, ಬೈಬಲ್ ಎಲ್ಲ ಏನೋ ಒಂದು ದೈವತ್ವ ಇದೆ ನಮ್ಮಲ್ಲಿ ಅಂತ ಹೇಳ್ತಾರೆ. ದೇರ್ ಇಸ್ ಸಮಥಿಂಗ್ ಡಿವೈನ್ ಅಂತ ಹೇಳ್ತಾರೆ, ಸಮ್ ಡಿವಿನಿಟಿ ಅಂತ ಹೇಳ್ತಾರೆ. ಆದ್ರೆ ಅದು ಏನು ದೈವತ್ವ, ಅದು ಏನದು, ಅದು ದೇಹಕ್ಕೆ ಭಿನ್ನವಾಗಿ ಹೇಗಿದೆ, ಅದರ ಒಂದು ವಿವರಣೆ ಹೆಚ್ಚು ಇಲ್ಲ ಅಲ್ಲಿ ಆ ಗ್ರಂಥಗಳಲ್ಲಿ. ಅಲ್ಲೂ ಕೂಡ ದೇವರಿದ್ದಾರೆ, ನಾವು ದೇವರಿಗೆ ಸೇವೆ ಮಾಡಬೇಕು, ದೇವರನ್ನ ಆಶ್ರಯ ಪಡಿಬೇಕು ಅಂತ ಇದೆ ಹೇಳ್ತಾರೆ. ಅದು ಇಲ್ಲ ಅಂತಲ್ಲ, ಯಾವ ಧರ್ಮ ಗ್ರಂಥ ಆದ್ರೂ ಅದು ಮಾತಿದೆ. ಆದ್ರೆ ಅಷ್ಟು ಸ್ಪಷ್ಟವಾಗಿ ಇದು ನಾವು ಯಾರು ಅಂತ ಈ ಪ್ರಶ್ನೆಗೆ ಅಲ್ಲಿ ಉತ್ತರ, ಅಲ್ಲಿ ಸಮಾಧಾನ ಅಲ್ಲಿ ಅಷ್ಟು ಇಲ್ಲ ಅಲ್ಲಿ. ಆದ್ರೆ ಗೀತೆಯಲ್ಲಿ ನಾವು ನೋಡಿದಾಗ 2ನೇ ಅಧ್ಯಾಯದ ಪ್ರಾರಂಭದಲ್ಲೇ ಅರ್ಜುನನಿಗೆ ಕೃಷ್ಣನು ಹೇಳಿದ್ದು, ನೀನು ದೇಹ ಅಲ್ಲ, ನೀನು ದೇಹದಲ್ಲಿರೋ ಆತ್ಮ. ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಖ್ಯತಿ ನತ್ವೇವಾಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅಂತ ಭಗವಂತನು ಅವನ ಮೊದಲ ಮಾತಿನಲ್ಲೇ ಶುರು ಮಾಡಿದ್ದು, ನಾವು ಈ ದೇಹಗಳೆಲ್ಲ, ನಾವು ನಿತ್ಯವಾದ ಜೀವಿಗಳು, ಚೇತನಾತ್ಮ ಅಂತ ಭಗವಂತನು ಈ ಪಾಠವನ್ನು ನಮಗೆ ತಿಳಿಸ್ಕೊಟ್ಟಿದ್ದು. ಅದನ್ನೇ ಮತ್ತೊಮ್ಮೆ ಭಗವಂತನು ಇಲ್ಲಿ 13ನೇ ಅಧ್ಯಾಯದಲ್ಲೂ ನಮಗೆ ಈ ಕ್ಷೇತ್ರಜ್ಞ ಅಂತ ಒಂದು ಉದಾಹರಣೆ. ಕ್ಷೇತ್ರ ಅಂದ್ರೆ ಈಗ ಒಂದು ನಾವು ರೈತ ಅವರು ಸಾಗುವಳಿ ಮಾಡುವಾಗ, ಅವರೊಂದು ಇದು ಮಾಡುವಾಗ ಅವರೊಂದು ಕ್ಷೇತ್ರ ಅಂತ ಇರುತ್ತೆ, ಅವ್ರದ್ದು ಜಮೀನ್ ಇರುತ್ತೆ. ಎಷ್ಟೋ ಒಂದು 20 ಸೆಂಟೋ 10 ಸೆಂಟೋ, 1 ಎಕರೆ, 10 ಎಕರೆ, 1000 ಎಕರೆ, ಎಷ್ಟೆಷ್ಟೋ ಒಬ್ಬೊಬ್ಬರು ರೈತರು ಅವರವರು ಆ ಪ್ರದೇಶಗಳು, ಆ ಜಮೀನನ್ನು, ಭೂಮಿಯನ್ನು ಪಡೆದಿರ್ತಾರೆ. ಸೊ ಹಾಗೆ ಭಗವಂತನು ಹೇಳ್ತಾ ಇರೋದು, ಹೇಗೆ ನಮ್ಗೆ ಗೊತ್ತು, ಒಬ್ಬ ರೈತ ಬೇರೆ, ಮತ್ತೆ ಅವನ ಕಾರ್ಯಕ್ಷೇತ್ರವಾದ ಅವನ ಜಮೀನು, ಅವನ ಭೂಮಿ ಬೇರೆ. ಈಗ ಇನ್ನೊಂದು ಬೇರೆ ಬೇರೆ ಉದಾಹರಣೆ ನಾವು ಇವತ್ತು ನಮಗೆ ತಿಳಿಸ್ಕೊಡೋದು, ಈ ನಮಗೆ ಇವತ್ತಿನ ಆಧುನಿಕ ಜೀವನದಲ್ಲಿ ಈ ದೇಹದಲ್ಲಿ ನಾವು ಹೇಗೆ ವಾಸ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾರೆ. ಮನೆ ಬೇರೆ, ನಾವು ಬೇರೆ. ಆದರೆ ಮನೆಯನ್ನ ನಾವು ಎಷ್ಟು ಒಂದು ಆತ್ಮೀಯವಾಗಿ ತಗೊಳ್ತೇವೆ ಅಂದ್ರೆ, ಈ ಮನೆಗೆ ಏನಾದ್ರೂ ಸ್ವಲ್ಪ ಆಚೆ ಮನೆಗೆ ಏನಾದ್ರೂ ಒಂದು ಏನೋ ಒಂದು ಕಟ್ಟಡ ಸ್ವಲ್ಪ ಏನಾದ್ರು ಅಲ್ಲಿ ಲೀಕೇಜ್ ಇದ್ರೆ, ನಾವು ನಿಜವಾಗ್ಲೂ ಅದಕ್ಕೆ ತುಂಬಾ ಇದು ತಗೊಳ್ತೇವೆ. ಅದು ತುಂಬಾ ಒಂದು ಸರಿ ಮಾಡಿಸ್ಲಿಕ್ಕೆ ಪ್ರಯತ್ನಿಸ್ತೇವೆ. ಇಲ್ಲ ಯಾರಾದ್ರೂ ಬಾಡಿಗೆ ಕೊಟ್ಟಿದ್ರೆ ನೀವು ಮನೆಯನ್ನು, ಸೊ ಆಗ್ಲೂ ಕೂಡ ನೀವು ಬಾಡಿಗೆಯಲ್ಲಿರೋರು ಅದನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅಂದ್ರೆ, ನೀವು ಇದನ್ನ ಯಾಕೆ ಹೀಗೆ ನೋಡ್ತಾ ಇರಾ, ಈ ಕಂಡೀಷನ್ಸ್ ಆಗ್ತೀರಾ, ಅದನ್ನ ನೋಡ್ತೀರಾ. ಸೊ ಈ ಉದಾಹರಣೆಗಳಲ್ಲಿ ಏನಂದ್ರೆ, ಮನೆ ಬೇರೆ, ಅದ್ರ ವಾಸ ಮಾಡೋ ವ್ಯಕ್ತಿ ಬೇರೆ. ಆದ್ರೂ ಕೂಡ ಆ ಮನೆಯಲ್ಲಿ ಇರೋದ್ರಿಂದ ಅದಕ್ಕೆ ವ್ಯಾಮೋಹ ಬೆಳೆಯುತ್ತೆ. ಇಲ್ಲಾಂದ್ರೆ ಒಂದು ವಾಹನದ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಕಾರಲ್ಲಿ ಪ್ರಯಾಣ ಮಾಡುವ ಒಂದು ವ್ಯಕ್ತಿ, ಆ ವ್ಯಕ್ತಿ ಬೇರೆ, ಕಾರ್ ಬೇರೆ. ಸೊ ಆ ರೀತಿಯಲ್ಲಿ ಭಗವಂತನ ಇಲ್ಲಿ ನಮ್ಗೆ ಉದಾಹರಣೆ ಕೊಡ್ತಾರೆ ಈ ಅಧ್ಯಾಯದಲ್ಲಿ. ಕ್ಷೇತ್ರಜ್ಞ ಅಂತ ಒಂದು ಈ ಉದಾಹರಣೆಯಲ್ಲಿ ಭಗವಂತನ ಹೇಳೋದು, ಈ ದೇಹ ಬೇರೆ ಹೇಗೆ, ಮತ್ತೆ ದೇಹದಲ್ಲಿ ವಾಸ ಮಾಡುವ ಜೀವಾತ್ಮನು ಬೇರೆ, ಚೇತನಾತ್ಮನು ಬೇರೆ. ಹೇಗೆ ಆ ಒಂದು ಭೂಮಿಯನ್ನು ಕೃಷಿ ಮಾಡ್ತಾ ಇರುವ ಆ ಕೃಷಿಕ, ರೈತ ಬೇರೆ, ಆ ಭೂಮಿ ಬೇರೆ ಅಂತ. ಆ ರೀತಿಯಲ್ಲಿ ಆ ಉದಾಹರಣೆಯಿಂದ ಭಗವಂತನು ನಮಗೆ ಮತ್ತೆ ಈ ಆತ್ಮದ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಆತ್ಮವನ್ನು ನೋಡ್ಲಿಕ್ಕಾಗಲ್ಲ ನಾವು, ಇದೇನು ಇಲ್ಲ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ನಾನು ದೊಡ್ಡ ವಿಜ್ಞಾನಿ, ನನಗೆ ಇವತ್ತು ದೊಡ್ಡ ಮೈಕ್ರೋಸ್ಕೋಪ್ ಕಂಡಿಡಿದೇನೆ, ನಾನು ಟೆಲಿಸ್ಕೋಪ್ ಕಂಡಿಡಿದೇನೆ, ನನಗೆ ನೋಡ್ಬೇಕು, ಇಲ್ಲ, ಸಾಧ್ಯ ಇಲ್ಲ. ಸೊ ಈಗ ಇರುವ ನಾವು ಒಂದು ಅಪರಿಪೂರ್ಣ ಇಂದ್ರಿಯಗಳು ಏನ್ ಹೇಳ್ತಾರೆ, ನಮ್ಮ ಕಣ್ಣುಗಳು, ಕಿವಿಗಳು, ಇದೆಲ್ಲ ಕೂಡ ಅಪರಿಪೂರ್ಣವಾದ. ಇದು ಸಂಪೂರ್ಣವಾಗಿ ಇದರಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲ. ಇದಕ್ಕೆ ಎಷ್ಟೋ ಕಾಣೋದಿಲ್ಲ ನಮಗೆಕ್ಕಿಂತ ಒಳ್ಳೆ ಕಾಣುವಂತ ಜೀವಿಗಳಿದ್ದಾರೆ, ಹದ್ದುಗಳಿದ್ದಾರೆ, ಇನ್ನೊಂದಿದ್ದಾರೆ, ಎಷ್ಟು ಜೀವಿಗಳು. ಎಕ್ಸ್ರೇ ವಿಷನ್ ಅಂತ ಕೂಡ ಹೇಳ್ತಾರೆ. ಯಾರೋ ಒಬ್ಬರು ಹೇಳ್ತಾರೆ, ಅವ್ರ ಮನುಷ್ಯ ಜನ್ಮದಲ್ಲೇ ಹುಟ್ಟಿದ್ರು ಕೂಡ ಅವ್ರಿಗೆ ಎಕ್ಸ್ರೇ ವಿಷನ್ ಇರುತ್ತಂತೆ. ಅವ್ರು ಎಕ್ಸ್ರೇ ವಿಷನ್ ಅಂದ್ರೆ, ಇವಾಗ ನಾವ್ ಹೇಳೋದು, ಇವಾಗ ಎಕ್ಸ್ರೇ ಹಾಕಿ ಅವರು ನಮಗೆ ಸ್ಕ್ಯಾನಿಂಗ್ ಮಾಡಿದಾಗ ಅವ್ರಿಗೆ ದೇಹದ ಒಳಗೆ ಕಾಣಿಸುತ್ತೆ ಏನೇನು ಅಂತ, ಎಲ್ಲೆಲ್ಲಿ ಏನ್ ತೊಂದರೆ ಅಂತ. ಹಾಗೆ ಒಂದೊಂದು ಮಕ್ಳಿದ್ದಾರಂತೆ, ಒಂದೆರಡು ವಂಡರ್ಸ್ ಅದು ಹೇಳ್ತಾರೆ, ಆ ಮಕ್ಕಳಿಗೆ ಎಕ್ಸ್ರೇ ವಿಷನ್ ಇದೆ ಅಂತೆ. ಹಾಗೆ ಅವ್ರ ಹತ್ರ ಡಾಕ್ಟರ್ ಹತ್ರ ಹೋಗೋದು, ಆ ಮಗು ಹತ್ರ ಒಂದೊಂದು ನೋಡ್ಬೋದು. ಮಗು ಹತ್ರ ನೋಡಿದ್ರೆ ಅವರು ಏನು ಒಳಗೆ ತೊಂದರೆ ಅಂತ ಹೇಳುತ್ತಂತೆ.
ಆ ತರ ಎಲ್ಲ ಕೂಡ ಅಂದ್ರೆ ಇದು ಕಣ್ಣು ಅನ್ನೋದು ಇದೊಂದು ಯಂತ್ರ ಅಷ್ಟೇ ಇದು. ಸೊ ಆದ್ರೆ ಈ ಯಂತ್ರವನ್ನು ಉಪಯೋಗಿಸಿರೋ ವ್ಯಕ್ತಿ ಬೇರೆ. ಹೇಗೆ ಈ ಸ್ಪೆಕ್ಸ್ ಇದೆ, ಈ ಸ್ಪೆಕ್ಸ್ ಮೂಲಕ ನಾನು ನೋಡ್ತಾ ಇದ್ದೇನೆ, ನನಗೆ ಅಷ್ಟು ಸ್ವಲ್ಪ ಕಣ್ಣು ಸ್ವಲ್ಪ ಕುರುಡು, ಹಾಗೆ ನನಗೆ ಸ್ಪೆಕ್ಸ್ ಬೇಕು ನನಗೆ. ಸೊ ಹಾಗೆ ಇದೊಂದು ನನಗೆ ಸ್ವಲ್ಪ ಇನ್ನ ಹೆಚ್ಚು ದರ್ಶನ ದೃಷ್ಟಿ ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಷ್ಟೇ. ಹಾಗೆ ಇದೊಂದು ಯಂತ್ರ, ಇದಿಲ್ಲ ಅಂದ್ರೆ ನಾನು ನೋಡ್ಬೋದು, ನಾನು ಈ ಸ್ಪೆಕ್ಸ್ ಇಲ್ಲ ಇದು ಕನ್ನಡಿ ಇಲ್ಲದೆ ಇದ್ರು. ಅದೇ ರೀತಿ ಕಣ್ಣು ಅನ್ನೋದು ಕೂಡ ಈ ಭೌತಿಕ ದೇಹದ ಯಂತ್ರದ ಒಂದು ಭಾಗ ಆಯ್ತು. ಅದು ನೋಡುವ ಶಕ್ತಿಯನ್ನು ಪಡೆದದ್ದು ಚೇತನಾತ್ಮ, ನಾನು ಆತ್ಮ. ಸೊ ಹೀಗೆ ಹಿಂದೆ ಈ ಕಣ್ಣು ಹಿಂದೆ ಎಷ್ಟೋ ಹೇಳ್ತಾರೆ ರೆಟಿನಾ ಅನ್ನೋದಿದೆ, ಇಲ್ಲ ಅದರ ಹಿಂದೆ ಒಂದು ನರಗಳಿವೆ, ಆಪ್ಟಿಕ್ ನರ್ವ್, ಅದರ ಹಿಂದೆ ಒಂದು ಮೆದುಳೆಲ್ಲ ಒಂದು ಭಾಗ ವಿಜುವಲ್ ಕಾರ್ಟೆಕ್ಸ್ ಅಂತ ಏನೋ ಭಾಗಗಳು ಹೇಳ್ತಾರೆ. ಏನೋ ವಿಜ್ಞಾನಿಗಳು, ಅವರು ಡಾಕ್ಟರ್ಸ್ ಅವರು ಈ ಭಾಗಗಳಿಂದ ನಿಮಗೆ ಕಣ್ಣು ನೋಡ್ಲಿಕ್ಕೆ ಆಗುತ್ತೆ ಈ ಒಂದು ಮೆದುಳಿನಲ್ಲಿ. ಅದನ್ನ ನೋಡುವ ವ್ಯಕ್ತಿ ಸಂಪೂರ್ಣವಾಗಿ ಚೇತನಾತ್ಮ. ಇದು ಒಂದು ಯಂತ್ರ ಅಷ್ಟೇ, ಈ ಮೆದುಳಿನ ಮೂಲಕ, ಈ ನರದ ಮೂಲಕ, ಇವು ಕಣ್ಣಿನ ಮೂಲಕ ಅದು ನೋಡುವ ಶಕ್ತಿ ಆತ್ಮಕ್ಕೆ. ಸೊ ಅದು ಭಿನ್ನವಾದದ್ದು, ಈ ದೇಹ ಭಿನ್ನವಾದದ್ದು. ಸೊ ಆ ರೀತಿಯಲ್ಲಿ ಭಗವಂತನ ಈ ಒಂದು ಒಳ್ಳೆ ಉದಾಹರಣೆ ಇದು. ಹೇಗೆ ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತು, ಭೂಮಿ ಬೇರೆ, ಅಲ್ಲಿರುವ ರೈತ ಬೇರೆ, ಅಲ್ಲಿ ಇರುವ ಸಾಗುವಳಿ ಮಾಡ್ತಾರೆ ಕೃಷಿಕ ಬೇರೆ ಅಂತ. ಸೊ ಈ ಉದಾಹರಣೆ ಮೂಲಕ ಭಗವಂತನು ಪ್ರಾರಂಭಿಸೋದು ನಮ್ಗೆ. ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ದೇಹವನ್ನು ತಿಳಿದವನು ಅಂದ್ರೆ ಹೇಗೆ, ಒಬ್ಬ ಭೂಮಿಯ ಕೃಷಿಯಲ್ಲಿ ಮಾಡ್ತಾ ಇರೋ ಒಬ್ಬ ರೈತನಿಗೆಲ್ಲ ಗೊತ್ತು, ಅವನಿಗೆ ಎಷ್ಟು ವಿಸ್ತೀರ್ಣ, ಎಷ್ಟು ಅಗಲ, ಎಷ್ಟು ಉದ್ದ, ಎಲ್ಲಿ ನೀರು ಹೆಚ್ಚಿದೆ, ಎಲ್ಲಿ ಭೂಮಿ ಕೆಂಪು ಮಣ್ಣಿದೆ, ಇಲ್ಲಿ ಇನ್ನೊಂದು ಬೇರೆ ತರ ಮಣ್ಣಿದೆ, ಆಮೇಲೆ ಈ ಮಣ್ಣಲ್ಲಿ ಏನ್ ಬೆಳೆಸ್ಬೋದು, ಆ ಮಣ್ಣಲ್ಲಿ ಏನ್ ಬೆಳೆಸ್ಬೋದು, ಆಮೇಲೆ ಎಲ್ಲಿ ಹೆಚ್ಚಿದೆ, ಎಲ್ಲಿ ತಗ್ಗು ಇದೆ ಹೇಳೋದು, ಒಂದು ಗುಡ್ಡ ಇದೆ, ಇನ್ನೊಂದ್ ಕಡೆ ಹಳ್ಳ ಇದೆ, ಎಲ್ಲ ಗೊತ್ತು ಅವರಿಗೆ. ಇದು ಕ್ಷೇತ್ರ. ಸೊ ಹೇಗೆ ರೈತನಿಗೆ ಎಲ್ಲವೂ ತನ್ನ ಕ್ಷೇತ್ರದ ಬಗ್ಗೆ ಗೊತ್ತು, ಕೃಷ್ಣ ಹೇಳೋದು ನಮಗೂ ಕೂಡ ನಮ್ಮ ದೇಹದ ಬಗ್ಗೆ ಗೊತ್ತು. ಇವಾಗ ನನಗೆಷ್ಟು ಯಾವಾಗ ಈ ದೇಹ ಹುಟ್ಟಿದ್ದು, ಇಲ್ಲ ಯಾವ ಸಮಯದಲ್ಲಿ ಏನು ಮಾಡಿತ್ತು ಈ ದೇಹ, ಇದೆಲ್ಲ ನನಗೆ ಸ್ವಲ್ಪ ಗೊತ್ತು ನನಗೆ. ಆಮೇಲೆ ನನ್ನ ಪ್ರತಿ ದಿವಸ ನನ್ನ ಕರ್ತವ್ಯಗಳು, ದೇಹಕ್ಕೆ ಸಂಬಂಧಪಟ್ಟದ್ದು, ಇಲ್ಲ ನನ್ನ ಆರೋಗ್ಯ, ಏನ್ ತಿಂದ್ರೆ ನನಗೆ ಏನು ಆ ರೋಗ ಬರುತ್ತೋ, ಏನು ಹೇಗೇನು, ನನ್ನ ದೇಹದ ಬಗ್ಗೆ ಸ್ವಲ್ಪ ಗೊತ್ತು ನನಗೆ. ಸೊ ಹಾಗೆ ಕೃಷ್ಣ ಹೇಳ್ತಾ ಇರೋದು, ದೇಹ ಬೇರೆ, ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಹಾಗೆ ಭೂಮಿ ಬೇರೆ, ರೈತನ ಬೇರೆ, ಹಾಗೆ ದೇಹ ಬೇರೆ, ದೇಹದಲ್ಲಿರೋ ಆತ್ಮ ಬೇರೆ ಅಂತ ಕೃಷ್ಣನು ಈ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಾ ಇರೋದು. ನಂತರ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞ ಯೋರ್ ಜ್ಞಾನಂ ಯತ್ತದ್ ಜ್ಞಾನಂ ಮತಂ ಮಮ. ಸೊ ಕೃಷ್ಣನು ಅಲ್ಲಿಗೆ ನಿಲ್ಲಿಸ್ತಾ ಇಲ್ಲ, ಅದು ಭಗವಂತನ ಹೇಳ್ತಾ ಇರೋದು, ಇನ್ನೊಬ್ಬ ಕ್ಷೇತ್ರಜ್ಞನಿದ್ದಾನೆ. ಇಲ್ಲಿ ಕೃಷ್ಣ ಹೇಳೋ ಪದಗಳು ನೋಡಿ, ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ಚ ಅಂದ್ರೆ ಕೂಡ, ಇದು ಸುಲಭ ಸಂಸ್ಕೃತ, ಇದು ಏನ್ ಹೇಳೋದು, ಇದು ಸಿಂಪಲ್ ವರ್ಡ್ಸ್ ಇದು ಚ ಅನ್ನೋದು, ಅಪಿ ಅನ್ನೋದು, ಇದು ಪದಗಳು. ಈ ಪದಗಳ ಅರ್ಥ ಏನಂದ್ರೆ ಇನ್ನೊಬ್ಬ, ಇನ್ನೊಂದು, ಮತ್ತೆ ಕೂಡ ಅಂತ ಇದು ಬರುತ್ತೆ ಅರ್ಥ. ಸೊ ಭರತವಂಶ ಶ್ರೇಷ್ಠನಾದ ಅರ್ಜುನನೇ ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಸೊ ಕೃಷ್ಣ ಮಾಂ ವಿದ್ಧಿ, ನಾನು ಅಂತ ತಿಳಿದುಕೋ, ನಾನು ಇನ್ನೊಬ್ಬನಿದ್ದೇನೆ ಅಂತ ಕೃಷ್ಣನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ದೇಹವನ್ನು, ಅದರ ಕ್ಷೇತ್ರಜ್ಞವನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಸೊ ಆಕ್ಚುಲಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಭಗವಂತನು ಇನ್ನೊಂದು ಈ ವೇದದ ಈ ತತ್ವಜ್ಞಾನದ ಒಂದು ಇದು ವಿಮರ್ಶೆ, ಇದರ ಒಂದು ಇದು, ಕೆಲವು ತುಂಬಾ ಜನ ಈ ಭಾರತದ ಅನುಯಾಯಿಗಳು, ಈ ವೇದಶಾಸ್ತ್ರದ ಅನುಯಾಯಿಗಳು, ಅವರು ಆತ್ಮವನ್ನು ಒಪ್ತಾರೆ. ಭಾರತದಲ್ಲಿ ಸಾಧಾರಣವಾಗಿ ಎಲ್ಲರೂ ಕೂಡ ಆತ್ಮ ಅಂತ ಒಪ್ತಾರೆ, ಯಾವ ದಾರ್ಶನಿಕರು ಕೂಡ, ಯಾವ ಫಿಲಾಸಫರ್ಸ್ ಕೂಡ. ಆದರೆ ಈ ವಿಷಯ, ಆತ್ಮದ ಪರಮಾತ್ಮದ ವಿಷಯದಲ್ಲಿ ಅವರು ಸ್ವಲ್ಪ ಗೊಂದಲಗಳು ಹೋಗ್ತಾರೆ. ಅಂದ್ರೆ ತುಂಬಾ ಕನ್ಫ್ಯೂಷನ್. ಕೊನೆಗೆ ಎಲ್ಲ ಒಂದೇ ಅಂತ ಹೇಳ್ಬಿಡುದು. ಒಂದೇ, ಹೇಗೆ ಒಂದೇ, ಗುಣಾತ್ಮಕವಾಗಿ ಒಂದೇ. ಅದೇ ಒಂದು ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಗುಣಾತ್ಮಕವಾಗಿ ಅದೇ ಉದಾಹರಣೆ ಹೇಳೋದು, ಆ ಒಂದು ಸಾಗರ, ಸಮುದ್ರದಲ್ಲಿ, ಇಲ್ಲಿ ನಾವು ಮಂಗಳೂರಿನಲ್ಲಿ ಇದ್ದೇವೆ, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ತುಂಬಾ ವಿಶಾಲವಾದದ್ದು. ಸೊ ಅದರಲ್ಲಿ ಒಂದು ಹನಿ ನೀರು ತೆಗೆದು ಸಾಕು, ನಾವು ಅದನ್ನ ಪರೀಕ್ಷೆ ಮಾಡಿದ್ರೆ, ಒಂದು ರಾಸಾಯನಿಕ ಲ್ಯಾಬ್ ತಗೊಂಡೋಗಿ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಇಷ್ಟು ಸೋಡಿಯಂ ಕ್ಲೋರೈಡ್, ಇಲ್ಲಿ ಉಪ್ಪಿನ ಅಂಶ ಇಷ್ಟಿದೆ, ಇನ್ನೊಂದು ಇದು ಅಂಶ ಇಷ್ಟಿದೆ, ಎಲ್ಲವೂ ಕರೆಕ್ಟ್ ಆಗಿ, ಸಿಲಿಕಾ, ಪ್ರತಿಯೊಂದು ಗೊತ್ತಾಗುತ್ತೆ ಎಷ್ಟೆಷ್ಟು ಅಂಶ ಅಷ್ಟೇ. ಅದರಿಂದ ಗೊತ್ತಾಗುತ್ತೆ ಈ ಸಮುದ್ರದಲ್ಲಿ ಎಲ್ಲಾ ನೀರು ಹೀಗೆ ಇದೆ ಅಂತ. ಆದ್ರೆ ಹನಿನ ತಗೊಂಡು, ಆ ಸಮುದ್ರ ಹನಿ ಎರಡು, ಇವಾಗ ಹೇಳೋದು, ಒಂದು ಹನಿನ ನಮಗೆ ಅದರ ಸಮುದ್ರಕ್ಕೆ ಹೋದಾಗ ಸ್ವಲ್ಪ ಹನಿ ನಮ್ಮ ಮೇಲೆ ಹಾಕೊಂಡ್ರೆ ಏನಾಗೋದಿಲ್ಲ, ಇಲ್ಲ ಮಳೆ ಬಂದಾಗ ಸ್ವಲ್ಪ ಹನಿಗಳು ಬಂದ್ರೆ ಏನಾಗೋದಿಲ್ಲ. ಅದ್ರ ಏನೋ ಸುನಾಮಿ ಆಯ್ತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ನಮ್ಮ ಮಂಗಳೂರು ಇಲ್ಲಿ ಕ್ಷೇತ್ರನೇ ಒಳಗೋಗ್ಬಿಡುತ್ತೆ ನೀರಿನಲ್ಲಿ. ಅಂದ್ರೆ ಪ್ರಮಾಣದಲ್ಲಿ ಅಷ್ಟು ದೊಡ್ಡದು ಅದು ಸಮುದ್ರ ಅಂದ್ರೆ. ಒಂದು ಹನಿಯೇ ಸಮುದ್ರವೇ. ಸೊ ಹಾಗೆ ಹೀಗೆ
ಇದು ಆತ್ಮ ಪರಮಾತ್ಮದ ಜ್ಞಾನದ ಬಗ್ಗೆ ಭಗವಂತನು ನಾವು ಗುಣಾತ್ಮಕವಾಗಿ ಒಂದೇ, ಆದರೆ ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಕೃಷ್ಣ ಹೇಳ್ತಾ ಇರೋದು ನಾನು ಪ್ರತಿಯೊಬ್ಬರ ದೇಹದಲ್ಲೂ ಇದ್ದೇನೆ ಅಂತ. ಇವಾಗ ನಾನು ಹೇಳಲಿಕ್ಕಾಗಲ್ಲ ನಾನು ನಿಮ್ಮ ದೇಹದಲ್ಲಿ ಇದ್ದೇನೆ ಅಂತ. ನಾನು ನನ್ನ ಈ ದೇಹದಲ್ಲಿ ಇದ್ದೇನೆ, ನೀವು ನಿಮ್ಮ ದೇಹದಲ್ಲಿ ಇದ್ದೇನೆ. ಪ್ರತಿಯೊಬ್ಬರು ನಮ್ಮ ಸೀಮಿತ ದೇಹದಲ್ಲಿ ಸ್ವಲ್ಪ ಜ್ಞಾನವನ್ನು ಪಡೆದಿದ್ದೇವೆ, ಸ್ವಲ್ಪ ಒಂದು ಅನುಭವವನ್ನು ಪಡೆದಿದ್ದೇವೆ, ಸ್ವಲ್ಪ ಒಂದು ನಮಗೆ ಗೋಚರವಾಗುತ್ತೆ. ಆದ್ರೆ ಕೃಷ್ಣನು ಸರ್ವ ದೇಹದಲ್ಲಿರೋದ್ರಿಂದ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ದೇವತೆಗಳು ಸಹ ನಾವೇಂತೀವಿ ಶಿವ, ಬ್ರಹ್ಮ, ಇಂದ್ರ, ಸೂರ್ಯ, ಚಂದ್ರ ಅವರ ದೇಹದಲ್ಲೂ ಕೂಡ ಕೃಷ್ಣನು ಇದ್ದಾರೆ. ಸೊ ಹಾಗೆ ಕೃಷ್ಣನು ಸರ್ವವ್ಯಾಪಕನು ಹೇಗೆ ಅಂತ ಹೇಳಿದ್ರೆ ಅವನು ಪರಮಾತ್ಮ ಸ್ವರೂಪದಲ್ಲಿ ಪ್ರತಿಯೊಂದು ಜೀವಿಯಲ್ಲೂ, ಹೃದಯದಲ್ಲೂ ಇದ್ದಾನೆ, ಪ್ರತಿಯೊಂದು ಅಣುವಲ್ಲೂ ಇದ್ದಾನೆ ಭಗವಂತ. ಕ್ಷೀರೋದಕ ವಿಷ್ಣು ಭಗವಂತನ ಒಂದು ವಿಸ್ತರಣೆ, 3ನೇ ಪುರುಷಾವತಾರ. ಅದರ ಮೂಲಕ ಭಗವಂತನು ಅಂಡಾಂತರಸ್ಥ ಪರಮಾಣು ಛಯಾಂತರಸ್ಥ, ಒಂದೊಂದು ಅಣುವಲ್ಲೂ, ಒಂದೊಂದು ಆಟಮ್ ಅಲ್ಲೂ, ಒಂದೊಂದರಲ್ಲೂ ಕೂಡ ಭಗವಂತನು ಇದ್ದಾನೆ. ಸೊ ಕೃಷ್ಣ ಹೇಳ್ತಾ ಇರೋದು ಪ್ರತಿಯೊಬ್ಬ ಹೃದಯದಲ್ಲಿ, ಆ ಕ್ಷೇತ್ರದಲ್ಲಿ ನಾನು ಕೂಡ ಇದ್ದೇನೆ, ಛ ಅಪಿ. ಸೊ ಈ ಪದಗಳು ಇದು ಭಗವಂತನ ಇದ್ರ ಮುಖ. ಆದ್ರೆ ಏನು ವ್ಯತ್ಯಾಸ? ಭಗವಂತನೇ ನಮಗೆ ಸರ್ವಕ್ಷೇತ್ರೇಶು ಭಾರತ. ಕೃಷ್ಣನ್ ಹೇಳ್ತಾ ಇರೋದು ನಾನು ಎಲ್ಲ ಕ್ಷೇತ್ರದಲ್ಲೂ ಇದ್ದು ಎಲ್ಲ ಕ್ಷೇತ್ರಗಳ ಬಗ್ಗೆ ಗೊತ್ತು ನನಗೆ, ಎಲ್ಲ ಜೀವಿಗಳ ಬಗ್ಗೆ ಗೊತ್ತು, ನಮಗೆ ಗೊತ್ತಿಲ್ಲ ಇದು. ಅರ್ಜುನ ಏನು ಮಹಾಭಾರತ ಯುದ್ಧದಲ್ಲಿ ಆಗ್ತಾ ಇದೆ, ಭೀಷ್ಮ ಪಿತಾಮಹರ ಚಿಂತನೆ ಏನಾಗ್ತಾ ಇದೆ, ಅಲ್ಲಿ ದುರ್ಯೋಧನ ಚಿಂತನೆ ಏನಾಗ್ತಾ ಇದೆ, ಅಲ್ಲಿ ದ್ರೋಣಾಚಾರ್ಯ ಚಿಂತನೆ ಏನಾಗ್ತಾ ಇದೆ, ಎಲ್ಲವೂ ಕೂಡ ಕೃಷ್ಣ. ಸೊ ಹಾಗಾಗಿ ಕೃಷ್ಣನು ಯಾರಿಗೆ ಹೇಗೆ ಯಾವ ಸಮಯದಲ್ಲಿ ಅವರಿಗೆ ಇದು ಮಾಡ್ಬೇಕು ಅಂತ. ಸೊ ನಾವು ನೋಡ್ತೀವಿ ಮಹಾಭಾರತದಲ್ಲಿ ಹೇಗೆ ಕೃಷ್ಣನು ಏನೇನೋ ಉಪಾಯ, ದುರ್ಯೋಧನ ಮಾಡೋದು ಉಪಾಯಗಳು ಏನು ಅಷ್ಟು ರಾಜಕೀಯವಾಗಿ ನೋಡಿದ್ರೆ ಅಷ್ಟು ಒಳ್ಳೆ ಪ್ಲಾನ್ಸ್, ಆದರೆ ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಕೃಷ್ಣನಿಗೆ ಎಲ್ಲವೂ ಗೊತ್ತು. ಭೀಷ್ಮ ಪಿತಾಮಹರು ಅವರನ್ನು, ಪಾಂಡವರನ್ನು ಕೊಲ್ಲಿಕ್ಕೆ 5 ಬಾಣಗಳಿಟ್ಟಾಗ ಕೃಷ್ಣನಿಗೆ ಗೊತ್ತು ಹೇಗೆ ಅದನ್ನ ವಾಪಸ್ ತರಬೇಕು ಅಂತ ಗೊತ್ತು. ಮತ್ತೆ ದ್ರೋಣಾಚಾರ್ಯರು ಒಂದು ಪ್ಲಾನ್ ಮಾಡಿದ್ರೆ ಆ ದಿವಸ ಹೇಗೆ ಇದ್ ಮಾಡ್ಬೇಕು ಕೃಷ್ಣನಿಗೆ ಗೊತ್ತು. ಆ ಜಯದ್ರಥನ ಸಾಯಿಸುವಾಗ ಕೃಷ್ಣನಿಗೆ ಹೇಗ್ ಮಾಡ್ಬೇಕು ಗೊತ್ತು. ಮತ್ತೆ ಆ ಕರ್ಣನಿಗೆ ಸಂಹಾರ ಮಾಡೋದು ಗೊತ್ತು, ದ್ರೋಣಾಚಾರ್ಯಗೆ ಸಂಹಾರ ಮಾಡೋದು ಗೊತ್ತು. ಕೃಷ್ಣನಿಗೆ ಪ್ರತಿಯೊಂದು ಗೊತ್ತು. ವೇದಾಹಂ ಸಮತೀತಾನಿ, ಎಲ್ಲ ತಿಳಿದಿದೆ. ಎಲ್ಲ ಕಾಲದಲ್ಲೂ, ತ್ರಿಕಾಲದಲ್ಲೂ ತಿಳಿದಿದೆ. ಎಲ್ಲ ವ್ಯಕ್ತಿಗಳು, ಎಲ್ಲ ಟೈಮ್ ಸ್ಪೇಸ್, ನಾವೇನ್ ಹೇಳ್ತೇವೆ ನಾವು, ಕಾಲ ದೇಶ, ಇದು ವ್ಯಕ್ತಿ, ಎಲ್ಲವೂ ಕೂಡ ಕೃಷ್ಣನಿಗೆ ಗೊತ್ತು. ಕೃಷ್ಣ ಗೊತ್ತಿಲ್ಲದೆ ಇರೋದಿಲ್ವೇ ಇಲ್ಲ. ಯಾಕಂದ್ರೆ ಭಗವಂತನ ಈ ಪರಮಾತ್ಮ ಸ್ವರೂಪದಿಂದ. ಸೊ ಕೃಷ್ಣ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು ನಾನು ಪ್ರತಿಯೊಂದು ಜೀವಿಯಲ್ಲಿ ಆತ್ಮದ ಜೊತೆಗೆ ಪರಮಾತ್ಮನಾಗಿ ನಾನು ಇದ್ದೇನೆ ಅಂತ ಕೃಷ್ಣ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಭಾರತ. ಸೊ ಈ ಶ್ಲೋಕವನ್ನು ನಾವು ನೆನ್ಪಿಟ್ಕೊಂಡ್ರೆ ಇದರಲ್ಲಿ ಸಂಶಯವನ್ನು ಬಿಟ್ಬಿಡ್ಬೋದು ನಾವು. ಪರಮಾತ್ಮದ ಜ್ಞಾನದ ಬಗ್ಗೆ ಈ ಸಂಶಯವನ್ನು, ಯಾಕಂದ್ರೆ ತುಂಬಾ ಜನ ಆತ್ಮ ಇದೆ ಆದ್ರೆ ಕೊನೆಗೆ ಅದು ಪರಮಾತ್ಮಕ್ಕೆ ಲೀನವಾಗ್ಬಿಡುತ್ತೆ, ನಾವು ದೇವರಾಗ್ಬಿಡುತ್ತೇವೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಸೊ ಅದು ಒಂದು ಮುಕ್ತಿ ಭಗವಂತನು ಕೊಡೋದು ಇದೆ, ಸಾಯುಜ್ಯ ಮುಕ್ತಿ ಅಂತ. ಆದ್ರೆ ನಿಜವಾದ ಮುಕ್ತಿ ಅಂದ್ರೆ ನಾವು ಭಗವಂತನ ನಿತ್ಯ ಸೇವಕರಾಗಿ ನಾವು ಭಗವದ್ಧಾಮಕ್ಕೆ ಹಿಂದಿರುಗೋದು. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ, ಅದು ನಿಜವಾದ ಮುಕ್ತಿ ಸ್ಥಿತಿಗಳು. ಸೊ ಈ ಶ್ಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ಭಗವಂತನು ಈ ವಿಷಯವನ್ನು ಸೊಗಸಾಗಿ ಹೇಳ್ತಾನೆ. ಮತ್ತೆ ಕೃಷ್ಣ ಹೇಳೋದು ಇದನ್ನು ತಿಳ್ಕೊಳ್ಳೋದು ಯಾರು? ಈ ಕ್ಷೇತ್ರದ ಬಗ್ಗೆ ಈ 2 ಕ್ಷೇತ್ರಜ್ಞರು, ಆತ್ಮ ಪರಮಾತ್ಮದ ಬಗ್ಗೆ ಸ್ಪಷ್ಟವಾಗಿ ಅದು ಗುಣಾತ್ಮಕವಾಗಿ ಹೊಂದಿದ್ರು, ಪ್ರಮಾಣವಾಗಿ ಅದು ಬೇರೆ ಬೇರೆ ಅಂತ ತಿಳ್ಕೊಳ್ತಾರೋ ಅದು ಯದ್ಜ್ಞಾನಂ, ಮತ್ತು ಅದು ಜ್ಞಾನ ಅಂತ ನಾನು ಹೇಳ್ತೇನೆ. ಸೊ ಕೃಷ್ಣನ ಗೀತೆಯಲ್ಲಿ ಒಂದೊಂದು ತುಂಬಾ ಕಡೆ ಜ್ಞಾನದ ವಿಷಯ ಹೇಳುವಾಗ ಇದು ಕೂಡ ಒಂದು ಮುಖ್ಯವಾದ ಜ್ಞಾನ, ಇದೇ ಜ್ಞಾನ, ಇದು ಬಿಟ್ಟು ಬೇರೆದೆಲ್ಲ ಅಜ್ಞಾನ ಅಂತ ಹೇಳೋದು ಕೂಡ ಇದೆ. ಭರತವಂಶನಾದ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಗಳು ನಾನೇ, ಈ ದೇಹವನ್ನು ಅದರ ಕ್ಷೇತ್ರಗಳನ್ನು ತಿಳಿಯೋದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ತತ್ ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯಶಶ್ಚ ಸಚಯೋ ಯತ್ ಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ, ಅದರಲ್ಲಿ ಆಗುವ ಬದಲಾವಣೆಗಳು, ಅದು ಹೇಗೆ ಉತ್ಪತ್ತಿಯಾಯಿತು, ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನು ಕೇಳು. ಸೊ ಈ ಅಧ್ಯಾಯದಲ್ಲಿ ಭಗವಂತನು ಈ ಆತ್ಮ, ಪರಮಾತ್ಮ, ಈ ಒಂದು ಪ್ರಕೃತಿ, ಈ ದೇಹ, ಇದ್ರ ಬಗ್ಗೆ ಹೇಳೋದಿದೆ. ಸೊ ಕೃಷ್ಣ ಹೇಳ್ತಾ ಇರೋದು ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ ನಾನು ಅಂತ ಹೇಳೋದು. ಯಾಕಂದ್ರೆ ವೈದಿಕ ಜ್ಞಾನದಲ್ಲಿ 108 ಉಪನಿಷತ್ತುಗಳಿದೆ, ದಾರ್ಶನಿಕ ಸಾಹಿತ್ಯಗಳು, ಅಲ್ಲಿ ತುಂಬಾ ವಿವರವಾಗಿ ಇದರ ಜ್ಞಾನ ಇದೆ, ಹೇಗೆ ನಾವು ದೇಹಕ್ಕೆ ಭಿನ್ನರಾದವರು ಅಂತ. ಸೊ ಭಗವಂತನು ನಮಗೆ ಇದೆಲ್ಲ ಸಂಕ್ಷಿಪ್ತವಾಗಿ ಗೀತೆಯಲ್ಲಿ ತಿಳಿಸ್ಕೊಡ್ತಾ ಇರೋದು. ಋಷಿಭಿರ್ ಬೌದ್ಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ ವಿನಿಶ್ಚಿತೈಃ.
ಕ್ಷೇತ್ರ ಮತ್ತು ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಎಸ್, ಸೊ ಇದು ಕೃಷ್ಣ ಇನ್ನೊಂದು ನಮಗೆ ತಿಳಿಸ್ಕೊಡ್ತಾ ಇರೋದು, ಅವ ಕೃಷ್ಣನಿಗಿಂತ ದೊಡ್ಡ ಪ್ರಮಾಣಭೂತವಾದ ವ್ಯಕ್ತಿ ಯಾರು, ಅಥಾರಿಟಿ ಅದು ಯಾರು ಇಲ್ಲ. ಆದ್ರೂ ಕೂಡ ಭಗವಂತನು ಕೂಡ ನಮಗೆ ಒಂದು ತಿಳಿಸ್ಕೊಡ್ತಾ ಇರೋ ವಿಧಾನ ಅದು ನಾವು ಸ್ವಂತ ಅಭಿಪ್ರಾಯವನ್ನಾಗ್ಲಿ ಇಲ್ಲ ಸ್ವಂತ ಅನುಭವದಿಂದಾಗ್ಲಿ ನಾವು ಇದು ಹೀಗೆ ಅದು ಹಾಗೆ ಅಂತ ಹೇಳೋದು ಮುಖ್ಯ ಅಲ್ಲ. ಮುಖ್ಯವಾದದ್ದು ಹಿಂದೆ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳು, ಈ ಆಚಾರ್ಯರು ಹೇಳಿದ್ದು, ಏನು ಕೃಷ್ಣ ಹೇಳಿದ್ದು, ಏನು ವೇದಗಳು ಹೇಳಿದ್ದು, ಸೊ ಶಾಸ್ತ್ರ ವಿಧಿ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದು. ಹೇಗೆ ಅದು ಸರಿ, ನನಗೆ ಇವಾಗ ನಂಬಿಕೆ ಬರ್ತಾ ಇಲ್ಲ, ನನಗೆ ಇನ್ನ ಆ ಜ್ಞಾನ ಇನ್ನ ಸ್ಪಷ್ಟವಾಗಿಲ್ಲ, ನಾವು ಹೇಗೆ ಅದು ಸರಿ ಅಂತ ಇಟ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೇವೆ. ಅದು ಬಿಟ್ಬಿಟ್ಟು ನಾವು ಇಲ್ಲ ನಾನೇ ಕಂಡು ಹಿಡಿತೇನೆ, ನಾನೇ ಶೋಧನೆ ಮಾಡ್ತೇನೆ ಅಂತ ಹೇಳ್ತಾರೆ. ಮೆಂಟಲ್ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾರೆ. ಇದು ಮನೋಕಲ್ಪನೆ. ಸೊ ನಾವು ಮನೋಕಲ್ಪನೆಯಾಗಿ ಯಾರು, ದೇವರು ಯಾರು, ಈ ಪ್ರಕೃತಿಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ವೈದಿಕ ನಿರ್ಣಯಗಳನ್ನು, ಆ ಕನ್ಕ್ಲೂಷನ್ಸ್ ಅದನ್ನ ತೆಗೆದುಕೊಂಡು ನಾವು ಅದು ಹೇಗೆ ಸರಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಸೊ ಆ ರೀತಿಯಲ್ಲಿ ಅದು ಮೆಂಟಲ್ ಸ್ಪೆಕ್ಯುಲೇಷನ್ ಆಗಲ್ಲ, ಅದನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಪ್ರಯತ್ನ, ಫಿಲಾಸಫಿಲಿ ಇದು ಆಧ್ಯಾತ್ಮಿಕವಾಗಿ ನಮ್ಮ ಪ್ರಯತ್ನ ಒಂದು ಜ್ಞಾನದ ಮೂಲಕ ತಿಳ್ಕೊಳ್ಳೋಕೆ ಏನೋ ಇದು ಮಾಡೋದಿಲ್ಲ. ಆದರೆ ಆ ನಿರ್ಣಯಗಳು ಅದು ದೊಡ್ಡ ದೊಡ್ಡ ಆಚಾರ್ಯರು, ಶಾಸ್ತ್ರಗಳು ಕೊಟ್ಟಿದೆ ಆಗ್ಲಿ ಅಂತ ದೊಡ್ಡ ಅನುಭವಿಗಳು ಕೊಟ್ಟಿದ್ದಾರೆ. ಹಾಗೆ ನಾವು ಕಂಡುಹಿಡಿಯೋದು ಅಗತ್ಯ ಇಲ್ಲ, ಕಂಡುಹಿಡಿಯಕ್ಕಾಗೋದು ಇಲ್ಲ. ಇನ್ನೊಂದ್ ಕಡೆ ಬ್ರಹ್ಮ ಸಮಿತಿ ಏನ್ ಹೇಳೋದಂದ್ರೆ, ಪಂಥಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯ ವಾಯೋರಥಾಪಿ ಮನಸೋ ಮುನಿಪಂಗವಾನ ಸೋಪ್ಯಸ್ತ್ಯ ಪ್ರಪದಸಿಮ್ಯ ಅವಿಚಿಂತ್ಯ ತತ್ವೆ ಗೋವಿಂದ ಆದಿಪುರುಷಂ ತಮಹಂ ಭಜಾಮಿ. ಸೊ ಅಲ್ಲಿ ಹೇಳೋದು ಬ್ರಹ್ಮದೇವರು ನಮ್ಗೆ, ನೀವು ಒಂದು ವಿಮಾನವನ್ನು ತಯಾರಿ ಮಾಡಿ. ಯಾವ ತರ ವಿಮಾನ ಅಂದ್ರೆ, ನಮಗಿರೋ ವಿಮಾನ ಎಷ್ಟೋ ಒಂದು 1000 ಮೈಲ್ ಗಂಟೆಗೋ 2000 ಮೈಲ್ ಎಷ್ಟೊತ್ತೋ ಅದು ಸ್ಪೀಡಲ್ಲಿ ಹೋಗುತ್ತದೆ, ವೇಗ, ಅದರ ವೇಗದ ಇದು ಸ್ಪೀಡ್ ಅದ್ರ. ಆದ್ರೆ ಅವ್ರು ಹೇಳೋದು, ನೀವು ಮನಸ್ಸಿನ ಒಂದು ವಿಮಾನ, ಇಲ್ಲ ಅಂದ್ರೆ ಒಂದು ಗಾಳಿ ವಿಮಾನ, ಗಾಳಿಯ ಸ್ಪೀಡ್ ಏನು ತುಂಬಾ ಹೆಚ್ಚು. ಗಾಳಿಯ ಸ್ಪೀಡ್ ಗೊತ್ತು ನಮ್ಗೆ. ಚಂಡಮಾರುತ ಬಂದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಹಾಗೆ ಅದನ್ನ ಗಾಳಿಯಲ್ಲಿ ಹೋಗ್ಬಿಡುತ್ತದೆ, ಅದು ಮತ್ತೆ ನಗರಗಳೆಲ್ಲ ನಾಶ ಆಗುತ್ತೆ. ಅದು ಗಾಳಿ ಸ್ಪೀಡ್, ಅದು ವೇಗ. ಅದೇ ರೀತಿಯಲ್ಲಿ ಮನಸ್ಸಿನ ಸ್ಪೀಡು ಇನ್ನೂ ಹೆಚ್ಚು. ಯಾರಾದ್ರೂ ಅಮೆರಿಕೆಯಿಂದ ಹೋಗಿ ಬಂದಿದ್ರೆ ತಕ್ಷಣ ಅವರು ಅಮೆರಿಕೆಯಲ್ಲಿ ಇದ್ದು ಅಲ್ಲಿ ಆ ನಗರದಲ್ಲಿ ಏನ್ ನೋಡಿದ್ರು, ಆ ದೊಡ್ಡ ಬಿಲ್ಡಿಂಗ್ ಅವ್ರನ್ನ ನೆಟ್ ಮಾಡ್ಕೊಂಡು ಅಲ್ಲಿ ಹೋದಾಗೆ ಅನ್ಸುತ್ತೆ. ಮನಸ್ಸಿನ ಸ್ಪೀಡ್ ಇನ್ನೂ ಹೆಚ್ಚು. ಸೊ ಹೇಳ್ತಾರೆ, ಈ ಯೋಗಿಗಳಾದವರು ಅವರು ಪರಿಪೂರ್ಣತೆಯಲ್ಲೋ ಇಲ್ಲಾಂದ್ರೆ ಅವರ ಒಂದು ಸಿದ್ಧಿಗಳಲ್ಲಿ ಈ ತರ ಸ್ಪೀಡನ್ನು ಪಡಿಬಹುದು. ಈ ಗಾಳಿಯ ಸ್ಪೀಡಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಒಂದು ಮನಸ್ಸಿನ ಸ್ಪೀಡಲ್ಲೂ ಅವರು ಚಲಾವಣೆ ಮಾಡುವ ಶಕ್ತಿಯನ್ನು ಹೊಂದಿರ್ತಾರೆ. ಈಗಿರುವ ಯೋಗಿಗಳೆಲ್ಲ ಹಿಂದೆ ತುಂಬಾ ಕಠಿಣ ತಪಸ್ಸೆ ಮಾಡಿ ಆ ಯೋಗ ಸಿದ್ಧಿಗಳು ಪಡೆದ ವ್ಯಕ್ತಿಗಳು. ಆ ರೀತಿಯಲ್ಲಿರೋ ವ್ಯಕ್ತಿನೂ ಕೂಡ ಹೇಳ್ತಾರೆ, ಇಷ್ಟೊತ್ತು ಬ್ರಹ್ಮ ಹೇಳೋದು, ಭಗವಂತನ ಪಾದ ಪದ್ಮದ ಚಿಕ್ಕ ಒಂದು ಇದನ್ನು ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗೋವಿಂದನ ಮಹಿಮೆಯನ್ನು, ಗೋವಿಂದನ ಒಂದು ಇದನ್ನು ಪಾದಕಮಲಗಳ ಸ್ಪರ್ಶ ಮಾಡಕ್ಕಾಗಲ್ಲ. ಅಷ್ಟು ವೇಗವಾಗಿ ಒಬ್ಬ ವ್ಯಕ್ತಿ ಲಕ್ಷಾಂತರ ವರ್ಷಗಳು ಪ್ರಯಾಣ ಮಾಡುತ್ತೆ. ಇವಾಗ ನಾವು 1000 km/h ನಾವು ಒಂದು ಗಂಟೆಯಲ್ಲಿ ಒಂದು ದಿವಸ ಹೋಗಿದ್ರೆ ಎಷ್ಟಾಗುತ್ತೆ, ನಾವು 2,40,000 ಕಿಲೋಮೀಟರ್ ಕವರ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ಇದು ಇದು ಮೈಂಡ್ ಸ್ಪೀಡು ಮತ್ತೆ ಹೇರ್ ಸ್ಪೀಡಲ್ಲಿ, ಗಾಳಿ ಸ್ಪೀಡಲ್ಲಿ ಏನೋ ಹೇಳೋದು, ಎಷ್ಟು ಸಮಯ ಆಗ್ಲಿ, 1000 ವರ್ಷ 1,00,000 ವರ್ಷ ಕೂಡ ಪ್ರಯಾಣ ಮಾಡೋದು ಕೂಡ ಭಗವಂತನ ಸ್ವಲ್ಪವೂ ಕೂಡ ಅರ್ಥ ಮಾಡೋದು. ನಾನು ಸಾಧಾರಣವಾಗಿ ನಾನು ಯೋಚನೆ ಮಾಡೋದಿಲ್ಲ ಅಂದ್ರೆ, ನನಗೆ ಈ ಇರುವೆ ಒಂದು ಉದಾಹರಣೆ ನನ್ನ ಒಂದು ಯಾವಾಗಲೂ ಇರುವೆ ಅನ್ನೋದು ಚಿಕ್ಕ ಒಂದು ಜೀವಿ, ನಮ್ಮ ರೀತಿಯ ಒಂದು ಜೀವಿ, ಭಗವಂತನ ಅಂಶ. ಆದರೆ ಅದಕ್ಕೆ ನಾವು ಎಷ್ಟು ನಮ್ಮ ಜೀವನದ ಬಗ್ಗೆ ಹೇಳ್ಬೋದು. ಆ ಇರುವೆ ಹೋಗಿ ನೋಡಿ, ನಮ್ಮ ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಇದ್ದಾರೆ, ಅವರು ಈ ತರ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಇಲ್ಲ ಅಫ್ಘಾನಿಸ್ತಾನಲ್ಲಿ ಅಲ್ಲಿ ಈ ತರ ತಾಲಿಬಾನ್ ಮತ್ತೆ ಅವರ ಅಧಿಕಾರಕ್ಕೆ ಬಂದಿದ್ದಾರೆ, ಇದೆಲ್ಲ ಅವ್ರಿಗೆ ತಿಳಿಸ್ಕೊಂಡು ಇನ್ನ ಅರ್ಥ ಆಗುತ್ತಾ ಅವ್ರಿಗೆ? ಇರುವೆ ಅನ್ನೋದು ಅದು ತುಂಬಾ ಚಿಕ್ಕ ಜೀವಿ. ಆ ರೀತಿಯಲ್ಲಿ ನಾವು ಮನುಷ್ಯರು ಅನ್ನೋದು ಏನೋ ಒಂದು ಚಿಕ್ಕ ಪುಟ್ಟ ನಾವು ಆಟ ಸಾಮಾನು, ಒಂದು ವಿಮಾನಗಳು, ಇನ್ನೊಂದು ರಾಕೆಟ್ಗಳು, ಇನ್ನೊಂದು ಮೊಬೈಲು, ಇನ್ನೊಂದು ಈ ಸ್ಯಾಟಲೈಟ್, ಇದು ಮಾಡ್ತಾ ಇದ್ದೀವಿ. ಅದು ತುಂಬಾ ಚಿಕ್ಕ ಈ ಯಂತ್ರಗಳಿದು. ಹೀಗೆ ತಿಳಿದು ನಾವು ಭಗವಂತನು ಆದಿ ಸೃಷ್ಟಿಕರ್ತ ಅವನ ಬಗ್ಗೆ ತಿಳಿಯೋದಕ್ಕೆ ನಮ್ಮ ಪ್ರಯತ್ನದಿಂದ ಸಾಧ್ಯ. ಒಂದು ಇರುವೆ ಹೇಗೆ ಸಾಧ್ಯ ಆಗೋದಿಲ್ಲ ನಮ್ಮ ನಗರದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಭೂಮಿಯ ಬಗ್ಗೆ, ನಮ್ಮ ಪೃಥ್ವಿ ಬಗ್ಗೆ ತಿಳಿಯೋದಕ್ಕೆ, ನಮಗೂ ಕೂಡ ಈ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಇಲ್ಲಾಂದ್ರೆ ಸ್ವಲ್ಪವೂ ತಿಳಿಯಕ್ಕಾಗಲ್ಲ ಆ ರೀತಿ ನೋಡಿ. ಸೊ ಅದನ್ನು ತಿಳಿಬೇಕು ಅಂದ್ರೆ ವೇದಶಾಸ್ತ್ರವನ್ನು ನಾವು ಅನುಸರಿಸಬೇಕು. ಈ ದೊಡ್ಡ ದೊಡ್ಡ ಯಾರು ಪ್ರಮಾಣಭೂತ ವ್ಯಕ್ತಿಗಳು, ಆಚಾರ್ಯ ಯಾರಿದ್ದಾರೆ, ಅವರ ಮೂಲಕ ಅವರ ಒಂದು ನಿರ್ಣಯಗಳನ್ನು ಸ್ವೀಕರಿಸಿ ಅವರು ಕೊಟ್ಟಿರೋ ಪಥದಲ್ಲಿ, ಮಾರ್ಗದಲ್ಲಿ ಅಭ್ಯಾಸ ಮಾಡಿದ್ರೆ ನಮಗೆ ತಿಳಿಯಲಿಕ್ಕೆ ಸಾಧ್ಯ.
ಅಥಾಪಿತೇ ದೇವಂ ಪದಾಂಬುದ್ವಯಂ ಪ್ರಸಾದಲೇಶಾನುಗ್ರಹೀತ ಏವೈ ಜಾನಾತಿ ತತ್ವಂ ಭಗವನ್ಮಹಿಮ್ನೋ ನಚಾನ್ಯ ಏಕೋಪಿ ಚಿರನ್ ವಿಚಿನ್ವ. ಅದು ಕೂಡ ಇನ್ನೊಂದು ಕಡೆ ಹೇಳೋದು, ಅದು ಕೂಡ ಅಲ್ಲೂ ಕೂಡ ಹೇಳೋದು ಚಿರಂ ವಿಚಿನ್ವ ಅಂದ್ರೆ ಲಕ್ಷ ವರ್ಷಗಳು ಒಬ್ಬರು ತಮ್ಮ ಮಾನಸಿಕ ಊಹಾಪೋಹಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ದೈವತ್ವವನ್ನು, ಭಗವಂತನನ್ನು, ಪರಮಸತ್ಯವನ್ನು ಅದು ಅಸಾಧ್ಯ. ಯಾರಿಗೆ ಪ್ರಸಾದ, ಯಾರಿಗೆ ಭಗವಂತರ ಕೃಪೆ ಅನುಗ್ರಹ ಆಗುತ್ತೋ ಆ ವ್ಯಕ್ತಿಗೆ ಸುಲಭವಾಗಿ ಸಿಗುತ್ತೆ. ಅದು ಇಲ್ಲಿ ತಿಳಿಸ್ಕೊಳ್ಳೋದು. ಭಗವಂತ ನಮ್ಮಲ್ಲಿ ಸುಪ್ರಸನ್ನನಾದಾಗ ಆಗ ನಮಗೆ ಆ ಜ್ಞಾನವು, ಅದರ ಒಂದು ಅನುಭೂತಿ, ಅದರ ಒಂದು ಅನುಭವ ನಮಗೆ ಆಗುತ್ತೆ. ಅದು ಯಥಾರ್ಥವಾಗಿ ನಮಗೆ ತಿಳಿಯುತ್ತೆ. ಎಸ್, ಸೊ ಕೃಷ್ಣನು ಇಲ್ಲಿ ಈ ರೀತಿಯಲ್ಲಿ ವೇದ ಸಾಹಿತ್ಯದ ಸಾರಾಂಶವಾದ ವೇದಾಂತ ಸೂತ್ರ, ಸೊ ವೇದವ್ಯಾಸರೇ ರಚಿಸಿದ ವೇದಾಂತ ಸೂತ್ರ, ಎಲ್ಲ ವೇದಗಳು, ಉಪನಿಷತ್ಗಳು, ಪುರಾಣಗಳೆಲ್ಲ ಬರೆದ ನಂತರ ಅವರು ಕೊನೆಯ ಕೃತಿ ವೇದಾಂತ ಸೂತ್ರದಲ್ಲಿ ಒಂದು ಚಿಕ್ಕ ಕೋಡ್ಸ್ ಆಗಿ ಅವ್ರ ಫಾರ್ಮುಲಾಸ್ ಆಗಿ ಕೊಟ್ಟದ್ದು 555 ವೇದಾಂತ ಸೂತ್ರಗಳು. ಯಾರಾದ್ರೂ ಹೇಳ್ಬೋದಾ ಮೊದಲ ವೇದಾಂತ ಸೂತ್ರ ಯಾವುದು ಅಂತ? ಯಾರಾದ್ರೂ ಹ್ಯಾಂಡ್ಸ್ ರೈಸ್ ಮಾಡಿ. 555 ಇದೆ. ಮೊದಲ ಸೂತ್ರ ಯಾವುದು? ಆಮೇಲೆ ಎರಡನೇದು, ಮೂರನೇದು. ಇದ್ರ ಮೇಲೆ ಭಾಷ್ಯ ಬರೆದವರು ದೊಡ್ಡ ದೊಡ್ಡ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ. ಸೊ ಹಾಗೆ ಅವರವರು ತಮ್ಮ ಒಂದು ಇದನ್ನು ತತ್ವವನ್ನು ಕೊಡುವಾಗ ಈ ವೇದಾಂತ ಸೂತ್ರದ ಅನುಗುಣವಾಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಸಮಯದಲ್ಲಿ ಶಂಕರಾಚಾರ್ಯ ತತ್ವವನ್ನು ಒಪ್ಪಿದರು. ಮತ್ತೆ ಮಧ್ವಾಚಾರ್ಯ ಬಂದ್ಮೇಲೆ ಅವರು ತಮ್ಮ ಭಾಷ್ಯವನ್ನು ಬರೆದು, ಇಲ್ಲ ಇದು ಶಂಕರಾಚಾರ್ಯ ಆ ಸಮಯಕ್ಕೆ ಬರೆದದ್ದು, ಆದ್ರೆ ಇದು ಯಥಾರ್ಥ ಏನು ಅಂತ ಅವರ ಭಾಷ್ಯದ ಮೂಲಕ ಅವರು ತೋರಿಸ್ಕೊಟ್ಟಿದ್ದು. ಮತ್ತೆ ರಾಮಾಚಾರ್ಯರು ಅದೇ ಸಮಯಕ್ಕೆ. ಸೊ ಹಾಗೆ ಈ ವೇದ ಜ್ಞಾನವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದು ಈ ವೇದಾಂತ ಸೂತ್ರದ ಅದರ ಭಾಷೆಗಳ ಮೂಲಕ. ಆಮೇಲೆ ಓಕೆ, ಈ ಮಲ್ಲಿಕಾ ಮಾತಾಜಿ ಅವ್ರ ಕೈ ಎತ್ತಿದ್ದಾರೆ. ಯಾವ್ದು ಮಾತಾಜಿ ಫಸ್ಟ್ ವೇದಾಂತ ಸೂತ್ರ? ಅಥತೋ ಬ್ರಹ್ಮ ಜಿಜ್ಞಾಸ ಪ್ರಭುಜಿ. ಎಸ್ ಪ್ರಥಮ ಮೊದಲ ಅಷ್ಟೇ ಪದಗಳು, ಅಥ ಅಥೋ ಬ್ರಹ್ಮ ಜಿಜ್ಞಾಸ, 4 ಪದಗಳು ಅಷ್ಟೇ, ಇನ್ನೇನಿದು. ಅಥ ಅಥೋ ಅದು ಸೇರ್ಸಿದ್ರೆ ಅದು ಸಂಧಿ 2 ಪದಗಳು, ಅಥ ಅಥೋ ಅಂದ್ರೆ ಅರ್ಥ ಏನು ಮಾತಾಜಿ ಅದರದ್ದು? ಮಲ್ಲಿಕಾ ಮಾತಾಜಿ ಎಲ್ಲಿದ್ದಾರೆ? ಮಲ್ಲಿಕಾ ಮಾತಾಜಿ ಹ್ಯಾಂಡ್ಸ್ ರೈಸ್ ಮಾಡ್ತೀರಾ? ಮತ್ತೆ ಇಲ್ಲ ಇನ್ಯಾರಾದ್ರೂ ಅದರ ಇದು ಹೇಳ್ತೀರಾ? ಅಥ ಅಥೋ ಬ್ರಹ್ಮ ಜಿಜ್ಞಾಸ ಮಾತಾಜಿ ಕರೆಕ್ಟ್ ಆಗಿ ಹೇಳಿದ್ರು. ಸೊ ನೀವ್ ಹೇಳ್ತೀರಾ ಅಂದ್ರೆ ಹೇಳ್ಬೋದು ಮಾತಾಜಿ. ಅದರ ಮತ್ತೆ ಏನದರ ಅರ್ಥ ಅಥ ಅಥೋ ಬ್ರಹ್ಮ ಜಿಜ್ಞಾಸ ಅಂದ್ರೆ? ಪರಾತ್ಪರನ ಸ್ವರೂಪವನ್ನು ಕುರಿತು ಮನುಷ್ಯ ಪ್ರಶ್ನೆ ಮಾಡೋದು. ಎಸ್ ಮನುಷ್ಯ ಅಥ ಅಥೋ. ಈಗ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. 80 ಲಕ್ಷ ಜೀವಗಳನ್ನ ಮುಗಿಸ್ಕೊಂಡು ಬಂದಿದ್ದೇವೆ ನಾವು. ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ನಾವು ಪಡೆದು ಈಗ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೆ ನಾವು. ಈಗ ನಾವು ಏನ್ ಮಾಡ್ಬೇಕು? ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕು. ಜಿಜ್ಞಾಸ ಪ್ರಶ್ನೆಗಳು ಮಾಡ್ತೀವಿ ನಾವು. ಆ ಪ್ರಶ್ನೆ ಯಾವ್ದ್ರ ಬಗ್ಗೆ? ಪರಮ ಸತ್ಯದ ಬಗ್ಗೆ ನಾವು ಈಗ ಮಾಡ್ಬೇಕು ನಾವು. ಅಥ ಅಥೋ ಬ್ರಹ್ಮ ಜಿಜ್ಞಾಸ. ಸೊ ವೇದವ್ಯಾಸರು ಹೀಗೆ ಮೊದಲ ಸೂತ್ರ ಹೇಳೋದು. ಎರಡನೇ ಸೂತ್ರ ಹೇಳ್ತೀರಾ? ಯಾರಿಗೂ ಗೊತ್ತಾ ಮಾತಾಜಿ ನಿಮಗೆ? ನೀವೇ ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ? ಇಲ್ಲಿ ಯಾರಿಗೂ ಇಲ್ಲ ಅಂದ್ರೆ ನೀವೇ ಹೇಳಿ ಮಲ್ಲಿಕಾ ಮಾತಾಜಿ. ಎರಡನೇ ಸೂತ್ರ ಪ್ರಭುಜಿ ಗೊತ್ತಿಲ್ಲ. ಇನ್ಯಾರಾದ್ರೂ ಭಕ್ತರು? ಸೊ ಹೀಗೆ ಈಗ ನೋಡಿ ಅಷ್ಟೇ 4 ಕೋಡ್ ವರ್ಡ್ಸ್, ಅಷ್ಟಲ್ಲೇ ಎಷ್ಟು ಅರ್ಥ ಇದೆ. ಇದರ ವಿಚಾರವಾಗಿ ದೊಡ್ಡ ಆಚಾರ್ಯ ತುಂಬಾ ಡೀಟೇಲ್ ಆಗಿ ವಿಸ್ತಾರವಾಗಿ ಬರೆದಿದ್ದಾರೆ. ಅದೇ ಇದು ಬ್ರಹ್ಮಸೂತ್ರ ಅಂದ್ರೆ ವೇದಾಂತ ಸೂತ್ರ ಅಂದ್ರೆ ಕೃಷ್ಣ ಹೇಳ್ತಾರೆ ಅದ್ರ ಬಗ್ಗೆನೇ ಹೇಳ್ತಾರೆ. ಎರಡನೇ ಸೂತ್ರ ಜನ್ಮಾದಿ ಅಸ್ಯತಃ. ಪರಮ ಸತ್ಯ ಏನು ಅಂದ್ರೆ ಅದರಿಂದ ಎಲ್ಲವೂ ಕೂಡ ಹೊರ ಬರ್ತಿದೆ. ಜನ್ಮ ಆದಿ ಅಸ್ಯ ಯತಃ. ಜನ್ಮ ಒಂದು ಜನನವಾಗುತ್ತೆ, ಒಂದು ವಸ್ತು, ಮತ್ತೆ ಜನನವಾಗಿ ಸ್ವಲ್ಪ ಸಮಯ ಅದು ಇರುತ್ತೆ, ನಂತರ ಕೊನೆಗೆ ನಾಶವಾಗ್ಬಿಡುತ್ತೆ. ಏನ್ ಹೇಳ್ತಾರೆ? ಕ್ರಿಯೇಷನ್, ಮೇಂಟೆನೆನ್ಸ್, ಡಿಸ್ಟ್ರಕ್ಷನ್, ಸೃಷ್ಟಿ, ಸ್ಥಿತಿ, ಲಯ. ಸೊ ಹೇಳ್ತಾ ಇರೋದು ಪ್ರತಿಯೊಂದು ಅದೇನದು ಪರಮ ಸತ್ಯ ಅಂದ್ರೆ ಅದರಿಂದವೇ ಉತ್ಪತ್ತಿ ಆಗುತ್ತೆ, ಅದರಿಂದನೇ ಪೋಷಣೆ ಆಗುತ್ತೆ, ಮತ್ತೆ ಕೊನೆಗೆ ಅದರೊಳಗೆ ಹೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಎರಡನೇ ಸೂತ್ರ ಜನ್ಮಾದಿ ಅಸ್ಯತಃ ಅಂತ. ಸೊ ಅಲ್ಲಿ 3 ಪದ. ಮೊದಲ 4 ಪದಗಳಿಗೆ ಉತ್ತರವಾಗಿ 3 ಪದಗಳು. ನೆಕ್ಸ್ಟ್ 3rd 4th ಹಾಗೆ ಹೋಗುತ್ತೆ. ಸೊ ಇದರ ಅದು ವ್ಯಕ್ತಿನ, ಅದೊಂದು ಶಕ್ತಿನ. ನೆಕ್ಸ್ಟ್ 3rd 4th ಆ ತರ ಹೋಗ್ತಾ ಯಾಕಂದ್ರೆ ಎಲ್ಲವೂ ಕೂಡ ಇವು ಸೈನ್ಸ್ ಹೇಳೋದು, ವಿಜ್ಞಾನ ಹೇಳೋದು, ಕೊನೆಗೆ ಎಲ್ಲವೂ ಕೂಡ ಒಂದು 0 ಇಲ್ಲಾಂದ್ರೆ ಪ್ರಕೃತಿಯೇ ಕಾರಣ, ಮೆಟೀರಿಯಲ್ ಎನರ್ಜಿ ಅಂತ ಅವರು ಭಾವಿಸ್ತಾರೆ. ಆದ್ರೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಮತ್ತೆ ವೈದಿಕ ಜ್ಞಾನದಲ್ಲಿ ತಿಳಿಯೋದು ಆ ಪ್ರಕೃತಿ ಅನ್ನೋದು ಭಗವಂತನ ಒಂದು ಶಕ್ತಿ, ಅವನ ಒಂದು ಅಭಿವ್ಯಕ್ತಿ. ಸೊ ಮೂಲಕ್ಕೆ ಅವನೊಬ್ಬ ವ್ಯಕ್ತಿ ಅನ್ನೋದು, ಅವನ ಸಾಕಾರ ಸ್ವರೂಪ ವ್ಯಕ್ತಿ ಅನ್ನೋದು ಹಾಗೆ ವೇದಾಂತ ಸೂತ್ರವು ನಿರೂಪಿಸುತ್ತೆ. ವೇದವ್ಯಾಸರು ಅದನ್ನು ನಿರೂಪಿಸಿದ್ದಾರೆ. ಸೊ ಇದರ ವೇದಾಂತ ಸೂತ್ರದ ಬಗ್ಗೆ ಒರಿಜಿನಲ್ ಭಾಷ್ಯ ಯಾರು ಬರೆದದ್ದು? ಯಾರಾದ್ರೂ ಹೇಳ್ತೀರಾ? ಒರಿಜಿನಲ್ ಭಾಷೆ ಮತ್ತೆ ಮೂಲ ಭಾಷ್ಯ
ಶಂಕರಾಚಾರ್ಯರು ಪ್ರಭುಜಿ. ಶಂಕರಾಚಾರ್ಯ ಈಗ ಆಧುನಿಕ ನಮ್ಮ ಕಲಿಯುಗದಲ್ಲಿ ಬರೆದದ್ದು ಮೊದಲ ಭಾಷೆಕರ್ತನ ಅಂತ ಹೇಳ್ಬೋದು. ಆಕ್ಚುಲಿ ಇದರ ಹಿಂದೆನೂ ಕೂಡ ಇವರು ಕೂಡ ಓಕೆ ಮೊದಲ ಭಾಷೆ ಇಲ್ಲಿ ನಮ್ಗೆ ಆಧುನಿಕ ಇತ್ತೀಚಿನ ಸಮಯದಲ್ಲಿ ಮತ್ತೆ ಮಧ್ವಾಚಾರ್ಯ ರಾಮಾಚಾರ್ಯ ಬರೆದದ್ದು ಕರೆಕ್ಟ್. ನಾನು ಹೇಳ್ತಾ ಇರೋದು ಯಾರು ಮೊದಲ ಕರ್ತರು ವೇದವ್ಯಾಸರು ಅವರೇ ರಚಿಸಿದ ಭಾಷೆ ಇದೆ. ಯಾವುದು ಅದು? ವೇದಾಂತ ಸೂತ್ರದ ಆದಿ ಕರ್ತೃ ಆದ ವೇದವ್ಯಾಸ ರಚಿಸಿದ ಭಾಷೆ ಅದು ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಬ್ರಹ್ಮಸೂತ್ರ ಭಾಷ್ಯಂ. ಶ್ರೀಮದ್ ಭಾಗವತ ಪುರಾಣ ಅನ್ನೋದು ಈ ವೇದಾಂತ ಸೂತ್ರದ ಈ ಬ್ರಹ್ಮಸೂತ್ರದ ಭಾಷ್ಯವನ್ನು ವೇದವ್ಯಾಸ ರಚಿಸಿತ್ತು. ಹಾಗಾಗಿ ಭಾಗವತದ ಮೊದಲ ಶ್ಲೋಕವೇ ಈ ನಾನೇನು 2ನೇ ಸೂತ್ರ ಹೇಳಿದೆ ಜನ್ಮಾದ್ಯಸ್ಯತ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದ್ಯಸ್ಯತೋ ಅನ್ವಯ ಇತರತಶ್ಚಾರ್ಥೇಶು ಅಭಿಜ್ಞಾಸ್ವರ ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಖ್ಯಂತಿ ಯತ್ಸುರಯವ ತೇಜೋವಾರಿ ಮಿಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ ಧಾಮ್ನಾ ಸ್ವೇನ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಅಂತ ಅವರು ಮೊದಲ ಭಾಗವತ ಪುರಾಣದ ಮೊದಲ ಶ್ಲೋಕದಲ್ಲೇ ಈ ಏನು ಇಲ್ಲಿ ವೇದಾಂತ ಸೂತ್ರದ ಉತ್ತರ ಪರಮ ಸತ್ಯ ಏನು ಅಂತ ವೇದವ್ಯಾಸರು 2ನೇ ಸೂತ್ರದಲ್ಲಿ ಹೇಳಿದ್ದು ಜನ್ಮಾದ್ಯಸ್ಯ ಅದರಿಂದನೇ ಪ್ರಾರಂಭಿಸ್ತಾರೆ ಆ ಶ್ಲೋಕವನ್ನು. ಜನ್ಮಾದಿ ಅಸ್ಯತಃ ಅನ್ವಯಾತ್ ಅದು ಒಂದು ವ್ಯಕ್ತಿ ಅಂತ, ಅದು ಕೃಷ್ಣನು ಅಂತ ಹೇಳ್ತಾ ಅವರು ಮೊದಲ ಶ್ಲೋಕವನ್ನು ರಚನೆ ಮಾಡ್ತಾರೆ. ಸೊ ಹಾಗೆ ಅದು ಮೂಲ ಭಾಷ್ಯ ಭಾಗವತ. ಸೊ ಹಾಗೆ ಈ ಭಗವದ್ಗೀತಾ ಜೊತೆಗೆ ನಾವು ಭಾಗವತ ಕೂಡ ಅದನ್ನ ಅಧ್ಯಯನ ಮಾಡೋದು, ಅದನ್ನ ತಿಳ್ಕೊಳ್ಳೋದು, ಕಲಿಯುಗದ ಮುಖ್ಯ ಗ್ರಂಥ ಅದು ಅಂತ ಕೂಡ ಹೇಳೋದು ಇದೆ. ಭಗವದ್ಗೀತೆ ಹೇಗೆ ಮುಖ್ಯ ಗ್ರಂಥನೋ ಅದೇ ಇನ್ನ ವಿಸ್ತಾರವಾಗಿ ಭಾಗವತ ಕೂಡ ತುಂಬಾ ಮುಖ್ಯ ಗ್ರಂಥ ಇವೆರಡು ಗ್ರಂಥಗಳು ಅಂತ. ಎಸ್, ಧನ್ಯವಾದಗಳು ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ಸೊ ನಂತರ ಈ ಕ್ಷೇತ್ರದ ಬಗ್ಗೆ ಕೃಷ್ಣ ಅರ್ಜುನ ಪ್ರಶ್ನೆ ಮಾಡಿದ್ದು 6 ವಿಷಯಗಳು: ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪ್ರಕೃತಿ, ಪುರುಷ ಈ ಅಧ್ಯಾಯದಲ್ಲಿ. ಸೊ ಈ ಭಗವಂತನು ಈ ಕ್ಷೇತ್ರದ ಬಗ್ಗೆ ಅಂದ್ರೆ ಈ ದೇಹದ ಬಗ್ಗೆ, ಶರೀರದ ಬಗ್ಗೆ ಏನೇನು ಇದರ ಅಂಶಗಳು ಅಂತ ಹೇಳೋದು. ಮಹಾಭೂತಾನ್ ಅಹಂಕಾರೋ ಬುದ್ಧಿರ್ ಅವ್ಯಕ್ತಂ ಏವಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಹ ಇಚ್ಛಾದ್ವೇಷ ಸುಖಂ ದುಃಖಂ ಸಂಗಾತಶ್ಚೇನ ಧೃತಿಃ ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಮಹಾಭೂತಗಳು ನಮಗೆ ಗೊತ್ತು: ಗಾಳಿ, ನೀರು, ಆಕಾಶ ಇದಿದು. ಅಹಂಕಾರ, ನಮ್ಮ ಏನ್ ಹೇಳ್ತಾರೆ ಅಹಂಕಾರ ಅಂದ್ರೆ ಫಾಲ್ಸ್ ಈಗೋ ಅಂತ ಆಚಾರ್ಯರು ಹೇಳೋದು. ಅಹಂಕಾರ ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಸೊ ಈ ದೇಹವನ್ನು ಸೈಂಟಿಸ್ಟ್ ಅವ್ರು ಹೇಳೋದು ಅದು ಆಕ್ಸಿಜನ್ನು, ನೈಟ್ರೋಜನ್ನು, ಇನ್ನು ಕಾರ್ಬನ್ನು, ಇನ್ನೇನೇನು ಕಾರ್ಬನ್ ಡೈಆಕ್ಸೈಡು, ವಾಟರ್, ಈ ರೀತಿ ಅವರು ಒಂದು ರಾಸಾಯನಿಕವಾಗಿ ಒಂದು ಅಣು ರೀತಿಯಲ್ಲಿ ಅವರು ನೋಡ್ತಾರೆ, ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆಗಿ. ಆದ್ರೆ ಒಂದು ವೈಜ್ಞಾನಿಕವಾಗಿ ಇನ್ನೊಂದು ಸೂಕ್ಷ್ಮವಾಗಿ ನೋಡೋ ವಿಷಯ ಅಂದ್ರೆ ವೈದಿಕ ನಮ್ಮ ವಿಜ್ಞಾನದಲ್ಲಿ ಈ ಪಂಚಭೂತಗಳು ಅಂದ್ರೆ ಯಾವುದು ನಮ್ಮ ಇಂದ್ರಿಯಗಳಲ್ಲಿ ಗೋಚರವಾಗುತ್ತೆ. ನಮ್ಮ ಇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ. ಸೊ 5ರಿಂದ ನಾವು ಪ್ರತಿಯೊಂದು ಯಾವುದೇ ಒಂದು ವಸ್ತುವನ್ನು ನಾವು ಅನುಭವ ಪಡಿತೇವೆ. ಕಣ್ಣಿಂದ ಆದ್ರೆ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿಂದ ವಾಸನೆ ತಗೊಳ್ತೇವೆ, ನಾಲಿಗೆಯಿಂದ ರುಚಿ, ಇದು ತುಂಬಾ ಚೆನ್ನಾಗಿದೆ, ಇದು ಒಳ್ಳೆ ಸಿಹಿ ಪದಾರ್ಥ, ಇದು ತುಂಬಾ ಕಹಿ ಪದಾರ್ಥ, ಇದು ನನಗೆ ಇಷ್ಟ ಇಲ್ಲ ಅಂತ ನಾವು ಈ ರೀತಿ ನಮ್ಮ ಅನುಭವ ಒಂದು ಇಂದ್ರಿಯಗಳ ಮೂಲಕ. ಸೊ ಈ ರೀತಿಯಲ್ಲಿ ಈ ಪಂಚಭೂತ ಅಂದ್ರೆ ಇಲ್ಲಿ ಹೇಳೋದು ಯಾವುದು ಎಲ್ಲ ಇಂದ್ರಿಯಗಳಿಂದನೂ ಗೋಚರವಾಗುತ್ತೆ ಅದನ್ನು ಭೂಮಿನ ಅಂಶ ಅಂತ ಹೇಳೋದು, ಅರ್ಥ್ಲಿ ಎಲಿಮೆಂಟ್ ಅಂತ ಹೇಳೋದು. ಸೊ ಭೂಮಿಗೆ ನಾವು ನೋಡ್ಲೂಬಹುದು, ಅದರ ಮೂಲಕ ಶಬ್ದ ಬರುತ್ತೆ, ಅದರ ಒಂದು ಗಂಧ ಬರುತ್ತೆ. ಈ ರೋಸ್ ಎಷ್ಟು ಪರಿಮಳವಾಗಿದೆ, ಇಲ್ಲಾಂದ್ರೆ ಆಹಾರ ಎಷ್ಟೊಂದು ತಯಾರಾಗ್ತಾ ಇದೆ, ಭಗವಂತನಿಗೆ ನೈವೇದ್ಯ ಆಗಿರೋದು ಒಳ್ಳೆ ಒಂದು ಸಿಹಿ ಇದು ಆಗಿದೆ. ಸೊ ಅಂದ್ರೆ ನಮ್ಗೆ ಪರಿಮಳ ಬರುತ್ತೆ ನಮ್ಗೆ. ಇಲ್ಲ ಅಂದ್ರೆ ಅದರ ರುಚಿ, ಅದನ್ನ ಸೇವಿಸೋಣ, ಅದನ್ನ ಅಷ್ಟು ರುಚಿಕರವಾಗಿದೆ, ಅದು ಗುಲಾಬ್ ಜಾಮೂನು ಇನ್ನೊಂದು ಅದು ನಮ್ಗೆ. ಇಲ್ಲ ಅಂದ್ರೆ ಕೊನೆಗೆ ಸ್ಪರ್ಶನ ಮಾಡ್ಬೋದು, ಅದೆಷ್ಟು ಸಾಫ್ಟ್ ಆಗಿದೆ, ಎಷ್ಟು ಮೆತ್ತಗೆ ಇದೆ. ಸೊ ಈ ರೀತಿಯಲ್ಲಿ ಭೂಮಿಯ ಅಂಶ ಅಂದ್ರೆ ಈ 5 ಇಂದ್ರಿಯಗಳಿಂದ ಗೋಚರವಾಗುತ್ತೆ. ಹೀಗೆ ಬರ್ತಾ ಭೂಮಿಯಾಗ ಸೂಕ್ಷ್ಮವಾದದ್ದು ನೀರಿನ ಅಂಶ. ನೀರಿನ ಅಂಶದಲ್ಲಿ ನಾವು ಅದರ ಸ್ಪರ್ಶ ಆಗುತ್ತೆ, ಅದರ ರುಚಿ ಇದೆ. ಆದರೆ ಶುದ್ಧ ನೀರಿನಲ್ಲಿ ಅದರ ಒಂದು ವಾಸನೆ ಅನ್ನೋದಿಲ್ಲ. ಅದೇನಾದ್ರೂ ಭೂಮಿಗೆ ಬೆರಕೆ ಆದರೆ ಆಗ ನಮಗೆ ಸ್ಮೆಲ್ ಇದೆ. ಅದು
ಯಾಕೆಂದ್ರೆ ಶುದ್ಧ ನೀರು ಅನ್ನೋ ಹೇಳೋ ಇದು ಹೇಳಕ್ಕೆ ಅದಕ್ಕೆ ವಾಸನೆ ಇಲ್ಲ. ಆ ವಾಸನೆ ಅನ್ನೋದು ಒಂದು ಭೂಮಿಯ ಒಂದು ಲಕ್ಷಣ, ಭೂಮಿಗೆ ಅದು ಪ್ರತ್ಯೇಕವಾಗಿ ಭೂಮಿಯ ಅಂಶ. ಅದಕ್ಕೆ ಏನಾದ್ರೂ ಅದಕ್ಕೆ ಮಿಕ್ಸ್ ಆದಾಗ ನೀರಿಗೆ ಅದಕ್ಕೆ ವಾಸನೆ ಅಂತ ಬರ್ತದೆ. ಇಲ್ಲಾಂದ್ರೆ ಶುದ್ಧ ನೀರಿಗೆ ವಾಸನೆ ಅನ್ನೋದಿಲ್ಲ. ಈ ಮಣ್ಣು ಮಳೆ ಬಂದಾಗ ಮಣ್ಣು ಮಿಕ್ಸ್ ಆಗಿದೆ, ಅದಕ್ಕೆ ಮಣ್ಣು ಸ್ಮೆಲ್ ಬರುತ್ತೆ ನಮ್ಗೆ. ಇಲ್ಲಾಂದ್ರೆ ಅದಕ್ಕೆ ಶುದ್ಧ ನೀರಿಗೆ ಸ್ಮೆಲ್ ಇಲ್ಲ ನಮ್ಗೆ. ಸೊ ಅದು 4 ಇಂದ್ರಿಯಗಳಲ್ಲಿ ಗೋಚರವಾಗುತ್ತೆ. ಇನ್ನ ಸೂಕ್ಷ್ಮವಾದದ್ದು ಅಂದ್ರೆ ಬೆಂಕಿ ಅಂದ್ರೆ ಅದು ನಮಗೆ ವಾಸನೆ ಇಲ್ಲ, ರುಚಿ ಕೂಡ ಇಲ್ಲ. ಬಿಸಿಯಾಗಿ ಯಾವ್ದಾದ್ರು ನಿಮ್ಗೆ ಪದಾರ್ಥವನ್ನು ಕೊಟ್ರೆ, ಆಹಾರವನ್ನು ಕೊಟ್ರೆ ನೀವು ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೇನೆ. ಯಾಕಂದ್ರೆ ಬಿಸಿಯಾಗಿರೋ ಗೊತ್ತಾಗೋದಿಲ್ಲ ಅದೇನು ಚೆನ್ನಾಗಿಲ್ಲ. ಅದು ತಣ್ಣಗೆಲ್ಲ ಗೊತ್ತಾಗುತ್ತೆ ಅದು ರುಚಿ, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ. ಅದು ಬಿಸಿಯಾಗಿದೆ ಗೊತ್ತಾಗಲ್ಲ. ಹಾಟ್ ಆಗಿ ನಾವು ತಗೊಳಕ್ಕೆ ಚೆನ್ನಾಗಿರೋ ಒಂದ್ ರೀತಿ ಅದು ಬಿಸಿ ಅನ್ನೋದು ಅದನ್ನ ಮುಚ್ಚಿಬಿಡುತ್ತೆ. ಆ ನಾಲಿಗೆ ಆ ಒಂದು ಸ್ವಾದವನ್ನು ತೆಗೆಯೊಯ್ದು ಬರೋದಿಲ್ಲ. ಸೊ ಈ ಬೆಂಕಿಗೆ ಇಲ್ಲ, ಬೆಂಕಿ ಅಂಶಕ್ಕೆ ಅದು ಕೂಡ ಇಲ್ಲ. 3 ಅಂಶ. ಅದಕ್ಕೆ ಶಬ್ದ ಇದೆ, ಪಟ 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 ಅಂತ ಬೆಂಕಿಯಲ್ಲಿ ಯಾವ್ದಾದ್ರು ಇದಾಗೋದು ಇಲ್ಲಿ ಇದು. ಸೊ ಅದಕ್ಕೆ ವಾಸನೆನೂ ಕೂಡ ಶುದ್ಧ ಇದಕ್ಕಿಲ್ಲ. ಅದಕ್ಕೆ ಅದೇನಾದ್ರೂ ಒಂದು ಭೂಮಿಯ ಅಂಶ ಮಿಕ್ಸ್ ಆದಾಗೆ ಅದಕ್ಕೆ ವಾಸನೆ, ಒಂದು ರೀತಿ ಬರ್ನ್ ಸ್ಮೆಲ್ ಅದು. ಇಲ್ಲ ಅಂದ್ರೆ ಅದಕ್ಕೆ ವಾಸನೆ ಇಲ್ಲ, ಅದಕ್ಕೆ ರುಚಿ ಇಲ್ಲ. ಸೊ ಅದು ಇನ್ನ ಸೂಕ್ಷ್ಮವಾದ ಒಂದು ಭೌತಿಕ ವಸ್ತು ಬೆಂಕಿ. ಸೊ ಬೆಂಕಿಗಿಂತ ಸೂಕ್ಷ್ಮವಾದದ್ದು ಗಾಳಿಯಲ್ಲಿ ಅದನ್ನ ನೋಡ್ಲಿಕ್ಕೂ ಆಗೋದಿಲ್ಲ. ಬೆಂಕಿ ಏನಾದ್ರು ನೋಡ್ತೀವಿ ನಾವು, ಸೊ ಗಾಳಿಯನ್ನ ನೋಡೋದಿಲ್ಲ, ಏನ್ ನೋಡೋದಿಲ್ಲ ಅದು ಅದಕ್ಕೇನಾದ್ರು ಅದಕ್ಕೂ ಕೂಡ ಮಿಕ್ಸ್ ಆಗಿರ್ಬೇಕು. ಅವಾಗ ಗಾಳಿದೇನೋ ಒಂದ್ ರೀತಿ ಇಲ್ಲ, ಗಾಳಿ ಕಾಣೋದಿಲ್ಲ ನಮಗೆ. ಆದ್ರೆ ಇದು ಗೊತ್ತಾಗ್ತಾ ಇದ್ರೆ ಸ್ಪರ್ಶ ಗೊತ್ತಾಗ್ತಾ ಇದೆ. ತುಂಬಾ ನನಗೆ ಇದಾಗ್ತಾ ಇದೆ, ಫ್ಯಾನ್ ಬೇಕು ನನಗೆ ಅಂತ ಹೇಳ್ತೇವೆ ನಾವು. ತುಂಬಾ ಇದಾಗ್ತಾ ಇದೆ, ತುಂಬಾ ಬೆವರು ಬರ್ತಾ ಇದೆ. ಸೊ ಈ ರೀತಿ ಗಾಳಿಯನ್ನು ಕೇವಲ ನಾವು ಶಬ್ದದ ಮೂಲಕ ಮತ್ತೆ ಅದರ ಒಂದು ಬಿಸಿ ಮತ್ತೆ ಇದು ಚಳಿ ಇದರ ಮೂಲಕ, ಆ ಸ್ಪರ್ಶದ ಮೂಲಕ ಇದನ್ನ ಒಂದು ಗೋಚರಿಸ್ತೇವೆ. ಈ 4 ಈ ವಿಜ್ಞಾನವು ಇವತ್ತು ತಿಳಿದಿದೆ. ಈ ವೈದಿಕ ಅಲ್ಲ, ಆಧುನಿಕ ವಿಜ್ಞಾನಿಗಳು, ಮೆಟೀರಿಯಲ್ ಸೈನ್ಸ್, ಮಾಡರ್ನ್ ಸೈಂಟಿಸ್ಟ್ ಹೇಳ್ತಾರೆ, ಹೋಗ್ತಾರೆ. ಆದ್ರೆ 5ನೇ ಒಂದು ಭೌತಿಕ ಅಂಶ ಅವರಿಗೆ ಗೊತ್ತಿಲ್ಲ. ಅವರು ಇದೇನು ಆಕಾಶನೋ ಇಲ್ಲ ಅಂದ್ರೆ ನಮಗೆ ಸ್ಪೇಸ್, ಈ ತರ ಬೇರೆ ಬೇರೆ ರೀತಿಯಲ್ಲಿ ಹೇಳೋದು. ಖಮ್ ಅಂತ ಹೇಳೋದು ಇದು ವೈದಿಕ ಭಾಷೆಯಲ್ಲಿ. ಇಲ್ಲಿ ಭೂಮಿರಾಪೋ ಅನಲೋ ವಾಯು ಖಮ್ ಅನ್ನೋ ಬುದ್ಧಿರೇವಚ, ಖಮ್ ಅಂತ ಕೃಷ್ಣ ಹೇಳೋದು. ಸೊ ಇದು ಭೌತಿಕವಾದದೇ ಒಂದು ವಸ್ತು. ಆದರೆ ಇವತ್ತು ಆಧುನಿಕ ವಿಜ್ಞಾನಿಗಳೇ ಇದರ ಅರಿವಿಲ್ಲ. ಅವ್ರು ಹೇಳೋದು ಒಂದು ಗ್ರಹಗಳು ಇನ್ನೊಂದು ಗ್ರಹಗಳ ಮಧ್ಯೆ ಏನೂ ಇಲ್ಲ, ಅದು ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಇಲ್ಲ, ಅದು ಒಂದು ವಸ್ತುನೇ, ಅದು ಒಂದು ಸೂಕ್ಷ್ಮವಾದ ಭೌತಿಕ ವಸ್ತು, ಮೆಟೀರಿಯಲ್ ಎನರ್ಜಿ. ಇನ್ನ ಅವ್ರಿವತ್ತು ಸ್ವಲ್ಪ ಜನ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬರ್ತಾ ಇದೆ. ಡಾರ್ಕ್ ಎನರ್ಜಿ ಅಂತ ಕೂಡ ಹೇಳ್ತಾ ಇದ್ದಾರೆ, ಡಾರ್ಕ್ ಮ್ಯಾಟರ್ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಏನೋ ಅದಿದೆ, ಅದೇನೋ ಗೊತ್ತಿಲ್ಲ, ಏನೋ ಅದಿದೆ, ಏನೋ ಒಂದು ವಸ್ತು ಅದು. ಆದ್ರೆ ಅದು ಕಾರ್ಬನ್ ಅಲ್ಲ, ಅದು ಹೈಡ್ರೋಜನ್ ಅಲ್ಲ, ಅದು ವಾಟರ್ ಅಲ್ಲ, ಇನ್ನೊಂದು ಅಣುಗಳೆಲ್ಲ ಅದರಲ್ಲಿ, ಅದೇನೋ ಅದು ವಸ್ತು, ಡಾರ್ಕ್ ಮ್ಯಾಟರ್, ಡಾರ್ಕ್ ಸ್ಪೇಸ್ ಆ ತರ. ಅಂದ್ರೆ ವೈದಿಕ ಇದರಲ್ಲಿ ಅದು ಒಂದು ಭೌತಿಕ ವಸ್ತು. ಅದನ್ನ ನಾವು ಖಮ್ ಅಂತ, ಅದು ಸ್ಪೇಸ್, ಇಂಟರ್ ಸ್ಪೇಸ್, ಅದು ಒಂದು ವಸ್ತು. ಅದರಲ್ಲಿ ಕೇವಲ ಗಾಳಿಯಲ್ಲ, ಶಬ್ದ ಮಾತ್ರ ಪ್ರವೇಶ ಆಗುತ್ತೆ. ಅದನ್ನ ನೀವು ಸ್ಪರ್ಶ ಮಾಡ್ಲಿಕ್ಕಾಗಲ್ಲ, ಅದರ ರುಚಿ ನೋಡ್ಲಿಕ್ಕಾಗಲ್ಲ, ಅದರ ಒಂದು ವಾಸನೆ ನೋಡ್ಲಿಕ್ಕಾಗಲ್ಲ, ಅದನ್ನ ನೋಡ್ಲಿಕ್ಕಾಗಲ್ಲ, ಕೇಳೋ ಒಂದು ಶಬ್ದ ಮಾತ್ರ ಕೇಳ್ಬೋದು ಅಷ್ಟೇ, ಸ್ಪರ್ಶ ಮಾಡ್ಲಿಕ್ಕೆ. ಸೊ ಈ ರೀತಿಯಲ್ಲಿ ಭಗವಂತನು ಈ ದೇಹದಲ್ಲಿ ಈ 5 ಈ ಕಾರ್ಯಕ್ಷೇತ್ರ, ಈ ಪ್ರಕೃತಿ, ಇದ್ರ ಬಗ್ಗೆ ಭಗವಂತನು ಹೇಳ್ತಾ ಇರೋದು. ಅದಕ್ಕೆ ಸೂಕ್ಷ್ಮವಾಗಿ ಮನಸ್ಸು, ಬುದ್ಧಿ, ಅಹಂಕಾರ ಇದೆ. ಅದಕ್ಕೆ ಸೂಕ್ಷ್ಮವಾಗಿ ಇಂದ್ರಿಯಗಳು ಈಗ ಈ ದೇಹದ ಮೂಲಕ ವ್ಯಕ್ತವಾಗ್ತಾ ಇದೆ. ಆದ್ರೆ ಇದು ಕೂಡ ಇನ್ನ ಒಂದು ಸೂಕ್ಷ್ಮವಾದ ಒಂದು ವಸ್ತು. ಸೊ ಇದು ಭೌತಿಕ ವಸ್ತು ಅಂತ ಒಂದು ನಾವು ಅನ್ಕೊಳ್ಬೇಕು. ಕೃಷ್ಣನು ಇಲ್ಲಿ ಹೇಳ್ತಾರೆ, ಇದು ಈ ದೇಹದ ಯಂತ್ರದ ಮೂಲಕ ಅದು ವ್ಯಕ್ತವಾಗ್ತಾ ಇದೆ ಅಷ್ಟೇ. ಮನುಷ್ಯ ದೇಹದಲ್ಲಿದ್ದಾಗ ನನ್ನ ಕಣ್ಣುಗಳು ಒಂದು ರೀತಿಯ ಇದನ್ನು ಅನುಭವಿಸುತ್ತೆ, ಒಂದು ರೀತಿಯ ಕಿವಿಯನ್ನು ಇದರಿಂದ ಅನುಭವಿಸುತ್ತೆ. ಆದ್ರೆ ನಾನು ಬೇರೆ ಜೀವಿಯ ದೇಹದಲ್ಲಿ ಹುಟ್ಟಿದಾಗ ಕಣ್ಣುಗಳು ಬೇರೆ ರೀತಿ ಇರುತ್ತೆ, ಕಿವಿಗಳು ಬೇರೆ ರೀತಿ ಇರುತ್ತೆ. ಆದ್ರೆ ಇದು ನೋಡೋ ಒಂದು ಇದು ವಸ್ತು, ಇದು ಇಂದ್ರಿಯ, ಇದು ಬೇರೆ ಇನ್ನೊಂದು ಅಭಿವ್ಯಕ್ತಿನೇ ಅಂತ ಕೃಷ್ಣನು ಹೇಳ್ತಾರೆ. ಇದು ಭಗವಂತನ ಸೃಷ್ಟಿ ಮಾಡಿರೋದ್ರಲ್ಲಿ ಭೌತಿಕ ಜಗತ್ತಿನಲ್ಲಿ ಮಹಾವಿಷ್ಣು ಮೊದಲಿಗೆ ಮಹತ್ತತ್ವ ಅಂತ ಸೃಷ್ಟಿ ಮಾಡ್ತಾರೆ. ಮಹತ್ತತ್ವದಲ್ಲಿ ಆ 3 ಪ್ರಕೃತಿ ಗುಣಗಳು ಅವ್ಯಕ್ತ ರೂಪ ಅಂತ ಏನ್ ಹೇಳ್ತಾ ಇದೆ, ಸತ್ವ, ರಜಸ್, ತಮಸ್. ಅದು ಅವ್ಯಕ್ತ ರೂಪವಾಗಿ ಅದು ಮಿಶ್ರಣವಾಗಿರುತ್ತೆ ಅದು. ಮತ್ತೆ ಅದು ಬೇರೆ ಬೇರೆ ಆಗಿ ಸತ್ವ, ರಜಸ್, ತಮಸ್ ಅಂತ ಆಗೋದು. ಮತ್ತೆ ಒಂದೊಂದು ಇಂದ್ರಿಯಗಳು, ಮತ್ತೆ ಮನಸ್ಸು, ಮತ್ತೆ ಬುದ್ಧಿ, ಅಹಂಕಾರ ಅಂತ ಪ್ರತ್ಯೇಕವಾಗಿ ಇದು ಸೃಷ್ಟಿಯಾಗಿ, ಮತ್ತೆ ಈ 5 ಪಂಚಮಹಾಭೂತಗಳು ಸೃಷ್ಟಿಯಾಗಿ, ಇದೆಲ್ಲವೂ ಕೊನೆಗೆ ಭಗವಂತನ ಈ ಭೌತಿಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಮೆಟೀರಿಯಲ್ ಎನರ್ಜಿ ಅಂತ ಏನ್ ಹೇಳ್ತೇವೆ, ಈ ಭೌತಿಕ ಶಕ್ತಿಗಳ ಒಂದು ಭಾಗಗಳು. ಸೊ ಇದು ಇನ್ನ ಇದರ ಹೆಚ್ಚಾಗಿ ಡೀಟೇಲ್ಸ್ ಇಂದ ನಾವು ಬೇರೆ ವೇದ ಗ್ರಂಥಗಳಲ್ಲಿ ಓದ್ಬೋದು. ಇದೆ ಡೀಟೇಲ್ ಆಗಿ ದಾರ್ಶನಿಕರು ಇದ್ರ ಬಗ್ಗೆ ಬರೀತಾರೆ. ಆದರೆ ಕೃಷ್ಣ ಇಲ್ಲಿ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಕೊಡ್ತಾ ಇರೋದು, ಇದೆಲ್ಲ ಭಿನ್ನವಾದವು, ಇದೆಲ್ಲ ಆತ್ಮಕ್ಕೆ ಭಿನ್ನವಾದ ಈ ಭೌತಿಕ ಜಗತ್ತಿನಲ್ಲಿ. ನಾವು ಇದರ ಭಿನ್ನವಾದ, ನಾವು ದಿವ್ಯವಾದ ವ್ಯಕ್ತಿ, ನಾವು ಚೇತನಾತ್ಮ ಅಂತ ತಿಳಿಸೋದು ಭಗವಂತನ ಉದ್ದೇಶ ಇದರ ಮೂಲಕ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ.
ಇದು ಸಾಂಖ್ಯ ಅಂತ ಕೂಡ ಹೇಳೋದಿದೆ, ಸಾಂಖ್ಯ ತತ್ವ ಅಂತ, ಸಾಂಖ್ಯ ಯೋಗ ಅಂತ ಕೇಳಿರ್ಬೋದು ನೀವು. ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬಹುದು. ಸಾಂಖ್ಯ ತತ್ವ, ಇದು ಸಾಂಖ್ಯ ತತ್ವ ಅನ್ನೋದು ಕೂಡ ಒಬ್ಬರು ಕಪಿಲ ಮುನಿ ಅಂತ ಇದನ್ನ ಕೊಟ್ಟಿರೋದು. ಅದರಲ್ಲೂ ಕೂಡ 2 ಕಪಿಲ ಮುನಿಗಳಿದ್ದಾರೆ. ಮೂಲವಾಗಿ ಕಪಿಲ ಮುನಿ ಅನ್ನೋರು ಭಗವಂತನ ಒಂದು ಅವತಾರವೇ. ಭಾಗವತ ಪುರಾಣ ನಾವೇನು ವಿವರಿಸ್ತಾ ಇದೆ ಅದರಲ್ಲಿ 3ನೇ ಸ್ಕಂದದಲ್ಲಿ ದೇವಹೂತಿ ಪುತ್ರ ಕಪಿಲ ಅಂತ ಭಗವಂತನು ವಿಷ್ಣುವೇ ಅವತರಿಸೋದು. ದೇವಹೂತಿ ಮತ್ತೆ ಕರ್ದಮ ಮುನಿ ಮಗನಾಗಿ ಅವರು ಅಲ್ಲಿ ಈ ಒಂದು ಸಾಂಖ್ಯ ರೀತಿಯಲ್ಲಿ ಹೇಗೆ ಈ ಭೌತಿಕ ಜಗತ್ತು ಬೇರೆ ಬೇರೆ ಶಕ್ತಿಗಳು, ಬೇರೆ ಬೇರೆ ಅಂಶಗಳು ಅಂತ ವಿವರಿಸಿ ಕೊನೆಗೆ ಆತ್ಮ ಮತ್ತೆ ಅವರ ಪರಮಾತ್ಮನ ಆಶ್ರಯ ಪಡೆಯೋದು ಅಂತ ಭಗವಂತನು ಆ ಭಕ್ತಿ ಮಾರ್ಗವನ್ನು ತೋರಿಸೋದಲ್ಲಿ ಅದು ಮೂಲ ಸಾಂಖ್ಯ ಯೋಗ. ಸೊ ಅದೇ ಇತ್ತೀಚೆಗೆ ಒಂದು 3000 ವರ್ಷಗಳ ಹಿಂದೆ, 2-3 ಸಾವಿರ ವರ್ಷಗಳ ಹಿಂದೆ ಇನ್ನೊಬ್ಬ ವ್ಯಕ್ತಿ ತನ್ನ ಹೆಸರು ಕೂಡ ಅವರು ಕಪಿಲ ಮುನಿ ಅಂತ ಹೇಳಿ, ಕಪಿಲ ಅಂತಾನೆ ಇಟ್ಕೊಂಡು ಅವರು ಇನ್ನೊಂದು ಸಾಂಖ್ಯವನ್ನು ನಿರೂಪಿಸಿದ್ದಾರೆ. ಸೊ ಇವತ್ತಿನ ಆಧುನಿಕ ದಾರ್ಶನಿಕರು ಬಹಳ ಜನ ಈ ಸಾಂಖ್ಯ ಅಂತ ಅವ್ರನ್ನ ಸ್ಟಡಿ ಮಾಡ್ತಾರೆ. ಈ ಆಧುನಿಕ ಯಾರು ಇಂಪೋಸ್ಟರ್ ಅಂತ ಹೇಳ್ತೀವಿ, ಇಮಿಟೇಷನ್, ನಕಲಿ ಕಪಿಲ ಅಂತ ಯಾರಿದ್ದಾರೆ ಅವರದು ಓದ್ತಾ ಇದ್ದಾರೆ. ಆದ್ರೆ ಮೂಲವಾದ ಸಾಂಖ್ಯವನ್ನು ನೀವು ಓದಿದ್ರೆ ಭಾಗವತದ ಪುರಾಣದಲ್ಲಿ ಕೊಟ್ಟ ಹಾಗೆ, ಇಲ್ಲ ಬೇರೆ ಬೇರೆ ನಮ್ಮ ಇದರ ಚರಿತ್ರೆ, ವೈದಿಕ ಚಾರಿತ್ರೆಗಳು ಕೊಟ್ಟ ಹಾಗೆ ಆ ಕಪಿಲ ದೇವನು ಭಗವಂತನ ಅವತಾರವೇ ಆಗಿ ಅವರು ನಮಗೆ ಇದೇ ಗೀತೆ, ಕೃಷ್ಣ ಹೇಗೆ ನಮಗೆ ಗೀತೆಯಲ್ಲಿ ತನ್ನನ್ನು ಆಶ್ರಯಿಸುವ ಒಂದು ವಿಧಾನವನ್ನು ಕೊಡ್ತಾರೆ, ಎಲ್ಲ ವೇದಗಳ ಜ್ಞಾನವನ್ನು ಕೊಡ್ತಾರೆ, ಅದೇ ರೀತಿಯಲ್ಲಿ ಅವ್ರು ಕೊಟ್ಟಿರೋದು ಇದೆ. ಸೊ ಅವ್ರ ಬಗ್ಗೆ ಕೇಳಿರ್ಬೋದು ನೀವು. ಗಂಗಾದೇವಿ ಬರೋದು ಕೂಡ ಅವರ ಕಪಿಲ ಸಾಗರ, ಕಪಿಲರು ಸಾಗರ ಪುತ್ರಗಳನ್ನ ಅವರು ಶಾಪ ಮಾಡಿಕೊಟ್ಟ ಮೇಲೆ ಮತ್ತೆ ಭಗೀರಥ ಹೋಗಿ ತಪಸ್ಸು ಮಾಡಿ ಗಂಗೆಯನ್ನು ತರಿಸೋದು, ಆ ಕಪಿಲ ಮುನಿ ಅದು ಒರಿಜಿನಲ್ ಕಪಿಲ ಮುನಿ, ಅದು ಭಗವಂತನ ಅವತಾರನೇ. ಅವ್ರೀಗ್ಲೂ ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೇಗೆ ನರನಾರಾಯಣ ಋಷಿ ಚಿರಂಜೀವಿಯಾಗಿದ್ದಾರೆ, ಇವರು ಕಪಿಲ ಮುನಿ ಕೂಡ ಹಾಗೆ ಇದ್ದಾರೆ. ಅವ್ರು ಭಗವಂತನ ಅವತಾರವೇ ಅವ್ರ ಕಪಿಲ. ಅವರು ಮೂಲವಾದ ಸಾಂಖ್ಯ ತತ್ವವನ್ನು ಕೊಟ್ಟವರು. ಅವರ ಚರಿತ್ರೆ ನಾವು ಭಾಗವತದಲ್ಲಿ ಓದ್ಬೋದು. ಎಸ್. ಸೊ ಇಲ್ಲಿ ಭಗವಂತನು ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರನ ವಿಶ್ವಂಗ ಪುತ್ರಧಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ ಜನ ಸಂಸದಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತಜ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತ್ತೋ ಅನ್ಯಥಾ. ಸೊ ಕೃಷ್ಣನು ಇಲ್ಲಿ 7ರಿಂದ 12ನೇ ಶ್ಲೋಕ, 8ರಿಂದ 12ನೇ ಶ್ಲೋಕ, 5 ಶ್ಲೋಕಗಳಲ್ಲಿ ಈ ಜ್ಞಾನದ ಅಂಶಗಳು ಅಂತ ವಿವರಿಸೋದು ಈ ಅಧ್ಯಾಯದಲ್ಲಿ. ಅರ್ಜುನ ಪ್ರಶ್ನೆ ಮಾಡಿದ್ದು ಜ್ಞಾನ ಅಂದ್ರೆ ಏನು ಅಂತ. ಸೊ ಭಗವಂತನು ಇಲ್ಲಿ ಹೇಳೋದು, ಈ ವಿಷಯಗಳನ್ನು ಅನುಸರಿಸಿದ್ರೆ, ಈ ಒಂದು ತತ್ವಗಳನ್ನು ಅನುಸರಿಸಿದ್ರೆ ನಿಜವಾದ ಜ್ಞಾನದ ನೆಲೆಗೆ, ನಾವು ದೇಹ ಅಲ್ಲ, ನಾವು ಆತ್ಮ, ಭಗವಂತನ ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ, ನಮಗೆ ಅವನಿಗೆ ಆತ್ಮೀಯ ಸಂಬಂಧ ಇದೆ, ಅವನ ಆಶ್ರಯಿಸೋದು ನಮ್ಮ ಕರ್ತವ್ಯ, ಮತ್ತೆ ಅವನ ಸಂಬಂಧ ಪಡೆಯೋದು ನಮ್ಮ ಜೀವನದ ಪರಿಪೂರ್ಣತೆ. ಇದೆಲ್ಲ ಸಾಧ್ಯ ಆಗೋದಕ್ಕೆ, ಕಾರ್ಯ ಸಾಧ್ಯ ಆಗೋದಕ್ಕೆ ಭಗವಂತನು ಇಲ್ಲಿ ಜ್ಞಾನದ ಅಂಶಗಳು ಅಂತ, ಐಟಮ್ಸ್ ಆಫ್ ನಾಲೆಡ್ಜ್ ಅಂತ 18-20 ವಿಷಯಗಳು ಕೊಡೋದಿದೆ. ಸೊ ಕೃಷ್ಣ ಕೊನೆಗೆ ಹೇಳೋದು, ಇಷ್ಟು ವಿಷಯಗಳು ಜ್ಞಾನ, ಇದರ ಬಿಟ್ಟು ಬೇರೆ ಎಲ್ಲವೂ ಅಜ್ಞಾನ ಅಂತ ಹೇಳೋದು. ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತ್ತೋ ಅನ್ಯಥಾ. ಅಂದ್ರೆ ಯಾವ ವಿಷಯವಾದ್ರೂ ಆಗ್ಬೋದು ಅವರದು, ಅದು ಈ 18 ಅಂಶಗಳನ್ನು ನಮಗೆ ಅಭ್ಯಾಸ ಮಾಡ್ಲಿಕ್ಕೋ ಇಲ್ಲಾಂದ್ರೆ ಇದನ್ನ ಸ್ವೀಕಾರ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಮಾಡ್ಬೇಕು. ಅದು ಮಾಡ್ಲಿಲ್ಲ ಅಂದ್ರೆ ಅದು ಅಜ್ಞಾನದ ಕಾರ್ಯ ಅಂತಾನೆ ತಿಳ್ಕೊಳ್ಬೇಕು. ಭೌತಿಕ ಜಗತ್ತಿನಲ್ಲಿ ಒಂದೊಂದು ವಿಷಯಗಳು, ಇವ್ರು ತುಂಬಾ ಜ್ಞಾನವಂತರು, ತುಂಬಾ ಇಂಟೆಲೆಕ್ಚುಯಲ್ಸ್ ಈ ರೀತಿ ಹೇಳ್ತಾರೆ. ಹೌದಾ, ಈ 18 ವಿಷಯಗಳು ಅವ್ರಿಗೆ ಬೆಳೀತಾ ಇದೆ ಅಂತ ನಾವು ನೋಡ್ಬೇಕು. ಈಗ ಮೊದಲೇ ಕೃಷ್ಣ ಹೇಳೋದು ಅಮಾನಿತ್ವಂ ಅದಂಭಿತ್ವಂ. ಅಮಾನಿತ್ವಂ ಅಂದ್ರೆ ನಮ್ರತೆ ಅಂತ ಬರ್ಬೇಕು, ನಮ್ರತೆ. ಅದಂಭಿತ್ವಂ ಅಂದ್ರೆ ಜಂಬವಿಲ್ಲದಿರುವುದು. ಸೊ ಇದು ಒಂದು ಜ್ಞಾನದ ಅಂಶ. ಯಾಕಂದ್ರೆ ಏನ್ ನಾವು ಭಗವಂತನ ಎದುರು ನಾವು ಜ್ಞಾನವನ್ನು ತೋರಿಸೋದು. ಇವಾಗ ಸೂರ್ಯನ ಎದುರು ನಾವು ಒಂದು ಟಾರ್ಚ್ ಲೈಟ್ ಹಾಕ್ಬಿಟ್ಟು ನೋಡಿ, ನಾವು ಎಷ್ಟು ಶಾರ್ಪ್ ಆಗಿ ಫೋಕಸ್ ಆಗುತ್ತೆ ನಮ್ಮ ಟಾರ್ಚ್ ಲೈಟ್, ಅದು ಟಾರ್ಚ್ ಅದೊಂದು ಗರ್ವದಿಂದ ನೋಡಿ ನನ್ನ ಎಷ್ಟು ಪ್ರಕಾಶಮಯವಾದದ್ದು, ನಾನು ಬೇರೆ ಬೇರೆ ಕಲರ್ ಬಣ್ಣವನ್ನು ಕೊಡ್ತೇನೆ ನಾನು ಟಾರ್ಚ್. ಸೂರ್ಯದ ಮುಂದೆ ಇದರ ಏನು ಅದರ ಬೆಳಕು. ಸೊ ಆ ರೀತಿಯಲ್ಲಿ ಭಗವಂತನ ಮುಂದೆ ಮತ್ತೆ ಭಗವಂತನ ಶುದ್ಧ ಭಕ್ತರ ಮುಂದೆ ನಾವೇನು ನಮ್ಮ ಒಂದು ಸ್ಥಾನಮಾನ ಇಲ್ಲ ನಮ್ಮದು. ಸೊ ಹಾಗೆ ಪ್ರತಿಯೊಬ್ಬರು ಜೀವಿಗಳು ನಾವು ನಮ್ಮ ಒಂದು ಸ್ಥಿತಿ ನಾವೆಷ್ಟೊಂದು ಪತನವಾಗಿ ಇದ್ದೇವೆ ಇವತ್ತು. ಭಗವಂತನ ವಿಸ್ಮರಣೆ ಆಗಿ, ಭಗವಂತನ ಈ ಪ್ರಕೃತಿ ನಿಯಮಗಳಲ್ಲಿ ಒಳಗಾಗಿ ನಾವು
ಬಂಧನದಲ್ಲಿ ರಜೋ ತಮೋ ಗುಣಗಳೇ ಏನು ನಮ್ಮ ಒಂದು ದೊಡ್ಡ ಇದಿದೆ, ನಮ್ಮ ಸ್ಥಿತಿ ಸ್ಥಾನ ಇದೆ ನಮ್ದು. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗೆ ಚೈತನ್ಯ ಅವರು ಕೂಡ ನಮ್ಗೆ ತಿಳಿಸ್ಕೊಡೋದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಅವ್ರು ಹೇಳೋದು, ಯಾವಾಗ್ವರೆಗೂ ನಾವು ಈ ಮನೋಸ್ಥಿತಿಗೆ ಬರೋದಿಲ್ಲ. ಏನು? ತೃಣಾದಪಿ ಸುನೀಚೇನ, ನಾವು ಒಂದು ಹುಲ್ಲುಗಡ್ಡಿಗಿಂತ ನೀಚರಾದವ್ರು ನಾವು. ಹುಲ್ಲುಕಡ್ಡಿ ಎಷ್ಟು ಒಂದು ಇದಂದ್ರೆ, ನಾವು ಅದ್ರ ಮೇಲೆ ನಡ್ಕೊಂಡು ಹೋಗ್ತೇವೆ, ಅದು ಏನು ನಮ್ಮ ಮೇಲೆ ಇದೊಂದು ಇದು ಮಾಡೋದಿಲ್ಲ, ಕಂಪ್ಲೇಂಟ್ ಕೊಡೋದಿಲ್ಲ. ಆಕ್ಚುಲಿ ಅದು ಜೀವಿಗಳೇ, ಆದರೆ ಅದಿರೋ ಒಂದು ಇದರಲ್ಲೇ ಅಸ್ತಿತ್ವದಲ್ಲಿ ಅದಕ್ಕೆ ಆಗೋದಿಲ್ಲ. ಮತ್ತೆ ಅದು ಅಷ್ಟೇ, ನಾವು ಹೋದ್ಮೇಲೆ ಮತ್ತೆ ಅದು ವಾಪಸ್ ಬರುತ್ತೆ. ಆ ಹುಲ್ಲು ಹಾಗೆ ನೇರವಾಗಿ ಬರುತ್ತೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ನಾವು ಕೂಡ ಆ ಒಂದು ರೀತಿಯಲ್ಲಿ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಾವು ಸಹನೆ ಅನ್ನೋದನ್ನ ಬೆಳೆಸ್ಬೇಕು ನಾವು. ಆಮೇಲೆ ತೃಣಾದಪಿ ಸೂಚನೆ ತರೋರಪಿ ಸಹಿಷ್ಣುನ, ಈ ಮರಕ್ಕಿಂತ ಹೆಚ್ಚಾಗಿ ನಾವು ಸಹನೆ ಆಗಿರ್ಬೇಕು. ಮರದಿಂದ ಎಷ್ಟೋ ನಾವು ಲಾಭವನ್ನು ಪಡಿತೇವೆ. ಒಂದು ಎಳನೀರು ಮರದಿಂದ ಎಳ್ನೀರು ಸಿಗುತ್ತೆ, ಇನ್ನು ಮಾವಿನ ಮರದಿಂದ ಮಾವಿನ ಎಲ್ಲ ಸಿಗುತ್ತೆ. ಕೊನೆಗೆ ಒಂದ್ ದಿವಸ ಅದನ್ನ ಕಡ್ದು ಬಿಡ್ತೇವೆ ನಾವು, ಆದರೂ ಕೂಡ ಅದೇನು ಕಂಪ್ಲೇಂಟ್ ಮಾಡೋದು. ಆಮೇಲೆ ಎಷ್ಟು ಸಹನೆ, ಎಷ್ಟು ಮಳೆ ಇರ್ಬೋದು, ಎಷ್ಟು ಗಾಳಿ ಇರ್ಬೋದು, ಎಷ್ಟು ಬಿಸಿಲಿರ್ಬೋದು, ಸಹಿಸ್ಕೊಂಡು ನಿಂತಿದೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ನಾವು ಕೂಡ ಈ ಸಹನೆಯನ್ನು ನಾವು ಅಭ್ಯಾಸ ಮಾಡ್ಬೇಕು. ಈ ರೀತಿ ನಾವು ಮಿಥ್ಯಾಹಂಕಾರ, ನಾವು ಒಂದು ದೊಡ್ಡ ವ್ಯಕ್ತಿ ಅನ್ನೋದನ್ನ ಇದನ್ನ ಬಿಡಬೇಕು ನಾವು. ಸೊ ಈ ರೀತಿ ಇದನ್ನು ಪಡೆಯೋದು ಒಂದು ಜ್ಞಾನದ ಅಂಶ. ಸೊ ಪ್ರತಿಯೊಬ್ಬರು ಅವರು ಭೌತಿಕವಾಗಿ ಜ್ಞಾನ ಪಡಿತಾ ಇದ್ದಾರೆ, ಅದ್ರ ಮೂಲಕ ಇದು ಬರ್ತಾ ಇದೆಯಾ ಅಂತ ಅವ್ರು ಟೆಸ್ಟ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು. ಆ ನಮ್ರತೆ ಅಂತ ಬೆಳೀತಾ ಇದೆಯಾ. ಹೇಳ್ತಾರೆ, ಒಂದು ಮರ ಬೆಳೆಯುವಾಗ ಅದು ತುಂಬಾ ಇದಾಗಿ ನೆಟ್ಟಾಗಿ ನಿಂತಿರುತ್ತಂತೆ, ಆದ್ರೆ ಅದು ಹಣ್ಣುಗಳು ಎಲ್ಲ ಪಡೆದ ಮೇಲೆ ಅದು ಸ್ವಲ್ಪ ಬೆಂಡಾಗುತ್ತಂತೆ, ಸ್ವಲ್ಪ ಅದು ನಮ್ರವಾಗುತ್ತೆ. ಸೊ ಆ ರೀತಿಯಲ್ಲಿ ಜ್ಞಾನವಂತ ವ್ಯಕ್ತಿ ಅವ್ನು ನಮ್ರವಾಗಿ ಇರ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ, ಕೃಷ್ಣ ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳಿದ್ದು. ಬ್ರಾಹ್ಮಣನಂದ್ರೆ ವಿದ್ಯಾ ವಿನಯ ಸಂಪನ್ನೆ, ವಿದ್ಯೆ ಇದೆ ಜೊತೆಗೆ ವಿನಯ ಕೂಡ ಇದೆ, ಆ ನಮ್ರತೆ ಅನ್ನೋದಿದೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಈ ರೀತಿ ನಾವು ಆ ನಮ್ರತೆ, ಜಂಬವಿಲ್ಲದಿರುವುದು, ಇದನ್ನ ಅಭ್ಯಾಸ ಮಾಡ್ಬೇಕು. ಇದನ್ನು ನಾವು ನಿಜವಾದ ಜ್ಞಾನವನ್ನು ಪಡೆಯಬೇಕು. ನಾವು ಏನೂ ಇಲ್ಲ, ನಾವೇನಕ್ಕೂ ಪ್ರಯೋಜನ ಇಲ್ಲ, ನಾವು ಏನು ಕೂಡ ಲೆಕ್ಕ ಇಲ್ಲ. ನಾವು ಭಗವಂತನ ಎದುರು, ಮತ್ತೆ ಭಗವಂತನ ಎಷ್ಟೆಷ್ಟು ಮಹನೀಯರು, ಶುದ್ಧ ಭಕ್ತರು, ಮಹಾತ್ಮರ ಮುಂದೆ ನಾವು ಏನು ಕೂಡ ಇಲ್ಲ. ನಾವು ಆ ಗರ್ವವನ್ನು ಬಿಡೋ ಒಂದು ಇದನ್ನು ಅಭ್ಯಾಸ ಮಾಡ್ಬೇಕು. ಸೊ ಇದು ಜ್ಞಾನದ ಅಂಶ, ನಮ್ರತೆ, ಜಂಬವಿಲ್ಲದಿರುವುದು. ಸೊ ಹಾಗೆ ಇದರಲ್ಲಿ ಆಚಾರ್ಯರು ಇದರಲ್ಲಿ ತುಂಬಾ ಮುಖ್ಯವಾದ ವಿಷಯ ಒಂದು ಅಂತ ಹೇಳ್ತಾರೆ. ಯಾರಾದ್ರೂ ಹೇಳ್ಬೋದಾ ಈ 18 ಅಂಶದಲ್ಲಿ ಯಾವುದು ಮುಖ್ಯವಾದ ಜ್ಞಾನದ ಅಂಶ ಅಂತ? ಯಾರಾದ್ರೂ ಹ್ಯಾಂಡ್ಸ್ ರೈಸ್ ಮಾಡಿ. ಈ ಶ್ಲೋಕದಲ್ಲಿ 18 ಅಂಶಗಳಿದೆ. ಅದರಲ್ಲಿ ಎಸ್, ಮಲ್ಲಿಕಾ ಮಾತಾಜಿನೇ ಆನ್ಸರ್ ಮಾಡ್ತಾ ಇದ್ದಾರೆ. ಇನ್ಯಾರಾದ್ರೂ ಭಕ್ತರಿದ್ದಾರಾ? ಇನ್ನೊಬ್ರು ಯಾರಾದ್ರೂ ಚಾನ್ಸ್ ಕೊಡೋಣ. ಬೃಂದಾ ಮಾತಾಜಿ ಇದ್ದಾರೆ, ಸಂಗೀತಾ ಮಾತಾಜಿ ಹೇಳ್ತಾ ಇದ್ದಾರೆ. ಬೃಂದಾ ಮಾತಾಜಿ ನೀವೇ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವುದು ಮುಖ್ಯವಾದ ಈ 18 ಅಂಶಗಳು? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಬೃಂದಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ನೀವ್ ಮಾಡ್ತಾ ಇದ್ದೀರಾ ಇಲ್ಲ ನಾನೇ ಮಾಡ್ಲಾ? ಇಲ್ಲ ಇಬ್ರು ಕೂಡ ಮಾಡ್ತಾ ಇದ್ದೀವಿ, ಹಾಗಾಗಿ ಅವ್ರು ಮ್ಯೂಟ್ ಎಲ್ಲ ಇದ್ದಾರಾ? ನೀವೇ ಮಾಡಿ ಮಾತಾಜಿ. ಓಕೆ, ಇಲ್ಲ ಸಂಗೀತ ಮಯ್ಯ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುಜಿ, ನಮ್ರತೆ ಎಲ್ಲ 18 ಅಂಶದಲ್ಲಿ ಮುಖ್ಯವಾದದ್ದಾ? ಇಲ್ಲ, ಅದು ಮುಖ್ಯವಾದ, ಅದು ಒಂದು ಜ್ಞಾನ ಅಂಶ, ಕರೆಕ್ಟ್. ಆದ್ರೆ ಯಾವ್ದು ಮುಖ್ಯವಾದ ಅಂಶ? ಇದೆಲ್ಲವೂ ಕೂಡ ಯಾವುದೋ ಒಂದು ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ ನಮಗೆ. ಸೊ ಹಾಗಾಗಿ ಅದು ಮುಖ್ಯವಾದದ್ದು ಅಂಶ ಅಂತ ಆಚಾರ್ಯ. ಕೋಪ ಮಾಡಿಕೊಳ್ಳುವುದಾ ಪ್ರಭುಜಿ? ಕೋಪ ಮಾಡದೆ ಕೊಳ್ಳದಿರುವುದು? ಇಲ್ಲ, ಅದೆಲ್ಲವೂ ಜ್ಞಾನದ ಅಂಶನೇ. ನೀವು ಹೇಳ್ತಿರೋ ಜ್ಞಾನಗಳ ಅಂಶಗಳು. ಅದರಲ್ಲಿ ಯಾವುದು ಮುಖ್ಯವಾದ ಅಂಶ? ಈ ಅಂಶಗಳು. ಇಲ್ಲಿ ಕೃಷ್ಣ ನಮ್ರತೆ, ಜಂಬವಿಲ್ಲದಿರುವುದು, ಈ ಶ್ಲೋಕ ಓದಿ, ನೀವು ಅನುವಾದ ಓದಿ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಇದು ಅಲ್ವಾ ಪ್ರಭುಜಿ? ಅಲ್ಲ, ಹೇಳ್ಬಿಡಿ, ಎಲ್ಲ ಓದ್ಬಿಡಿ ಒಂದ್ಸಲ ಫುಲ್. ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಇದೇ ಆಗಿರ್ಬೇಕು ಪ್ರಭುಜಿ. ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ.
ಪ್ರಭುಜಿ ಇದು ಜನ್ಮ ಸಾವು ಮುಪ್ಪು ರೋಗಗಳ ಕೆಡುಕನ್ನು ಗ್ರಹಿಸುವುದು ಅದು ಅದು ಕೂಡ ಇರ್ಬೋದು. ತುಂಬಾ ಇಲ್ಲದ್ರೆ ಮುಖ್ಯ, ಅದು ಇಂಪಾರ್ಟೆಂಟ್. ಪರಿಪೂರ್ಣ ಯಾಕಂದ್ರೆ ಅದು ಅದು ತಿಳ್ಕೊಂಡ್ರೆ ನಾವು ಆಧ್ಯಾತ್ಮಿಕವಾಗಿ ತುಂಬಾ ಸೀರಿಯಸ್ ಆಗ್ತೇವೆ ನಾವು. ಮತ್ತೆ ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ ಇರ್ಬೋದು. ಎಸ್, ಇದೆಲ್ಲೋ ಅಂದ್ರೆ ಎಲ್ಲೋ ಕೂಡ ಜ್ಞಾನದ ಅಂಶಗಳೇ, ಎಲ್ಲೋ ಕೂಡ ಇಂಪಾರ್ಟೆಂಟ್. ಅದೇ ಕೃಷ್ಣ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಚಾರ್ಯರು, ಅದನ್ನ ಒಂದು ಭಾವಾರ್ಥದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಧನ್ಯವಾದಗಳು ಅನಾಸಕ್ತಿ ಮಾತಾಜಿ. ಇರ್ಬೋದು. ಹಾ ಇಲ್ಲ, ಕರೆಕ್ಟ್, ನೀವು ಗೆಸ್ ಮಾಡ್ತಾ ಇದ್ದೀರಾ. ಆದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಯಾರ ನೋಡೋಣ ಮಾತಾಜಿ. ಮೀನಾಕ್ಷಿ ಅವರು ಹೇಳ್ತಾರ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯಾವ್ದು ಮಾತಾಜಿ, ಇಷ್ಟು ಅಂಶಗಳಲ್ಲಿ ಯಾವ್ದು ತುಂಬಾ ಅತಿ ಮುಖ್ಯ ಅಂಶ? ಮುಖ್ಯ ಅಂಶ ಮೊದಲು ಕೃಷ್ಣನಲ್ಲಿ ಭಕ್ತಿ ಮತ್ತು ವೈರಾಗ್ಯ. ಎಸ್, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದಿಲ್ಲಿ ಮೈಚ ಅನನ್ಯ ಯೋಗೇನ ಭಕ್ತಿಶ್ ಅವವಿಚಾರಿಣಿ. ನೋಡಿ ಕೃಷ್ಣ ಹೇಳೋದು ಯಾವ ಶ್ಲೋಕದಲ್ಲಿ, ಅದು 10ನೇ ಶ್ಲೋಕನ. ಮೈಚ ಅನನ್ಯ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ. ಸೊ ಇದೆಲ್ಲವೂ ನಾವು ಅಭ್ಯಾಸ ಮಾಡ್ತಾ ಇರೋದು ಯಾಕೆ ಅಂದ್ರೆ, ಇದು ನಮಗೆ ಕೃಷ್ಣನಲ್ಲಿ ನಮಗೆ ಅಕುಂಠಿತವಾದ ಹೇಳ್ತಾರೆ ನಿರಂತರವಾದ ಈ ಭಕ್ತಿಯನ್ನು ನಾವು ಪ್ರಾಪ್ತಿ ಮಾಡೋದು. ಇದೆಲ್ಲವೂ ಇದು ಯಾಕೆ ಇದು ಮಾಡ್ತಾ ಇದ್ದೀವಿ, ಇದೆಲ್ಲ ಅಭ್ಯಾಸ ಯಾಕೆ ಮಾಡ್ತಾ ಇದೀವಿ, ಇಂದ್ರಿಯಗಳ ನಿಗ್ರಹ ಯಾಕೆ ಮಾಡ್ತಾ ಇದೀವಿ, ತಾಳ್ಮೆ ಯಾಕೆ ಅಭ್ಯಾಸ ಮಾಡ್ತಾ ಇದೀವಿ, ಇದೆಲ್ಲ ಮಾಡ್ತಾ ಮಾಡ್ತಾ ಇದಕ್ಕೆ ಅದು ಬರುತ್ತೆ. ಇದೆಲ್ಲ ಬೇಕು, ಇದೆಲ್ಲ ಮಾಡ್ಬೇಕು. ಇದು ಮಾಡದೆ ನಾವು ಭಗವಂತನ ಭಕ್ತರಾಗ್ಲಿಕ್ಕೆ, ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಕೊನೆಗೆ ನಮ್ಗೆ ಅದು ಸಾಧ್ಯ, ಅದು ಬರುತ್ತೆ. ಅದು ಗೋಲ್, ಅದು ಗುರಿ ಅದು. ಸೊ ಹಾಗೆ ಆಚಾರ್ಯರು ಹೇಳ್ತಾ ಇರೋದು, ಆ ಗುರಿಯನ್ನು ನಾವು ಪ್ರಾಪ್ತಿ ಮಾಡ್ಬೇಕು ನಾವು. ಸೊ ಇದು ಮುಖ್ಯವಾದ ಅಂಶ ಈ 18-20 ಜ್ಞಾನಾಂಶಗಳಲ್ಲಿ. ಮೀನಾಕ್ಷಿ ಮಾತಾಜಿ ಹೇಳಿದಾಗೆ ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ, ಇದು ತುಂಬಾ ಮುಖ್ಯವಾದ ಅಂಶ. ಎಸ್, ಮಾತಾಜಿ ಕೂಡ ಹೇಳಿದ್ದು ಯಾರು, ನಮ್ಮ ಸಂಗೀತ ಮಾತಾಜಿ, ಕರೆಕ್ಟ್. ಅದೆಲ್ಲ ಇಂಪಾರ್ಟೆಂಟೇ, ಅದು ಬೇಕು. ಆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನ. ಇಲ್ಲಿ ಕೃಷ್ಣ ಹೇಳೋದು, ಯಾರು ಈ ಭೌತಿಕ ಜಗತ್ತಿನ ಈ ಇದು ಪ್ರಾಬ್ಲಮ್ಸ್, ಒಂದು ಜನ್ಮ ಅಂದ್ರೆ ಇದು ಪ್ರಾಬ್ಲಮ್. ಇದು ನಮಗೆ ನಮಗ್ ಗೊತ್ತಿಲ್ಲ. ನಮಗೆ ಅದೇ ತಾಯಿಯ ಗರ್ಭದಲ್ಲಿ ಮಗುಗೆ 9 ತಿಂಗಳು 7 ತಿಂಗಳ ನಂತರ ತುಂಬಾ ಕಷ್ಟಕರವಾದ ಸ್ಥಿತಿ. ಅಲ್ಲಿ 2 ತಿಂಗಳು ಅಷ್ಟು ಗಟ್ಟಿಯಾಗಿ ಕಟ್ಟಿಟ್ಟಿರೋದು, ಎಲ್ಲ ಅಂಧಕಾರ, ಸುತ್ತು ಆ ಕ್ರಿಮಿಕೀಟಗಳು ಅವರ ಚರ್ಮವನ್ನು ತಿಂತಾ ಇರೋದು. ಸೊ ಈ ರೀತಿ ತುಂಬಾ ಕಷ್ಟಕರವಾದ ಸ್ಥಿತಿ. ಸೊ ಆದ್ರೆ ನಮಗೆ ಅದು ಗ್ರಹಣೆ ಇಲ್ಲ. 7 ತಿಂಗಳವರೆಗೂ ನಮಗೆ ಸಂಪೂರ್ಣ ಮೂರ್ಛೆಯ ಸ್ಥಿತಿಯಲ್ಲಿದ್ದೇವೆ, ಅನ್ಕಾನ್ಶಿಯಸ್ ಸ್ಥಿತಿಯಲ್ಲಿದ್ದೇವೆ. 7ನೇ ತಿಂಗಳಲ್ಲಿ ಒಂದು ಇದು ಬರುತ್ತೆ. ಆ ನೆನಪು ಬಂದಾಗ ಆಗ ಭಗವಂತನ ಹೇಳ್ತಾರೆ 100 ಜನ್ಮಗಳ ನೆನಪು ಕೊಡ್ತಾರಂತೆ. ಭಾಗವತದಲ್ಲಿ ಕಪಿಲ ಮುನಿ ಹೇಳೋ ಇದು ಬೋಧನೆಗಳಲ್ಲೇ, ಇದೇನ್ ಕಪಿಲ ಮುನಿ ನಾವು ಕೇಳ್ತಾ ಇದ್ದೇವೆ, ಅವ್ರ ತಾಯಿ ದೇವಹೂತಿಗೆ ಅವ್ರ ಬೋಧನೆಗಳಲ್ಲಿ ಹೇಳೋದು, ಪ್ರತಿಯೊಂದು ಮಗುವಿಗೂ ಮನುಷ್ಯ ದೇಹದಲ್ಲಿ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ್ಲೇ ಹಿಂದೆ 100 ಜನ್ಮಗಳ ನೆನಪು ಬರುತ್ತಂತೆ. ಸೊ ನಮಗೆ ನೋಡಿದ್ರೆ ಸೈಂಟಿಫಿಕ್ ಆಗಿ ಇದು ಹೇಗೆ ಸಾಧ್ಯ, ಇದು ಚಿಕ್ಕ ಮಗು, ನಾನು ಈಗ ಯಾಕೆ ನಂಬೋದಿಲ್ಲ ಅಂದ್ರೆ ನಂಗೆ ಹಿಂದಿನ ಜನ್ಮದ ನೆನಪಿಲ್ಲ ಅಂತ ಹೇಳ್ತಾರೆ ತುಂಬಾ ಜನ. ಅವ್ರಿಗೆ ಹೇಳಿದ್ರೆ ನೀವು ಆತ್ಮ, ನೀವು ದೇಹ ಅಲ್ಲ ಅಂತ ಹೇಳಿದ್ರೆ ಯಾರು ಅದನ್ನ ನಂಬೋದು? ನಾನು ಹಿಂದೆ ಬದುಕಿದ್ರೆ ನಂಗೆ ನೆನಪಿರ್ಬೇಕಲ್ವ, ನನಗೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನೀವು ತಾಯಿಯ ಗರ್ಭದಲ್ಲಿದ್ದಾಗೆ ಕೃಷ್ಣನ ಎಲ್ಲ ನೆನಪು ಕೊಟ್ಟವನು. ಸೊ ಕೃಷ್ಣನ ನೆನಪು ಬೇಕಾದ್ರೆ ಎಷ್ಟು ಜನ್ಮಗಳು ಕೊಡ್ಬೋದು ನಿಮ್ಗೆ, ಬೇಡ ಅಂದ್ರೆ ಈ ಜನ್ಮವನ್ನು ಮರ್ಸಿಡ್ಬೋದು ನಿಮಗೆ. ಸೊ ಈಗ ಒಂದೊಂದು ಕೇಳ್ತೇವೆ ಸ್ವಲ್ಪ ಜನ, ಅವ್ರಿಗೇನೋ ಒಂದು ಈ ಜನ್ಮದಲ್ಲೇ ಒಬ್ಬೊಬ್ಬರು ದೊಡ್ಡ ವ್ಯಕ್ತಿಗಳು ಏನ್ ಹೇಳ್ತಾರೆ, ಅಮೆರಿಕನ್ ಪ್ರೆಸಿಡೆಂಟೇ ಒಂದ್ ಸಮಯ ಯಾರು, ಅವರು ರೊನಾಲ್ಡ್ ರೇಗನ್. ಸೊ ಅಷ್ಟು ಸಂಪೂರ್ಣ ವಿಶ್ವವನ್ನೇ ಕಾಡಳಿತವನ್ನು ಇದ್ದದ್ದು ಈ ರೀತಿಯಲ್ಲಿ ಅವರು. ಆದ್ರೆ ಒಂದು ಸಮಯದಲ್ಲಿ ಹೇಳ್ತಾರೆ ಅವ್ರಿಗೆ ಬಂದದ್ದು ಆಲ್ಝೈಮರ್ಸ್ ಡಿಸೀಸ್, ಆಲ್ಝೈಮರ್ಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೋ, ಅದು ಬಂದ ಮೇಲೆ ಅವ್ರಿಗೆ ಯಾರದು ಹೋಗಿ ನೀವು ಪ್ರೆಸಿಡೆಂಟ್ ಆಫ್ ಅಮೆರಿಕಾ ರೊನಾಲ್ಡ್ ರೇಗನ್ ಅಂತ ಹೇಳಿದ್ರು, ಅವ್ರಿಗೆ ಏನು ಗೊತ್ತಿಲ್ಲ ಅಂತ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ. ಆ ಒಂಥರ ರೋಗಗಳು ಕೂಡ ಇವೆ. ನಾನು ಯಾರು ಅಂತ ನನ್ಗೆ ಗೊತ್ತಾಗೋದಿಲ್ಲ, ನನಗೆ ಕೈ ಊಟ ಮಾಡ್ಬೇಕೋ ಇಲ್ಲ ಇನ್ನೊಂದು ಮಾಡ್ಬೇಕೋ, ಏನ್ ಮಾಡ್ಬೇಕು ಏನು ಗೊತ್ತಾಗೋದಿಲ್ಲ. ಸಂಪೂರ್ಣ ಒಂದು ಏನ್ ಹೇಳೋದು, ಇದು ನಮ್ಮ ಮನಸ್ಸು, ಬುದ್ಧಿ, ಮೆದುಳು ಯಾವುದು ಕೆಲಸ ಮಾಡೋದಿಲ್ಲ, ಯಾವುದು ನೆನಪು ಕೂಡ ಇರೋದಿಲ್ಲ. ಸೊ ಈ ನೆನಪು ಅನ್ನೋದು ಇದು ಭಗವಂತನ ಕೊಡೋ ಒಂದು ಇದು ಗೀತೆ 15ನೇ ಅಧ್ಯಾಯ ಕೃಷ್ಣ ಹೇಳೋದು ಕೇಳ್ತೀವಿ ನಾವು. ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ. ಸೊ ಆ ರೀತಿಯಲ್ಲಿ ಇದು ತಾಯಿ ಗರ್ಭದಲ್ಲಿದ್ದಾಗಲೇ ಭಗವಂತನು 100 ಜನ್ಮಗಳ ನೆನಪು ಕೊಡ್ತಾನಂತೆ ನಮಗೆ. ನಾವು ಏನೇನ್ ಮಾಡಿದ್ವಿ, ಆ ಒಂದು ನಾಯಿ ಆಗಿದ್ದಾಗ, ಆ ಒಂದು ಬೆಕ್ಕವಾಗಿದ್ದಾಗ, ಮನುಷ್ಯನಾಗಿದ್ದಾಗ ಯಾವ್ಯಾವ ರೀತಿಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ವಿ, ಇಂದ್ರಿಯ ವಸ್ತುಗಳ ಹಿಂದೆ ಹೋದ್ವಿ, ಎಲ್ಲ ಒಂದು ನೆನಪು ಬಂದು ಆವಾಗ ಭಗವಂತನೇ ನನಗೆ ಸಾಕು ಇದು ಭೌತಿಕ ಜಗತ್ತು, ನಾನು ಈ ಜನ್ಮದಲ್ಲಿ ನಿನ್ನ ಭಕ್ತಿ ಮಾಡಿ ನಿನ್ನ ಧಾಮಕ್ಕೆ ಬರ್ತೇನೆ ಅಂತ ಆ ರೀತಿಯಲ್ಲಿ ಭಗವಂತನ ನೆನಪು ಕೂಡ ಕೊಡ್ತಾನಂತೆ. ಭಗವಂತನ ಅಚಿಂತ್ಯ. ಸೊ ಅವನು ಯಾವಾಗ ಕೂಡ ಯಾರಿಗೂ ಕೂಡ ಕೊಡ್ಬೋದು. ಸೊ ಮಗುಗೆ ಅವನು ನಮ್ಮ ನೆನಪು ಕೊಡೋದು ಅವನಿಗೆ ಅಸಾಧ್ಯ ಕಾರ್ಯ ಯಾವುದು ಅಲ್ಲ ಅವನಿಗೆ, ಭಗವಂತನಿಗೆ. ಎಸ್, ಓಕೆ. ನೇತ್ರ ಮೋಹನ್ ಮಾತಾಜಿ ಅವರನ್ನ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಏನ ಪ್ರಶ್ನೆ ಏನಾದ್ರು ಮತ್ತೆ ಈಗಲೇ ಅಂದ್ರೆ ಮತ್ತೆ ಲಾಸ್ಟ್ ಅಲ್ಲಿ ನೋಡೋಣ, ಇಲ್ಲಾಂದ್ರೆ ಓಕೆ ಏನಿಲ್ಲ ಅನ್ಕೊಳ್ತೇನೆ. ಓಕೆ
ಓಕೆ, ಸೊ ಹೀಗೆ ಮಾತಾಜಿ ಹೇಳಿ ಕರೆಕ್ಟ್ ಪಾಯಿಂಟ್ ಅದು, ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅನ್ನೋ ದರ್ಶನ. ಸೊ ನಾವು ಇದು ಎಷ್ಟು ಒಂದು ಕಷ್ಟಕರವಾದ ಇದು ಜಗತ್ತು ನಮ್ಮ ಇವತ್ತು ಜೀವನ ಅಂತ ನಾವು ಅರ್ಥ ಮಾಡ್ತೀವಿ. ಜನ್ಮ ಅನ್ನೋದು ಮುಖ್ಯ ಪ್ರಾಬ್ಲಮ್. ನಾವು ಎಷ್ಟೋ ಪ್ರಾಬ್ಲಮ್ಸ್ ಹೇಳ್ತೇವೆ, ಅಯ್ಯೋ ನನಗೆ ಈ ತರ ಪ್ರಾಬ್ಲಮ್ ಇದೆ, ಆ ತರ ಪ್ರಾಬ್ಲಮ್ ಇದೆ, ಒಂದು ಆರ್ಥಿಕವಾಗಿ ಪ್ರಾಬ್ಲಮ್ ಇದೆ, ನನಗೆ ಜಾಬ್ ಹೋಗಿದೆ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದ್ರೆ ಆರೋಗ್ಯವಾಗಿ ಪ್ರಾಬ್ಲಮ್. ಹೌದು, ಪ್ರಾಬ್ಲಮ್ಸ್ ಇದೆ, ಆರೋಗ್ಯ ಕೂಡ ಮುಖ್ಯ ಪ್ರಾಬ್ಲಮ್. ಬೇರೆ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಇದೆ. ಅದು ಮುಖ್ಯ ಪ್ರಾಬ್ಲಮ್ ಅಂದ್ರೆ ಜನ್ಮ ಅನ್ನೋದು ಪ್ರಾಬ್ಲಮ್. ಯಾಕಂದ್ರೆ ಆತ್ಮಕ್ಕೆ ನೀವು ಹೊಸ ಜನ್ಮದ ಅಗತ್ಯ ಇಲ್ಲ, ಮತ್ತೆ ಮೃತ್ಯುದ ಅಗತ್ಯ ಇಲ್ಲ. ಜನ್ಮ ಮೃತ್ಯು ಜರ ಅಂದ್ರೆ ವಯಸ್ಸಾದ ಸ್ಥಿತಿ. ವಯಸ್ಸಾದ ಇದ್ರಲ್ಲಿ ಯಾರು ಮಾತು ಕೇಳೋದಿಲ್ಲ, ನಾವ್ ಹೇಳೋ ರೀತಿಯಲ್ಲಿ ಕೇಳೋದಿಲ್ಲ. ಮತ್ತೆ ನಮ್ಮ ದೇಹವು ಎಷ್ಟೋ ನೋವುಗಳು ಕೊಡುತ್ತೆ, ಎಷ್ಟೋ ಚಿಂತೆಗಳಿರುತ್ತೆ ನಮ್ಗೆ, ಚಿಂತನೆಗಳು. ಸೊ ಜನ್ಮ ಮೃತ್ಯು ಜರ ವ್ಯಾಧಿ ಅಂದ್ರೆ ರೋಗ ಅಂದ್ರೆ ಇವಾಗ ಆಧುನಿಕ ರೋಗ. ಇವಾಗ ಎಲ್ಲರಿಗೂ ಇವಾಗ ಟ್ರಿಪ್ ಅನೌನ್ಸ್ ಮಾಡ್ತಾ ಇದ್ರು, ಜನರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನ ಅನೌನ್ಸ್ ಮಾಡೋ ಮುಂಚೆ ತುಂಬಾ ಯೋಚನೆ, ಏನ್ ಮಾಡೋದು ಈ ರೋಗ, ಇದು ಹೇಗೆ ಜಾಸ್ತಿ ಆಗುತ್ತೋ, 3rd ವೇವ್ 4th ವೇವ್ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ, ಈ ರಿಸ್ಕ್ ತಗೊಳ್ಬೋದಾ ಬೇಡವಾ. ಸೊ ಇದು ಈ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋದು ಮುಖ್ಯ ಸಮಸ್ಯೆಗಳು ಈ ಭೌತಿಕ ಜಗತ್ತಿನಲ್ಲಿ. ಪ್ರತಿಯೊಬ್ಬರಿಗೂ ಇದೆ ಇದು ಅಲ್ಲಿರೋ ಬಿಲ್ ಗೇಟ್ಸ್ಗೂ ಕೂಡ ಇದೆ, ಮತ್ತೆ ಇಲ್ಲಿ ಚಿಕ್ಕ ಒಬ್ಬ ಇವರು ಕೂಡ ಯಾರು ಕೂಡ ಇದರಿಂದ ಮುಕ್ತ ಇಲ್ಲ. ನಾನು ಬಿಲ್ ಗೇಟ್ಸ್, ನಾನು ಸ್ಟೀವ್ ಜಾಬ್ಸ್, ನನಗೆ ಅಷ್ಟು ಹಣ ಇದೆ, ಕ್ಯಾನ್ಸರ್ ಬಂತು, ಅವರು ಕೂಡ ಬಿಟ್ಟು ಹೋಗ್ಬೇಕಾಯ್ತಿಲ್ಲ. ಸೊ ಇದು ಯಾರು ಕೂಡ ಇದರಿಂದ ಈ ಸಮಸ್ಯೆಗಳಿಂದ ದೂರ ಇಲ್ಲ. ಸೊ ಕೃಷ್ಣನ್ ಹೇಳ್ತಾ ಇರೋದು ಇದರ ಒಂದು ಅನ್ವೇಷಣೆ ಮಾಡ್ಬೇಕು, ಇದನ್ನ ತಿಳ್ಕೊಳ್ಬೇಕು, ಇದರ ಒಂದು ಡಿಸ್ಕಷನ್ ನಾವು ಮಾಡಿದಷ್ಟು ನಮ್ಗೆ ಆಧ್ಯಾತ್ಮಿಕ ಜೀವನ ಸ್ವೀಕರಿಸಬೇಕು. ನಮ್ಗೆ ಒಂದು ಪ್ರೋತ್ಸಾಹ ಬರುತ್ತೆ. ನಮಗೆ ಈ ಭೌತಿಕ ಜಗತ್ತು ಇಷ್ಟೇನಾ, ಇದು ಇಷ್ಟು ತಾತ್ಕಾಲಿಕವಾದ ಜಗತ್ತು, ಇಲ್ಲಿ ಇಷ್ಟು ರೋಗಪೂರಿತವಾದದ್ದು, ಇಲ್ಲಿ ಕಷ್ಟಗಳು, ಇಲ್ಲಿ ಇದ್ದದ್ದು, ಇದು ಯಾಕೆ ಇದೆಲ್ಲ ಬರ್ತಾ ಇದೆ, ಯಾವ ಕಾರಣದಿಂದ ನಾವು ಇದನ್ನೆಲ್ಲ ಅನುಭವಿಸ್ಬೇಕು, ನಮ್ಗೆ ಇದು ಬೇಡ. ನಮಗೆ ಆಕ್ಚುಲಿ ಪ್ರತಿ ಜೀವಿ ಅಂದ್ರೆ ಆನಂದಮಯೋ ಅಭ್ಯಾಸಾತ್, ಒಂದು ಬ್ರಹ್ಮಸೂತ್ರ ಹೇಳೋದು. ಬೈ ನಮ್ಮ ನೇಚರ್, ನಮ್ಮ ಸ್ವರೂಪ, ನಮ್ಮ ಪ್ರಕೃತಿ ಏನಂದ್ರೆ ನಾವು ಆನಂದವಾಗಿ ಇರೋದು. ಹೇಗೆ ಭಗವಂತನು ಯಾವಾಗ್ಲೂ ಆನಂದ ಆಗರ, ಕೃಷ್ಣನು ಅವನ ಅಂಶವಾದ್ದರಿಂದ ನಾವು ಕೂಡ ಆನಂದದಲ್ಲೇ ಇರಬೇಕು. ಆದ್ರೆ ಭೌತಿಕ ಜಗತ್ತಿನಲ್ಲಿ ಆನಂದ ಅನ್ನೋದು ಒಂದೇ ಒಂದು ಲೈಟ್ಸ್ ಫ್ಲಾಶಸ್ ಬಂದಾಗ ಬರುತ್ತೆ ಅಷ್ಟೇ. ಕೆಲವೊಮ್ಮೆ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಅಂಧಕಾರ, ಮತ್ತೆ ನಮಗೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಪದಂ ಯದ್ ವಿಪದಾಂನ ತೇಷ, ಅವನೊಂದು ಹೆಜ್ಜೆಗೂ ಇಲ್ಲಿ ಸಮಸ್ಯೆಗಳೇ. ಸೊ ಹಾಗೆ ನಾವ್ ಯಾಕೆ ಇದನ್ನ ಪಡಿತಾ ಇದ್ದೇವೆ, ಯಾಕೆ ಇದರಿಂದ ಹೇಗೆ ಇದರಿಂದ ಹೊರಗೆ ಬರೋದು, ಶಾಶ್ವತವಾದ ಪರಿಹಾರವೇ. ಎಲ್ಲರೂ ಅದನ್ನೇ ಪ್ರಯತ್ನ ಪಡ್ತಾ ಇರೋದು. ವಿಜ್ಞಾನಿಗಳು, ಈ ನಮ್ಮ ರಾಜಕಾರಣಿಗಳು ಎಲ್ಲರೂ ಕೂಡ ನನಗೆ ಓಟ್ ಕೊಡಿ, ನಾನು ಇದನ್ನು ನಿಮ್ಗೆ ಸೊಲ್ಯೂಷನ್ ಕೊಡ್ತೇನೆ, ಈ ರೀತಿ ನಿಮಗೆ ಆರ್ಥಿಕವಾಗಿ ಇದಾಗುತ್ತೆ. ಅವ್ರು ಏನ್ ಪ್ಲಾನ್ ಮಾಡಿದ್ರೆ ಏನ್ ಪ್ರಯೋಜನ? ಪ್ರಕೃತಿಯ ವಿಕೋಪಗಳಿಂದ ನಾವ್ ಎಲ್ಲಿ ಇವಾಗ ಸ್ಟೇಟ್, ನಮ್ಮ ಗೌರ್ಮೆಂಟ್ ಇಕಾನಮಿ ನೋಡಿ, ಇವಾಗ ನೋಡ್ಬೇಕಂದ್ರೆ ಇವಾಗ ಎಷ್ಟು ದೊಡ್ಡ ಕಷ್ಟ ಇದೆ, ಈಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದು ಹೇಳೋದು ಯಾಕಂದ್ರೆ ಪ್ರಕೃತಿಯ ಒಂದು ಇದು ಕೊಟ್ರೆ ನಾವೇನು ಮಾಡಕ್ಕಾಗಲ್ಲ. ನಮ್ಮ ಎಲ್ಲ ಪರಿಹಾರಗಳು, ನಮ್ಮ ಎಲ್ಲ ಶಕ್ತಿ ಎಲ್ಲವೂ ಕೂಡ ಏನು ಇದಿಲ್ಲ, ಏನು ಪ್ರಯೋಜನ ಇಲ್ಲ. ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ಇದೆ, ಎಲ್ಲ ನಾಶವಾಗ್ಬಿಡ್ತವೆ. ಸೊ ಆಗಿರುವಾಗ ಇದ್ಯಾಕೆ ಇದರ ಒಂದು ನಾವು ಅರ್ಥ ಮಾಡ್ಕೊಂಡು ನಮ್ಮ ನಿಜವಾದ ಶಾಶ್ವತ ಸ್ಥಾನ, ನಾವು ಆತ್ಮ, ಭಗವಂತನ ನಿತ್ಯ ಸೇವಕರು, ಅದಕ್ಕೆ ಬರ್ಲಿಕ್ಕೆ ನಾವು ಪ್ರಯತ್ನಿಸ್ಬೇಕು, ಭಗವಂತನ ಭಕ್ತಿ ಕಾರ್ಯಗಳು ಮಾಡ್ಬೇಕು. ಸೊ ಅದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಗುರುವನ್ನು ಸ್ವೀಕರಿಸುವುದು, ನಿಜವಾದ ಗುರುವಿನ ಬಳಿಗೆ ಹೋಗುವುದು. ಯಾಕಂದ್ರೆ ನಿಜವಾದ ಸದ್ಗುರು ನಮಗೆ ಕರೆಕ್ಟ್ ಮಾರ್ಗದರ್ಶನ ತೋರಿಸ್ತಾರೆ. ಸೊ ಅವ್ರು ನಮಗೆ ಕೃಷ್ಣ ಹೇಳೋದು ವಿಷಯವನ್ನೇ ಹೇಳ್ತಾರೆ. ಗುರು ಅಂದ್ರೆ ಕೃಷ್ಣನ ಭಕ್ತರಾಗಿರ್ಬೇಕು. ಮುಖ್ಯ ಲಕ್ಷಣ ಅವ್ರದ್ದು ಅಂದ್ರೆ ಅವ್ರು ಕೃಷ್ಣನ ಬಿಟ್ಟು ಬೇರೆ ವಿಷಯ ಹೇಳೋದಿಲ್ಲ. ಅವ್ರೇನೋ ಹೊಸದಾಗಿ ನನ್ನ ಈ ಅನಿಸಿಕೆಯಲ್ಲಿ ಇದಲ್ಲ, ಅದು ಗುರು ಅಲ್ಲ, ಅದು ವಂಚಗಾರರ. ಅದು ಗುರು ಅಂದ್ರೆ ಕೃಷ್ಣನ ಪ್ರತಿನಿಧಿಯಾಗಿ ಗುರುಶ್ರೀ ಪರಂಪರೆಯಲ್ಲಿ ಬಂದಿರೋರಾಗಿರ್ಬೇಕು ಅವರು. ಅದು ಒಂದು ಮುಖ್ಯವಾದ, ನಿಜವಾದ ಗುರುವಿನ ಬಳಿ ಹೋಗುವುದು ಕೂಡ ಒಂದು ಜ್ಞಾನದ ಅಂಶ. ಎಸ್, ಇಲ್ಲಿ ತುಂಬಾ ಡಿಟೇಲ್ ಇದೆ. ಆಕ್ಚುಲಿ ನೀವು ಭಾಷ್ಯವನ್ನು ಓದಿ, ನೀವು ಅಲ್ಲಿ ನೀವು ಅರ್ಥ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ಇದರಲ್ಲಿ ಚಾಪ್ಟರ್ ಪ್ರಶ್ನೆಗಳಿದೆ, ಕೊನೆಗೆ ಕೇಳಿ. ನೀವು ತುಂಬಾ ದೊಡ್ಡ ಭಾಷ್ಯ. ಸೊ ಆಚಾರ್ಯರು ಇನ್ನೊಂದು ತುಂಬಾ ಚೆನ್ನಾಗಿ, ನಾವು ಗೃಹಸ್ಥ ಜೀವನದಲ್ಲೂ ಕೂಡ ನಾವು ಪರಿಪೂರ್ಣತೆಯನ್ನು ಪಡಿಬಹುದು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಕೃಷ್ಣ ಹೇಳೋದು ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಸೊ ಹಾಗಂದ್ರೆ ನೀವು ತ್ಯಜಿಸ್ಬಿಟ್ಟು ನೀವು ನಮ್ಮ ರೀತಿಯಲ್ಲಿ ಬಂದ್ಬಿಡಿ ನಮ್ಮ ಆಶ್ರಮಕ್ಕೆ, ನಾವೆಲ್ಲ ಬ್ರಹ್ಮಚಾರಿಗಳಿದ್ದೇವೋ ಇಲ್ಲಾಂದ್ರೆ ಸನ್ಯಾಸಿಗಳಿದ್ದಾರೋ ಜೊತೆಗಿರಿ ಅಂತ ಹೇಳೋದಂತಲ್ಲ. ನೀವು ಅಲ್ಲೇ ಇದ್ರು ಕೂಡ ನೀವು ಅನಾಸಕ್ತಿ ಅನ್ನೋದು ಬೆಳೆಸ್ಬೇಕು. ಅದ್ ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ, ಈ ಭಕ್ತಿ ಸೂತ್ರವನ್ನು ನೀವು ಪಾಲನೆ ಮಾಡಿದ್ರೆ, ಹೇಗೆ ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ್ ಮಹಾರಾಜ್ ಅವರೆಲ್ಲ ಗೃಹಸ್ಥ ಜೀವನದಲ್ಲಿ ಇದ್ದಾರೆ. ಆದರೆ ಕೃಷ್ಣನ ಮೇಲೆ ಎಷ್ಟು ಶ್ರೇಷ್ಠ ಭಕ್ತರು ಅಂದ್ರೆ ಅವರು ಆ ಭಕ್ತಿಯಲ್ಲಿ ದೃಢವಾಗಿ ನಿಂತಿರೋದನ್ನ ಸಾಧ್ಯ ಆಯ್ತು. ಸೊ ಆ ರೀತಿಯಲ್ಲಿ ಆಚಾರ್ಯ ಪ್ರಭುಪಾದ ನಮ್ಗೆ ಕೊಟ್ಟಿರೋದು, ಕಲಿಯುಗದಲ್ಲಿ 4 ನೀವು ಪಾಲನೆ ಮಾಡಿ, 4 ಸೂತ್ರಗಳನ್ನು ಪಾಲಿಸಿದ್ರೆ ನೀವು ಗೃಹಸ್ಥರಾಗಿ ಮುಂದುವರಿಸಬಹುದು. ನೀವೇನು ಸನ್ಯಾಸಿ ಆಗ್ಬೇಕಾಗೋ ಅವಶ್ಯಕತೆ ಇಲ್ಲ. ಏನು ಅದು 4? ಯಾರಾದ್ರೂ ಹೇಳ್ತಾರಾ? ಯಾರಾದ್ರೂ ಭಕ್ತರು ಹ್ಯಾಂಡ್ಸ್ ರೈಸ್ ಮಾಡಿ. ಅದು ಈ ಭಾಷ್ಯದಲ್ಲಿ ಬರುತ್ತೆ.
ಎಸ್, ಸಂಗೀತಾ ಮಾತಾಜಿ ಹೇಳಿ. ಟೈಮ್ ಆಗ್ತಾ ಇದೆನೋ, ಇವತ್ತು 8 ಆಗ್ತಾ ಇತ್ತಾಗ್ಲೇ. ಹರೇ ಕೃಷ್ಣ ಶಶಿಕಲಾ ಪ್ರಭುಜಿ. ಮಾತಾಜಿ ಚಾನ್ಸ್ ಕೊಡೋಣ ಮಾತಾಜಿ, 1 ನಿಮಿಷ. ಸಂಗೀತಾ ಮಾತಾಜಿ, ಓಕೆ ಶಶಿಕಲಾ ಮಾತಾಜಿ ಕೊಡೋಣ. ಹೇಳಿ ಮಾತಾಜಿ, ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಏನು ಮಾತಾಜಿ? ಗೃಹಸ್ಥಾಶ್ರಮದಲ್ಲಿ ನಾಮ ಕೂಡ ಜಪ ನಾವು ಮಾಡೋದು ಪ್ರಭುಜಿ. ಏನ್ ಒಂದು ಮಾಡೋದು? ಏನ್ ಮಾಡೋದು ಮಾತಾಜಿ? ಹೇಳಿ ಮಾತಾಜಿ, ಕೇಳಿಸುತ್ತೆ, ಹೇಳಿ ಹೇಳಿ. ನಾಮ ಜಪ ಮಾಡೋದು ಓಕೆ. 4 ಅಂಶ ಹೇಳಿದ್ರಲ್ಲ ಹಾ, ಒಂದು ಪ್ರಭುಜಿ, ಅದ್ರಲ್ಲಿ ನಾಮ ಜಪ ಮಾಡೋದು. ಜಪ ಮಾಡೋದು. ಹಾ, ಓಕೆ, ಒಂದಾಯ್ತು. ಮತ್ತೆ ಒಂದು ಓಕೆ, ಮತ್ತೆ ಮುಖ್ಯವಾದ ಒಂದು ಅಂಶ ಹೇಳ್ಬಿಟ್ಟಿದ್ದೀರಾ, ಬಿಡಿ ನೀವು. ನೆಕ್ಸ್ಟ್ ಎಲ್ಲರೂ ಇನ್ನೊಬ್ರು ಹೇಳಿ ಮಾತಾಜಿ, ನೋಡೋಣ. ಆಮೇಲೆ ವಿನೋದ್ ರಾಜ್ ಅವರೇ ನೀವು ಹೇಳಿ. ಇನ್ನ 3 ಅಂಶ ಇದೆ ಮಾತಾಜಿ. ಒಂದು ನಾಮ ಜಪ ಹರೇ- ಹೇಳಿ. ಹಾ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸ. ಅಲ್ಲ, ಇದು ಆಶ್ರಮಗಳು, 4 ಆಶ್ರಮಗಳು. ನಾವೇನ್ ಕೇಳ್ತಾ ಇದ್ದೀವಿ ಅಂದ್ರೆ, ಈ ಗೃಹಸ್ಥ ಜೀವನದಲ್ಲೇ ಇದ್ದು ಯಾರಾದ್ರೂ 4 ವಿಷಯಗಳನ್ನು ಆಚರಿಸಿದ್ರೆ ಅವರೇನು ಸನ್ಯಾಸಿಯಾಗೋ ಬ್ರಹ್ಮಚಾರಿಯಾಗೋ ಆಗೋ ಅಗತ್ಯ ಇಲ್ಲ. ಅವ್ರ ಗೃಹಸ್ಥ ಜೀವನದಲ್ಲೇ ಪರಿಪೂರ್ಣತೆ ಪಡಿಬಹುದು. ತನ್ನ ಕುಟುಂಬದವರನ್ನು ಭಕ್ತಿ ಸೇವೆಯಲ್ಲಿ ನಿರತ ಮಾಡೋರು. ಹೇಗೆ ಮಾಡೋದು ಅದು ಕರೆಕ್ಟ್. ಭಕ್ತಿ ಸೇವೆಯಲ್ಲಿ ಅವರು ಕೂಡ ಸೇರಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಗಳು, ಇಲ್ಲ ನಿಮ್ಮ ಮಕ್ಕಳು, ಹೆಂಡತಿ, ಗಂಡ ಎಲ್ಲರೂ ಕೂಡ ಸೇರಿಸಿ ಮಾಡ್ಬೇಕು. ಹೇಗೆ ಮಾಡೋದು? 4 ರೀತಿಯಾಗಿ ಅಭ್ಯಾಸ ಮಾಡೋದು. ಒಂದು ಮಾತಾಜಿ ಹೇಳಿದ್ರು ಅವರು, ನಾಮ ಜಪ ಅಂದ್ರೆ ನೀವೆಲ್ಲರೂ ಸೇರಿ ಸಂಕೀರ್ತನೆ ಮಾಡೋದು. ಎಲ್ಲರೂ ಜಪ ಮಾಡ್ಬೇಕು, ಮತ್ತೆ ಎಲ್ಲರೂ ಸೇರಿ ಭಜನೆ ಮಾಡ್ಬೇಕು. ಮನೆಯಲ್ಲೇ ಸೇರಿ ನೀವು ಮಾಡ್ಬೋದು. ನೀವು ಅದನ್ನ ಹರೇ ಕೃಷ್ಣ ಮಂತ್ರ, ಎಷ್ಟು ಸರಳವಾದ ಮಂತ್ರ. ಇಲ್ಲ, ಇನ್ನೊಬ್ರು ಚಾನ್ಸ್ ಕೊಡೋಣ. ವಿನೋದ್ ಅವರೇ, ಗಾಯತ್ರಿ ಮಾತಾಜಿ ನೀವ್ ಹೇಳಿ. ಭಕ್ತಿ ಸೇವೆ ಮಾಡೋದು, ಕೃಷ್ಣನಿಗೆ ನಾವು ಅರ್ಪಿಸ್ಬಿಟ್ಟು ಅವ್ರ ಸೇವೆ ಮಾಡೋದು. ಏನ್ ಮಾಡೋದು ಮಾತಾಜಿ? ಮತ್ತೆ ಏನೋ ಕೇಳಿಸ್ತಾ ಇಲ್ಲ ಗಾಯತ್ರಿ ಮಾತಾಜಿ. ನೀವು ಮತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದಾಗಿದೆ. ನನ್ ಕೂಡ ಇಲ್ಲಿ ಮಳೆ ಶುರು ಆಯ್ತು. ನಮ್ಮ ಇಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಾಯ್ಸ್. ಸಂಕೀರ್ತನೆ ಯಜ್ಞ ಮಾಡೋದು. ಕರೆಕ್ಟ್. ಎಲ್ಲರೂ ಹೇಳ್ತಾ ಇದಾರೆ ಕರೆಕ್ಟ್ ಆಗಿ. ಎಲ್ಲರೂ ಸಂಕಲ್ಪ ತಗೊಂಡಿದ್ದೀರಾ ಡೈಲಿ ಜಪ ಮಾಡ್ಬೇಕು ಅಂತ. ಹಾಗೆ ನೀವು ಮಾಡ್ಬೇಕು, ನಿಮ್ಮ ಕುಟುಂಬದವ್ರಿಗೂ ಮಾಡಿಸ್ಬೇಕು ನೀವು. ಅದು ಮೊದಲನೇ ತತ್ವ. ಹೌದು. ಇನ್ನ 3 ಇದೆ. ಇನ್ನ ಏನ್ ಮಾಡ್ಬೇಕು, ಏನ್ ಮಾಡಿಸ್ಬೇಕು ನೀವು. ಇನ್ನೊಂದು ಮಾಡ್ತಾ ಇರ್ಬೋದು ನೀವು, ಆದ್ರೆ ಅವ್ರಿಗೂ ಕೂಡ ಮಾಡಿಸ್ಬೇಕು ನೀವು. ಸೌಮ್ಯ ಮಾತಾಜಿ ನೀವ್ ಹೇಳ್ತೀರಾ? ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ. ಅದು ಮುಖ್ಯವಾದದ್ದು, ಕರೆಕ್ಟ್. ಆದ್ರೆ ಎಲ್ಲರಿಗೂ ಒಂದೇ ಸಲ ನೀವು ಬಿಟ್ಬಿಡಿ ಅಂತ ಹೇಳಿದ್ರೆ ಯಾರು ಮಾಡಕ್ಕಾಗಲ್ಲ. ಅದು ಏನ್ ಮಾಡಿ ಅಂತ ಹೇಳಿದ್ರೆ ಕ್ರಮೇಣವಾಗಿ ಅವ್ರು ಬಿಡ್ತಾರ. ಅದೇನ್ ಮಾಡ್ಬೇಕು ಅವ್ರು? ಚಂದ್ರಿಕಾ ಮಾತಾಜಿ ನೀವ್ ಹೇಳಿ ನೋಡೋಣ. ದ್ಯೋತಂ ಏನೋ ಕೇಳಿಸ್ತಾ ಇಲ್ಲ ಮಾತಾಜಿ. ಚಂದ್ರಿಕಾ ಮಾತಾಜಿ ಏನೋ ಡಿಸ್ಟರ್ಬೆನ್ಸ್, ಮೋಸ್ಟ್ಲಿ ಇಂಟರ್ನೆಟ್ ಸಿಗ್ನಲ್ಸ್ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಸ್ವಲ್ಪ ಏನೋ ಕೇಳಿಸ್ತಾ ಇಲ್ಲ ಮಾತಾಜಿ. ಓಕೆ, ಶ್ರೀದೇವಿ ಮಾತಾಜಿ ನೀವೇನೋ ಪ್ರಯತ್ನ ಮಾಡ್ತೀರಾ? ಅಪೇಕ್ಷೆ ಮಾಡದೆ ಕೆಲಸ ಮಾಡಿರೋದು ಅಂದ್ರೆ ನಿಮ್ಮ ಕಾರ್ಯವನ್ನು ಕರ್ಮಯೋಗ ಮಾಡೋದು. ಓಕೆ, ಕರೆಕ್ಟ್. ಮತ್ತೆ ಇನ್ನೊಂದು ಬಂದು ನಮ್ಗೆ ಅದು ಮಾಡಕ್ ಆಗಲ್ಲ ಅಂದ್ರೆ ದೇವಸ್ಥಾನಕ್ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡೋದು. ದೇವರ ಕಾರ್ಯದಲ್ಲಿ ನಾವು ಪ್ರಶ್ನೆ ಏನಂದ್ರೆ, ನಿಮ್ ಮನೇಲಿ ಇದ್ದೇ ನೀವು ಈ 4 ಕಾರ್ಯಗಳು ಮಾಡಿದ್ರೆ ಇದೆಲ್ಲ ನಿಮ್ಗೆ ಸಹಾಯ ಮಾಡುತ್ತೆ. ದೇವಸ್ಥಾನಕ್ಕೆ ಒಂದ್ಸಲ ಹೋದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಮತ್ತೆ ನಿಮ್ಗೆ ಒಂದು ಅಲ್ಲಿ ಹೋಗಿ ಆ ಕೀರ್ತನೆ ಅಟೆಂಡ್ ಮಾಡೋದಾಗ್ಲಿ, ಒಂದು ಆ ಭಕ್ತರ ಸಂಘ ಪಡೆಯೋದಾಗ್ಲಿ, ಆ ಭಗವಂತನ ಶ್ರೀಮೂರ್ತಿ ದರ್ಶನ ಪಡೆಯೋದಾಗ್ಲಿ, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡೋದಾಗ್ಲಿ, ಡೆಫಿನೆಟ್ಲಿ ಅದು ಸಹಾಯ ಮಾಡುತ್ತೆ ನಿಮ್ಗೆ, ಇಲ್ಲ ಅಂತಲ್ಲ. ಆದ್ರೆ ನಿಮ್ ಮನೆಯಲ್ಲೇ ಇದ್ದೇ ನೀವು ಯಾವ 4 ಇಲ್ಲಿ ಆಚಾರ್ಯರು ಒಂದು ಈ ಭಾಷೆದಲ್ಲಿ ಕೊಡ್ತಾರೆ. ಈ 4 ನೀವು ಅಭ್ಯಾಸ ಮಾಡಿದಲ್ಲಿ ನೀವು ಗೃಹಸ್ಥ ಜೀವನದಲ್ಲಿ ಮುಂದುವರಿಸಿ ನೀವು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ. ಅಂದ್ರೆ ಇಮಿಡಿಯೇಟ್ ಆಗದೆ ಇರ್ಬೋದು, ಆದ್ರೆ ನಮ್ಮ ಗುರಿ ಈ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರವರೆಲ್ಲ ನಾವು ತೊಡಗಿಸ್ಬೇಕು ಅನ್ನೋ ರೀತಿಯಲ್ಲಿ ಹೇಳೋ ಒಂದು ಇದಿದೆ. 4 ಇದಿದೆ. ಕೀರ್ತನೆ ಮಾಡೋದು, ಕೀರ್ತನೆ ಎಲ್ಲರೂ ಕೂಡ ಅದನ್ನ ಕರೆಕ್ಟ್ ಫಸ್ಟ್ ಮುಖ್ಯವಾದ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಕೆಲಸ ಮಾಡಿದ್ರುನು ದೇವರಿಗೆ ಅರ್ಪಿಸೋದು ಅಂದ್ರೆ ಮುಖ್ಯವಾಗಿ ಆ ನೈವೇದ್ಯ. ನೀವೇನು ಆಹಾರವನ್ನು ತಯಾರಿ ಮಾಡ್ತೀರಾ ಅದನ್ನು ಕೃಷ್ಣನಿಗೆ ಮೊದಲು ಅರ್ಪಿಸಿ. ನೀವು ಕೃಷ್ಣನಿಗೆ ಅರ್ಪಣೆ ಮಾಡಿ ಆ ಪ್ರಸಾದವನ್ನೇ ಸ್ವೀಕರಿಸಬೇಕು. ನೀವು ಕೂಡ ಮಾಡ್ಬೇಕು, ನಿಮ್ಮ ಜೊತೆಗಿರೋ ಎಲ್ಲ ಕುಟುಂಬ ಸದಸ್ಯರನ್ನು ಕೂಡ ಕ್ರಮೇಣವಾಗಿ ಅವರು ಕೂಡ ಅದರಲ್ಲಿ ತೊಡಗಬೇಕು. ಸೊ ಆ ರೀತಿಯಲ್ಲಿ ಇದ್ರೆ ಅದೊಂದು ಸುಖಮಯವಾದ ಜೀವನ. ಸೊ ಅದು ಎರಡನೇ ಪಾಯಿಂಟ್ ನೀವು ಕರೆಕ್ಟ್. ಇನ್ನ 2 ಇದೆ. ಐ ಮೀನ್ ಎಕ್ಸಾಕ್ಟ್ ಆಗಿ ಮೀನಿಂಗ್ ಹೇಳಕ್ ಬರ್ತಿಲ್ಲ. ಅಂದ್ರೆ ಇವಾಗ ನಾವು ಕೆಲ್ಸ ಮಾಡ್ತಿದ್ರೆ ನಮ್ಗೆ ಸಂಬಳ ಬಂದ್ರೆ ಅದ್ರಲ್ಲಿ ಒಂದ್ ಪೋರ್ಷನ್ ನ ದೇವ್ರಿಗೆ ಅರ್ಪಿಸಿ ಅದು ಕೂಡ ಮಾಡ್ಬೇಕು.
ಅದನ್ನ ಮಾಡ್ಬೇಕು. ಆದ್ರೆ ಮುಖ್ಯ 4 ವಿಷಯಗಳು ಅನ್ನೋದು ಇನ್ನೊಂದು ಎರಡಿದೆ ಮಾತಾಜಿ. ಇನ್ನೊಬ್ರು ಚಾನ್ಸ್ ಕೊಡೋಣ ಮಾತಾಜಿ. ಸರಿ ಪ್ರಭುಜಿ. ನೇತ್ರ ಮೋಹನ್ ಮಾತಾಜಿ, ನೀವೇನಾದ್ರು ಹೇಳಕ್ ಇಚ್ಛಿಸ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನೇತ್ರ ಮೋಹನ್ ಮಾತಾಜಿ. ಪ್ರಭುಜಿ, ಏಕಾದಶಿ ವ್ರತ ಮತ್ತೆ ಭಾಗವತ ಸೇವೆ ಮಾಡೋದು ಮಾತಾಜಿ. ಅದು ಕೂಡ ಎಲ್ಲ ಮುಖ್ಯನೇ. ಏಕಾದಶಿ ಭಾಗವತ ಏನ್ ಮಾಡ್ಬೇಕು? ಪಾರಾಯಣ ಮಾಡೋದು, ಇದು ಮುಖ್ಯವಾದದ್ದು. ನೀವ್ ಹೇಳಿದ ಇನ್ನೊಂದು, ಈ ಏನು ಶಾಸ್ತ್ರಗಳಿದೆ, ಗೀತಾ ಭಾಗವತ, ಇದರ ಅಧ್ಯಯನ, ಇದರ ಚರ್ಚೆ. ಇವಾಗ ಹೇಗೆ ನೀವು ಸೇರಿ ಮಾಡ್ತಾ ಇದ್ದೀವಿ, ಇದನ್ನೇ ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲೇ ಮಾಡ್ಬೋದು. ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ ಎಲ್ಲರೂ ಸೇರಿಸ್ಕೊಂಡು ನೀವು ಇದೇ ಪ್ರತಿ ದಿವಸ ನೀವು ಈ ಭಗವದ್ಗೀತೆ ನಾವು 1 ಶ್ಲೋಕ 2 ಶ್ಲೋಕ ಇಲ್ಲ ಅರ್ಧ ಗಂಟೆ 1 ಗಂಟೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಎಲ್ಲರೂ ಸೇರಿ, ಇವಾಗ ನಾವು ಅದು ಬಿಟ್ಟು ಏನ್ ಮಾಡ್ತೇವೆ, ನ್ಯೂಸ್ ಪೇಪರ್ ತಗೊಂಡು ಅಲ್ಲಿ ಏನಾಯ್ತು, ಆ ರಾಜಕೀಯ ಏನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಆ ಹೊಸ ಫಿಲಿಂ ಏನ್ ರಿಲೀಸ್ ಆಯ್ತು ಅದ್ರ ಬಗ್ಗೆ ಮಾತಾಡ್ತೇವೆ ನಾವು. ಇಲ್ಲ ಟಿವಿಯಲ್ಲಿ ಇನ್ನೇನು ನಡೀತಾ ಇರೋದೆಲ್ಲ ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆಲ್ಲ ಮಾಡಬಾರ್ದು. ನಾವೇನ್ ಮಾಡ್ಬೇಕು, ಕೃಷ್ಣನ ವಿಷಯವನ್ನು ಚರ್ಚೆ ಮಾಡ್ಬೇಕು. ಕೃಷ್ಣನ ಈ ಗ್ರಂಥಗಳಾದ ಭಗವದ್ಗೀತಾ ಭಾಗವತನು ಚರ್ಚೆ ಮಾಡ್ಬೇಕು. ನಾವು ಕುಟುಂಬದಲ್ಲೇ ಇದನ್ನ ನಾವು ಮಾಡಿದ್ರೆ ಆ ಕುಟುಂಬ ಕೂಡ ಅಲ್ಲಿನ ಗೃಹಸ್ಥಾಶ್ರಮವನ್ನು ಮುಂದುವರಿಸಿ. ಇದು 3ನೇ ಅಂಶ. ನೀವೇನ್ ಹೇಳಿದ್ರಿ, ಸಂಕೀರ್ತನೆ ಹೇಳಿದ್ರು, ಮತ್ತೆ ಭಗವಂತನಿಗೆ ನೈವೇದ್ಯ ಅರ್ಪಣೆ. ಇದು ಇನ್ನ ಮುಖ್ಯವಾಗಿ ಇದು ಹೇಳ್ಬೋದು. 2ನೇವಾಗಿ ನೀವು ಇದೇ ಹೇಳ್ಬೋದು. ಯಾವ್ದು ನೀವ್ ಹೇಳಿದ್ರು, ಗೀತಾ ಭಾಗವತನು ಅಧ್ಯಯನ ಮಾಡಿ ನೀವು ಒಬ್ಬೊಬ್ಬರು ನೀವು ಇದನ್ನ ಚರ್ಚೆ ಮಾಡೋದು ಮನೆಯಲ್ಲೇ, ಕುಟುಂಬದಲ್ಲೇ. ಮತ್ತೆ ಇದೇ ರೀತಿಯಲ್ಲಿ ನೀವು ನಿಮ್ಮ ನೆರೆಹೊರೆಯವರು ಅವ್ರನ್ನ ಕರೆದು, ನಿಮ್ಮ ಸಂಬಂಧಿಕರನ್ನ ಕರೆದು ಈ ಕಾರ್ಯಕ್ರಮ ನೀವು ಕೂಡ ಮಾಡ್ಬೋದು. ಅವರ ಮಧ್ಯೆಯಲ್ಲಿ ಈ ಒಂದು ಸತ್ಸಂಗವನ್ನು ನೀವು ಮಾಡ್ಬೋದು. ನೀವು ಆ ರೀತಿಯಲ್ಲಿ ಮಾಡುವಾಗ ನಿಮ್ಮ ಎಷ್ಟು ಒಂದು ಭಗವಂತನ ಭಕ್ತಿಯಲ್ಲಿ ನೀವು ಮುಂದುವರಿತೀರಾ, ನಿಮಗೂ ಆನಂದ ಸಿಗುತ್ತೆ. ಅದು ಭಕ್ತಿಯಲ್ಲಿ ನಾವು ವೇಗವಾಗಿ, ಅತಿ ವೇಗವಾಗಿ ನಾವು ಚಲಿಸ್ತೇವೆ ನಾವು. ಎಸ್, ಇನ್ನೊಂದು ಮಿಸ್ ಆಗಿದೆ, ಯಾರಾದ್ರೂ ಹೇಳ್ಬೋದಾ? ಲಾಸ್ಟ್ ನೇತ್ರ ಮಾತಾಜಿ, ನೀವು ಓಕೆ ಆಯ್ತು, ನೀವ್ ಹೇಳಿದ್ರಿ. ಇನ್ನೊಬ್ರು ಲಲಿತಾ ಮಾತಾಜಿ ಅವರು ಹೊಸೊಬ್ರು, ಅವ್ರ ಚಾನ್ಸ್ ಕೊಡೋಣ. ಲಲಿತಾ ಮಾತಾಜಿ ಇಲ್ಲ, ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇನ್ನೊಂದು ವಿಷಯ ಎಲ್ಲರೂ ಮಿಸ್ ಮಾಡಿದ್ದಾರೆ. ಶ್ರವಣ ಆಯ್ತು. ಶ್ರವಣನೇ ಇದು ಈಗ ಭಗವದ್ಗೀತೆ ನಾವು ಅಧ್ಯಯನ ಮಾಡೋದು. ಕರೆಕ್ಟ್. ಶ್ರವಣ, ಚರ್ಚೆ ಮತ್ತೆ ಸಂಕೀರ್ತನೆ, ಎರಡು ಒಂದೇ ಅಂತೇವೆ. ಶ್ರವಣ, ಚರ್ಚೆ, ಸಂಕೀರ್ತನೆ. ಮತ್ತೆ ಭಗವಂತನಿಗೆ ನೈವೇದ್ಯ ಮಾಡಿ ಅರ್ಪಿಸೋದು. ಸೊ ಭಗವಂತನಿಗೆ ನೈವೇದ್ಯ ಮಾಡೋದು ಮೊದಲಿಗೆ ನಾವೊಂದು ಚಿತ್ರಪಟವನ್ನು ಇಟ್ಕೊಳ್ಬಹುದು, ಫೋಟೋ, ಭಗವಂತನ ಫೋಟೋ. ಯಾಕಂದ್ರೆ ಭಗವಂತನ ಸರ್ವಶಕ್ತನು. ಅದರ ಮೂಲಕನೂ ಕೂಡ ಭಗವಂತನ ನಮ್ಮ ನೈವೇದ್ಯವನ್ನು, ನಮ್ಮ ಒಂದು ಇದನ್ನು ಸ್ವೀಕರಿಸಿ ನಮ್ಮ ಭಕ್ತಿ ಸೇವೆಯನ್ನು ಅವನು ಮತ್ತೆ ಅದನ್ನು ನಮಗೆ ಪ್ರಸಾದವಾಗಿ ಕೊಡ್ತಾನೆ. ಆದ್ರೆ ಇಲ್ಲ, ಇನ್ನೊಂದು ಏನಂದ್ರೆ, ನಾವು ಭಗವಂತ ಮೂರ್ತಿಯನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜೆ ಮಾಡೋದು. ಇದು ನಾವು ತಕ್ಷಣವೇ ನಾವು ಅದನ್ನ ರೆಕಮೆಂಡ್ ಮಾಡೋದಿಲ್ಲ. ಆದ್ರೆ ಕ್ರಮೇಣವಾಗಿ ಭಕ್ತಿಯಲ್ಲಿ ನಾವು ಮುಂದುವರೆದ ಹಾಗೆ ಅದು ಕೂಡ ಒಂದು ನಮ್ಗೆ ತುಂಬಾ ಭಕ್ತಿಯಲ್ಲಿ ಅದು ಭಗವಂತನ ಕೃಪೆ ನಮ್ಗೆ ತುಂಬಾ ಸಿಗುತ್ತೆ. ಇವಾಗ ದೇವಸ್ಥಾನದಲ್ಲಿ ಭಗವಂತನ ದಿವ್ಯ ಮೂರ್ತಿ ಇದ್ದಾರೆ, ನಮಗೆ ರಾಧಾ ಗೋವಿಂದ ದೇವರಿದ್ದಾರೆ. ಸೊ ಅವರು ಇದ್ದು ಅವರಿಗೆ ನಾವು ಒಂದು ವ್ಯವಸ್ಥಿತವಾಗಿ ಸೇವೆ ಮಾಡ್ತೇವೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಆದ್ರೆ ಅದು ತಕ್ಷಣ ಮಾಡಬೇಡಿ, ಅದಕ್ಕೆ ನಾವೆಲ್ಲ ಸ್ವಲ್ಪ ಟ್ರೈನಿಂಗ್ ಪಡ್ಕೊಳ್ಬೇಕು, ಆಮೇಲೆ ನಾವು ಅದನ್ನ ಮಾಡ್ಬೋದು. ಅದು ಪರ್ಟಿಕ್ಯುಲರ್ಲಿ ನಮಗೆ ಈ ಕಲಿಯುಗದಲ್ಲಿ ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ, ಸೀತಾರಾಮ, ಇಲ್ಲ ಸಾಲಿಗ್ರಾಮ, ಇದೆಲ್ಲ ಭಗವಂತನ ಮೂರ್ತಿಗಳು. ವಿಷ್ಣು, ಬಾಲಾಜಿ, ಈ ಮೂರ್ತಿಗಳು. ಆದ್ರೆ ಇದನ್ನ ಪೂಜೆಗಿಂತ ಮೊದಲಿಗೆ ನಮಗೆ ನಿತಾಯ್ ಗೌರಾಂಗ, ಇಲ್ಲಾಂದ್ರೆ ಜಗನ್ನಾಥ, ಇವರ ಒಂದು ಮೂರ್ತಿಯ ಪೂಜೆ ಮಾಡೋಕೆ ಹೇಳ್ತಾರೆ. ಯಾಕಂದ್ರೆ ಈ ರೂಪಗಳಲ್ಲಿ ಭಗವಂತನ ತುಂಬಾ ಕರುಣಾಮಯಿ ರೂಪಗಳು. ನಮ್ಮ ಒಂದು ಭಕ್ತಿ ಸೇವೆ ಅನ್ನೋದು ಆಚೆ ಈಚೆ ಇದ್ರು ಕೂಡ ನಾವು ಅಷ್ಟು ಶಿಸ್ತಿನಿಂದ ಮಾಡ್ತಾ ಇದ್ದೇವೋ, ಒಮ್ಮೊಮ್ಮೆ ನಾವು ನಿಯಮಗಳು ಪಾಲನೆ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಅವರು ಅದನ್ನ ನಮ್ಮ ಮನ್ನಣೆ ಮಾಡಿ ನಮಗೆ ಅವರು ತಮ್ಮ ಕೃಪೆಯನ್ನು ಕೊಟ್ಟು ನಮ್ಮನ್ನು ಭಕ್ತರಾಗಿ ಮಾಡ್ತಾರೆ. ಸೊ ಹಾಗೆ ಅದನ್ನ ರೆಕಮೆಂಡೇಶನ್ ನಮ್ಮ ಇಸ್ಕಾನ್ ಅಲ್ಲಿ ನೀವು ನೋಡೋದು, ಚೈತನ್ಯ ಮಹಾಪ್ರಭು ನಿತ್ಯಾನಂದರು ಅವರ ಮೂರ್ತಿ ಇರುತ್ತೆ, ಇಲ್ಲ ಜಗನ್ನಾಥನ ಮೂರ್ತಿ ಇರುತ್ತೆ. ಈ ರೂಪಗಳಲ್ಲಿ ಭಗವಂತನು ತುಂಬಾ ಕರುಣಾಮಯಿ. ಸೊ ಅದು 4ನೇದು. ಭಗವಂತನ ಮೂರ್ತಿಯ ಸ್ಥಾಪಿಸಿ ಅವರ ಪೂಜೆ ಮಾಡೋದು. ಅವರ ಒಂದು ಪೂಜಾ ವಿಧಾನ ಕೂಡ ತುಂಬಾ ಸರಳವಾಗಿದೆ. ರಾಧಾಕೃಷ್ಣ ಪೂಜೆ ಮಾಡೋದಾಗೋದು, ಸೀತಾರಾಮ, ನರಸಿಂಹ, ಇದೆಲ್ಲ ತುಂಬಾ ಇದಿದೆ, ನಿಯಮಗಳಿವೆ. ಆದ್ರೆ ಇದು ಜಗನ್ನಾಥ ರೂಪದಲ್ಲಿ, ಇಲ್ಲ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ರೂಪದಲ್ಲಿ, ನಿತಾಯ್ ಗೌರಾಂಗ, ಇದರಲ್ಲಿ ತುಂಬಾ ಸರಳ ವಿಧಾನ ಕೊಟ್ಟಿದ್ದಾರೆ. ಒಂದ್ ಕಡೆ ಹೇಳ್ತಾರೆ ಆಚಾರ್ಯರು, ಏನು ಬೇಕಾಗಿಲ್ಲ ನಿತಾಯ್ ಗೌರಾಂಗ ಅವರನ್ನು ಪೂಜಿಸಕ್ಕೆ, ಕೇವಲ ನೀವು ಸಂಕೀರ್ತನ ಮಾಡಿದ್ರೆ ಸಾಕು. ಯಾಕಂದ್ರೆ ಭಗವಂತನ ಚೈತನ್ಯ ಮಹಾಪ್ರಭು ಅವತರಿಸಿದ್ದು ಹರೇ ಕೃಷ್ಣ ಮಂತ್ರವನ್ನು ನಮಗೆ ವರಪ್ರಸಾದ ಕೊಡಲಿಕ್ಕೆ. ಸೊ ಇದನ್ನು ನಾವು ಆಚರಿಸಿದ್ರೆ ಸಾಕಂತೆ. ಅವರಿಗೆ ಇನ್ನೇನು ಅವರಿಗೆ ನಾವು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ಲಿಲ್ಲ ಅಂದ್ರೂ ಕೂಡ ಅವ್ರು ಸಂತೃಪ್ತರಾಗಿ ನಮಗೆ ತನ್ನ ಭಗವದ್ಧಾಮ ಕರ್ಕೊಂಡು ಹೋಗ್ತಾರೆ. ಸೊ ಅದು ಆ ರೀತಿಯಲ್ಲಿ ಮಾಡಬಾರ್ದು. ಭಗವಂತನ ದಿವ್ಯ ಮೂರ್ತಿ ಬಂದ್ಮೇಲೆ ಅವರಿಗೆ ಪೂಜೆ ಆಗ್ಬೋದು, ಅವರಿಗೆ ನೈವೇದ್ಯ ಆಗ್ಬೋದು, ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡುವ ಪ್ರಯತ್ನ ನಮ್ಮಲ್ಲಿಂದ ಇರ್ಬೇಕು.
ಸೊ ಇದು ಇನ್ನೊಂದು 4ನೇದು. ಈ ಒಂದು 4 ನಾವು ಅನುಭವಿಸಿದ್ರೆ ಅಳವಡಿಸಿದ್ರೆ ಜೀವನದಲ್ಲಿ ಕುಟುಂಬದಲ್ಲಿ ನಾವು ಈ ಗೃಹಸ್ಥಾಶ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿ ಭಗವದ್ಧಾಮ ಸೇರಬಹುದು. ಅದು ಆಚಾರ್ಯರು ಇಲ್ಲಿ ಹೇಳೋದು ಭಾಷ್ಯ. ಇವೆಲ್ಲರೂ ಓದಿ ದಯವಿಟ್ಟು. ಈ ತುಂಬಾ ಚೆನ್ನಾಗಿದೆ, ಸೊಗಸಾಗಿದೆ ಈ ಭಾಷ್ಯ, ಈ ದೊಡ್ಡ ಭಾಷ್ಯ. ಆದ್ರೆ ಇದು ತುಂಬಾ ಮುಖ್ಯವಾದದ್ದು. ಇದು 8ರಿಂದ 12. ಇವತ್ತು ತುಂಬಾ ಲೇಟ್ ಕೂಡ ಆಯ್ತು, 8:20. ನಾನು ಆದಷ್ಟು ಫಾಸ್ಟ್ ಆಗಿ ಕವರ್ ಮಾಡ್ತೇನೆ. ಸೊ ಭಗವಂತನು ಈಗ 3 ವಿಷಯ: ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಹೇಳಿದ್ದು. ಜ್ಞೇಯ ಅಂದ್ರೆ ತನ್ನನ್ನು ತಿಳಿಯೋದು, ಪರಮಾತ್ಮನ ತಿಳಿಯೋದು ಅಂತ ಭಗವಂತನು ಹೇಳ್ತಾನೆ. ಜ್ಞೇಯ 4ನೇ ಉತ್ತರ. ಸೊ ಆ ಜ್ಞೇಯ ಪರಮಾತ್ಮನ ತಿಳಿಯೋದು, ಅದರ ಬಗ್ಗೆ ಭಗವಂತನು 13ರಿಂದ 20ನೇ ಶ್ಲೋಕವರೆಗೂ ವಿವರಿಸೋದು. ಜ್ಞೇಯಂ, ನಾನು ಅನುವಾದ ಓದ್ಕೊಂಡು ಹೋಗ್ತೇನೆ, ಶ್ಲೋಕ ಓದಲೇ ಸಮಯ ಕೂಡ ಆಗುತ್ತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದದ್ದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಸೊ ಈ ಬ್ರಹ್ಮ ಜ್ಯೋತಿ ಆಕ್ಚುಲಿ ಇದು ಭಗವಂತನ ದೇಹದ ಪ್ರಭೆ, ದೇಹ ಕಾಂತಿ, ಇದು ಬ್ರಹ್ಮ ಜ್ಯೋತಿ. ಸೊ ಹೇಗೆ ಒಂದು ಸೂರ್ಯ ಕಿರಣಗಳು ಅನ್ನೋದು ಅದರ ಬೆಳಕೋ ಅದರಿಂದ ಬರ್ತಾ ಇದೆಯೋ, ಅದೇ ರೀತಿಯಲ್ಲಿ ಈ ಬ್ರಹ್ಮಜ್ಯೋತಿ, ಸರ್ವವ್ಯಾಪಕವಾದ ಬ್ರಹ್ಮಜ್ಯೋತಿ ಅಂತ ಹೇಳೋದು, ಬ್ರಹ್ಮ ತೇಜಸ್, ಇದು ಭಗವಂತನ ದೇಹದ ಕಾಂತಿ. ಮತ್ತೆ ಅವನ ಶಕ್ತಿಯಿಂದ ಅವನ ದಿವ್ಯ ಲೋಕಗಳು, ವೈಕುಂಠ ಲೋಕಗಳು ಕೂಡ ಈ ಕಾಂತಿ ಬರುತ್ತೆ ಇದು. ಸೊ ಈ ಬ್ರಹ್ಮಜ್ಯೋತಿ ನಾವು ಅದರ ಒಂದು ಏನ್ ಹೇಳೋದು, ಒಂದು ಗುಣಾತ್ಮಕವಾಗಿ ನೋಡಿದ್ರೆ ಅದರ ಅಂಶ ನಾವು. ಹೇಗೆ ಒಂದು ಸೂರ್ಯ ಸನ್ಶೈನ್ ಅನ್ನೋದು ಸರ್ವವ್ಯಾಪಕವಾಗಿದೆ, ಆದ್ರೆ ಒಂದು ಸನ್ ಪಾರ್ಟಿಕಲ್ ಅಂತ ಇದೆ, ಸನ್ ಫೋಟಾನ್ ಅಂತ ಇದೆ, ಒಂದು ಅಣು ಅನ್ನೋದಿದೆ. ಆ ರೀತಿಯಲ್ಲಿ ಪ್ರತಿಯೊಂದು ಜೀವಿ ಆ ಒಂದು ಬ್ರಹ್ಮ ತೇಜಸ್ಸು, ಭಗವಂತನ ಒಂದು ಬ್ರಹ್ಮ ಜ್ಯೋತಿಯ ಒಂದು ಅಂಶ. ಸರ್ವತ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅವನ ಕೈಗಳು ಮತ್ತು ಕಾಲುಗಳು, ಅವನ ಕಣ್ಣುಗಳು, ತಲೆಗಳು ಮತ್ತು ಮುಖಗಳು ಎಲ್ಲೆಲ್ಲೂ ಇವೆ, ಅವನಿಗೆ ಎಲ್ಲೆಲ್ಲೂ ಕಿವಿಗಳುಂಟು. ಹೀಗೆ ಪರಮಾತ್ಮನು ಸರ್ವವ್ಯಾಪಿಯಾಗಿ ಇದ್ದಾನೆ. ಆಕ್ಚುಲಿ ನಾವು ವಿಶ್ವರೂಪದಲ್ಲೂ ಕೂಡ ನೋಡಿದ್ದು ಭಗವಂತನು ತನ್ನ ಎಷ್ಟೋ ಕಣ್ಣುಗಳು, ಎಷ್ಟೋ ಕಿವಿಗಳು, ಎಷ್ಟು ತಲೆಗಳು, ಎಷ್ಟು ಕೈಗಳು, ಅದ್ರ ಭಗವಂತ ತೋರಿಸೋ ಒಂದು ಅಭಿವ್ಯಕ್ತಿ ವಿಶ್ವರೂಪ ದರ್ಶನ. ಸೊ ಅದೇ ರೀತಿಯಲ್ಲಿ ಪರಮಾತ್ಮ ಪ್ರತಿಯೊಂದು ಅಣುವಲ್ಲೂ ಇರೋದ್ರಿಂದ ಆ ರೀತಿಯಲ್ಲಿ ಅವನ ಯಾವ ಮಿತಿನೂ ಇಲ್ಲ. ಅವನ ಒಂದು ಇದರಲ್ಲಿ ನಾವು ಅವನ ಬಗ್ಗೆ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಅನ್ಲಿಮಿಟೆಡ್, ಒಮ್ನಿಶಿಯಂಟ್, ಒಮ್ನಿ ಪ್ರೆಸೆಂಟ್, ಒಮ್ನಿಪೊಟೆಂಟ್. ಸೊ ಆ ಪದಗಳು ಉಪಯೋಗಿಸೋದು ಇದು ಪರಮಾತ್ಮನದ ಒಂದು ಸ್ವರೂಪವನ್ನು ಹೇಳ್ತಾರೆ. ಆತ್ಮ ಅಂದ್ರೆ ನಾವು ಕೇವಲ ಒಂದು ಹೃದಯದಲ್ಲಿರುವ, ಒಂದು ದೇಹದಲ್ಲಿರುವ ಚೇತನಾತ್ಮ ಅಷ್ಟೇ. ಅದೇ ಪರಮಾತ್ಮನ ಬಗ್ಗೆ ಭಗವಂತನ ಇಲ್ಲಿ ಹೇಳ್ತಾ ಇರೋದು. ನಾವು ಹೇಳೋದು ನನಗೆ ಎಲ್ಲ ಕೈಗಳು ಇದೆ, ಎಷ್ಟು ಕಣ್ಣುಗಳಿವೆ, ಮುಕ್ತ ಸ್ಥಿತಿಯಲ್ಲಿ ಬಂದ್ಮೇಲೆ ನನಗೆ ಅಷ್ಟು ತಲೆಗಳು ಬರ್ತದೆ, ಇಲ್ಲ. ನಾವು ಚಿಕ್ಕ ಅಲ್ಪ ಜೀವಿ. ಅದೇ ಕೃಷ್ಣನು ಪರಮಾತ್ಮನಾಗಿರೋದ್ರಿಂದ ಈ ಎಲ್ಲ ಲಕ್ಷಣಗಳು ಇದೆ. ಅಂದ್ರೆ ಕಣ್ಣುಗಳು, ಕೈಗಳು ಇವೆ ಅಂದ್ರೆ ಭಗವಂತನು ಎಲ್ಲವನ್ನೂ ನೋಡ್ಬೋದು, ಎಲ್ಲವನ್ನೂ ಕೇಳ್ಬೋದು, ಎಲ್ಲ ಕಡೆ ಇದ್ದಾನೆ. ಸೊ ಈ ರೀತಿಯಲ್ಲಿ ಒಂದೊಂದ್ ಕಡೆ ವೈದಿಕ ಗ್ರಂಥದಲ್ಲಿ ಹೇಳೋ ಮಾತುಗಳಿದೆ, ಅವನಿಗೆ ಕಣ್ಣುಗಳಿಲ್ಲ ಪರಮ ಸತ್ಯಕ್ಕೆ. ಅಂದ್ರೆ ಭೌತಿಕ ಕಣ್ಣುಗಳಿಲ್ಲ. ನಮಗೆ ಭೌತಿಕ ಕಣ್ಣುಗಳಂದ್ರೆ ನೋಡ್ಲಿಕ್ಕೆ ಒಂದು ಪರಿಮಿತವಾಗಿ, ಕೇಳಲಿಕ್ಕೆ ಒಂದು ಪರಿಮಿತವಾಗಿ, ಎಲ್ಲ ಲಿಮಿಟೇಷನ್ ಇದೆ. ಅದೇ ಕೃಷ್ಣನ ಕಣ್ಣುಗಳು, ಕೃಷ್ಣನ ಕಿವಿಗಳು ಅದು ಅಪರಿಮಿತವಾಗಿರೋದ್ರಿಂದ ಇಲ್ಲಿ ವೈದಿಕ ಗ್ರಂಥದಲ್ಲಿ ಒಮ್ಮೊಮ್ಮೆ ಹೇಳೋದು ಅವನಿಗೆ ಅಚಕ್ಷು, ಅವನು ಕಣ್ಣುಗಳಿಲ್ಲ, ಅದು ಎಲ್ಲವನ್ನು ನೋಡ್ತಾನೆ. ಅವನಿಗೆ ಕಿವಿಗಳಿಲ್ಲ, ಅದು ಎಲ್ಲವನ್ನು ಕೇಳ್ತಾನೆ ಅಂದ್ರೆ ಅವನ ಕಿವಿಗಳು ನಮ್ಮ ರೀತಿಯ ಭೌತಿಕ ಯಂತ್ರದ ಕಿವಿಗಳಲ್ಲ, ಈ ಮೆಟೀರಿಯಲ್ ಮೆಷಿನ್ ಅಲ್ಲ, ನಮ್ದು ಯಂತ್ರ ಅಷ್ಟೇ. ಈ ನಮ್ಮ ಕಣ್ಣುಗಳು, ಕಿವಿಗಳು. ಭಗವಂತನ ಕಣ್ಣುಗಳು, ಕಿವಿಗಳು ಈ ತರ ಮೆಷಿನ್, ಈ ತರ ಭೌತಿಕವಾದ ಪದಾರ್ಥದಿಂದ ಆದದ್ದಲ್ಲ. ಅವನ ಸ್ವರೂಪವೇ ಸಚ್ಚಿದಾನಂದ ಸ್ವರೂಪ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂದ್ರೆ ಅವನ ರೂಪ ಅನ್ನೋದು ಸತ್ ಚಿತ್ ಆನಂದ. ಈಗ ನಮ್ಮ ದೇಹ ಅನ್ನೋದು ಪಂಚಭೂತದಿಂದ ಆಗಿದೆ, ನಾವು ಕೇಳಿದ್ದು 20 ಅಂಶಗಳು, ಅದು ದೇಹದ ಅಂಶಗಳು. ಹಾಗೆ ಕೃಷ್ಣನ ದೇಹ ಇದರಿಂದ ಆಗಿಲ್ಲ, ಅವನ ದೇಹವು ಸಂಪೂರ್ಣ ಸಚ್ಚಿದಾನಂದ ಸ್ವರೂಪವಾದದ್ದು. ಸೊ ಹಾಗಾಗಿ ಅವನ ಕಣ್ಣುಗಳು, ಅವನ ಕಿವಿಗಳು, ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಅವನ ಬಗ್ಗೆ ಹೇಳೋದಂದ್ರೆ ಅವನ ಒಂದು ಇಂದ್ರಿಯ ಬೇರೆ ಇಂದ್ರಿಯಗಳ ಕೆಲಸ ಮಾಡುತ್ತಂತೆ. ಇವಾಗ ನನ್ನ ಕಣ್ಣುಗಳಿಂದ ನನಗೆ ನೋಡ್ಬೋದಷ್ಟೇ, ಕಣ್ಣುಗಳಿಂದ ನಂಗೆ ಕೇಳಲಿಕ್ಕಾಗಲ್ಲ. ನಂಗೆ ಕಿವಿಯಿಂದ ಕೇಳಕ್ಕಾಗತ್ತೆ, ನೋಡ್ಲಿಕ್ಕಾಗಲ್ಲ. ನನಗೆ ಬಾಯಿಯಿಂದ ರುಚಿ ನೋಡಕ್ಕಾಗುತ್ತೆ, ಆದ್ರೆ ನನಗೆ ವಾಸನೆ ನೋಡಕ್ಕಾಗಲ್ಲ. ಸೊ ಹೀಗೆ ಒಂದೊಂದು ಇಂದ್ರಿಯಗಳು ಒಂದೊಂದು ಕೆಲಸ ಮಾಡ್ತವೆ. ಕೃಷ್ಣನಿಗೆ ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸವೂ ಮಾಡುತ್ತೆ. ಕೃಷ್ಣನು ಆಹಾರವನ್ನು ಅವನು ಅರ್ಚಾಮೂರ್ತಿಯಾಗೂ ಕೂಡ ನಾವು ಅರ್ಪಣೆ ಮಾಡುವ ನೈವೇದ್ಯ ಅವನೇನು ಕೈ ಹಾಕಿ ತಿನ್ಬೇಕು ಅಂತಿಲ್ಲ, ಅವನನ್ನು ನೋಡಿದ ತಕ್ಷಣ ಅದನ್ನು ಸ್ವೀಕರಿಸ್ಬೋದು. ಇಲ್ಲ ಭಕ್ತರು ಪ್ರಾರ್ಥನೆ, ಕೃಷ್ಣ ದಯವಿಟ್ಟು ಈ ನೈವೇದ್ಯವನ್ನು ಸ್ವೀಕರಿಸಪ್ಪ ಅಂತ ಭಕ್ತಿ ಭಾವದಲ್ಲಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅದರಿಂದನೇ ಆಹಾರವನ್ನು ಸ್ವೀಕರಿಸಬಹುದು. ಸೊ ಕೃಷ್ಣ ಇಂದ್ರಿಯಗಳು ಅನ್ನೋದು ಒಂದು ಇಂದ್ರಿಯಗಳು ಇನ್ನೊಂದು ಇಂದ್ರಿಯಗಳ ಕೆಲಸ ಮಾಡುತ್ತೆ.
ಸೊ ಸೃಷ್ಟಿ ಕೂಡ ಆಗೋದು ಹೇಳೋದು ಮಹಾವಿಷ್ಣು ಭಗವಂತನ ವಿಸ್ತರಣೆ, ಅವರ ಒಂದು ದೃಷ್ಟಿ, ಅವರ ನೋಟದಿಂದ ಐಕ್ಯತ ಸಂಪೂರ್ಣ ವಿಶ್ವವು ಪ್ರಾರಂಭ ಆಗುತ್ತೆ, ಸೃಷ್ಟಿ ಆಗೋದು, ಅಮಹತ್ತತ್ವ ಬರುತ್ತೆ. ಮತ್ತೆ ಬ್ರಹ್ಮಾಂಡಗಳು ಒಂದೊಂದು ಜಗತ್ತು ಕೂಡ ಒಂದು ಬ್ರಹ್ಮಾಂಡವಾಗಿ ಬರೋದು, ಮತ್ತೆ ಅದು ದೊಡ್ಡದಾಗಿ ಬೆಳವಣಿಗೆ ಆಗೋದು ಅವನ ದೃಷ್ಟಿಯಿಂದ. ಸೊ ಇದು ಯಾರಾದ್ರೂ ದೃಷ್ಟಿಯಿಂದ ಸೃಷ್ಟಿ ಮಾಡಕ್ಕಾಗತ್ತಾ? ಇಲ್ಲ ಬ್ರಹ್ಮದೇವರು ಹುಟ್ಟೋದು ಕೂಡ ಹೇಳ್ತಾರೆ ಅವನ ಒಂದು ಹೊಕ್ಕಳಿನಲ್ಲಿ ಇದರಿಂದ ತಾವರೆ ಹೂ ಬರೋದು, ಅದರಿಂದ ಅವನು ಇದಾಗೋದು. ಸೊ ಈ ರೀತಿ ಲಕ್ಷ್ಮೀ ದೇವಿಯ ಒಂದು ಸಹಕಾರ ಏನು ಬೇಕಾಗಿಲ್ಲ, ಮಗು ಬ್ರಹ್ಮನ ಹುಟ್ಟಿಸ್ಲಿಕ್ಕೆ ಕೃಷ್ಣನಿಗೆ. ಸೊ ಈ ರೀತಿಯಲ್ಲಿ ಕೃಷ್ಣ ದೇಹ ಅನ್ನೋದು ಇದು ಎಲ್ಲ ಅಂಗಗಳ ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಹೊಂದಿದೆ. ಸೊ ಕೃಷ್ಣನ ವ್ಯಕ್ತಿತ್ವವೇ ಅದು ಅಚಿಂತ್ಯವಾದದ್ದು, ಅದು ಮೀರಿದ್ದು ಅದು. ಸೊ ಆ ರೀತಿ ಭಗವಂತನೀಗ ಪರಮಾತ್ಮನ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇರೋದು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಸೊ ನಾವು ಈ 3 ಗುಣಗಳು ಸತ್ವ ರಜಸ್ ತಮಸ್ ಇದರ ಒಳಗಾಗಿದ್ದೇವೆ. ಕೃಷ್ಣನು ಇದರ ಈಚೆ ಇದ್ದಾನೆ. ನಿರ್ಗುಣಂ ಗುಣಭೋಕ್ತೃಚ, ಅವನಿಗೆ ಇದು 3 ಗುಣಗಳ ಸೋಂಕು ಇಲ್ಲ. ಅವನೇ ಇದರ ಸೃಷ್ಟಿಕರ್ತ, ಅವನೇ ಇದರ ಪೋಷಕ, ಆದರೆ ಇದರ ಮೂಲ ಪ್ರತಿಯೊಂದಕ್ಕೂ. ಸೊ ಚಾಟ್ ಬಾಕ್ಸ್ ಅಲ್ಲಿ ತುಂಬಾ ಇದಿದೆ, ನಾನೇನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾದ್ ತದ್ ಅಭಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಸೊ ಕೃಷ್ಣನು ಆಕ್ಚುಲಿ ತನ್ನ ಮೂಲ ಸ್ವರೂಪದಲ್ಲಿ ಗೋಲೋಕದಲ್ಲಿ ಇರೋದು, ಗೋಲೋಕಧಾಮ. ಅದಷ್ಟು ಎಲ್ಲ ಭೌತಿಕ ಬ್ರಹ್ಮಾಂಡಗಳ ಈಚೆ ವೈಕುಂಠ ಲೋಕ, ಅದರ ಉನ್ನತವಾದ ಲೋಕ ಇದು ಗೋಲೋಕ. ಅದು ಕಿಲೋಮೀಟರ್ ಲೆಕ್ಕ ಮಾಡಕ್ಕಾಗಲ್ಲ ನಾವು ಎಷ್ಟು ಕಿಲೋಮೀಟರ್ ಅಂತ. ಈ ಇರೋ ಒಂದು ಟೆಲಿಸ್ಕೋಪ್ ಅಲ್ಲಿ ಒಂದು ಬ್ರಹ್ಮಾಂಡದ ಲೆಕ್ಕ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದರ ಕೋಟಿ ಕೋಟಿ ಬ್ರಹ್ಮಾಂಡಗಳಿವೆ, ಅದರ ಈಚೆ ವೈಕುಂಠ ಲೋಕ. ಪರಸ್ತಸ್ಮಾತ್ ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತ. ಆದರೆ ಕೃಷ್ಣ ನಮ್ಮ ಹತ್ತಿರದಲ್ಲೂ ಕೂಡ ಇದ್ದಾನೆ. ಅವನ ಪರಮಾತ್ಮನ ಸ್ವರೂಪದಲ್ಲಿ ನಮ್ಮ ಹೃದಯದಲ್ಲೇ ಕೃಷ್ಣನಿದ್ದಾನೆ, ಎಲ್ಲರಿಗಿಂತ ಸಮೀಪವಾಗಿ ಆತ್ಮೀಯವಾಗಿ ಕೃಷ್ಣನಿದ್ದಾನೆ. ಸೊ ಕೃಷ್ಣ ಹೇಳೋದು ದೂರಸ್ಥಂ ಚ ಅಂತಿಕೆ ಚ ಯತ್. ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ. ಸೊ ಭಗವಂತನಲ್ಲಿ ಹಾಗೆ ಅವನು ತುಂಬಾ ದೂರದಲ್ಲಿದ್ದಾನೆ, ಹಾಗೆ ಅದೇ ಹತ್ತಿರದಲ್ಲೂ ಕೂಡ ಇದ್ದಾನೆ. ಅವನು ಪರಮಾತ್ಮ ಸ್ವರೂಪದಲ್ಲಿದ್ದಾನೆ. ಪರಮಾತ್ಮನು ಎಲ್ಲ ಪ್ರಾಣಿಗಳಲ್ಲಿ ಹಂಚಿರುವಂತೆ ಕಂಡರೂ ಅವನು ವಿಭಾಗವಾಗುವುದಿಲ್ಲ. ಅವನು ಏಕವಾಗಿ ಸ್ಥಿತನಾಗಿರುತ್ತಾನೆ. ಪ್ರತಿಯೊಂದು ಜೀವಿಯ ಪಾಲಕನಾದರೂ ಅವನು ಎಲ್ಲರನ್ನೂ ತಿಂದು ಹಾಕುತ್ತಾನೆ ಮತ್ತು ಎಲ್ಲರನ್ನೂ ಬೆಳೆಸುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸೊ ಇಲ್ಲಿ ಆಚಾರ್ಯರು ಉದಾಹರಣೆ ಹೇಳೋದು, ಹೇಗೆ ಸೂರ್ಯ ಅನ್ನೋದು ಅದು ಒಂದೇ ಇದೆ, ಆದರೆ ನಾವು ಕೆಳಗೆ ನಡ್ಕೊಂಡು ಹೋಗುವಾಗ ನನ್ನ ತಲೆ ಮೇಲೆ ಸೂರ್ಯ ಇದೆ ಅಂತ ನನಗೆ ಕಾಣುತ್ತೆ. ನೀವು ನಡ್ಕೊಂಡು ಹೋಗುವಾಗ ನಿಮ್ಮ ಊರಿನಲ್ಲಿ ಬೆಂಗಳೂರಿನಲ್ಲಿ ಈಗ ಸೂರ್ಯ ಇಲ್ಲ, ಇವಾಗ ದುಬೈಯಲ್ಲಿ ಯಾರೋ ಇದ್ರೆ ಅಲ್ಲಿ ಸೂರ್ಯ ನಮ್ಮ ಮೇಲೆ ಅಂತ ಹೇಳ್ತಾರೆ. ಇಲ್ಲ ಅಮೆರಿಕದಲ್ಲಿರೋ ಅವ್ರು ನನ್ನ ತಲೆ ಮೇಲೆ ಇದೆ ಅಂತ ಹೇಳ್ತಾರೆ. ಸೊ ಹೀಗೆ ಸೂರ್ಯನು ಒಂದೇ ಆದ್ರೂ ಕೂಡ ಎಲ್ಲ ಕಡೆ ಎಲ್ಲರ ಮೇಲೆ ಇರೋ ರೀತಿ ಕಾಣ್ತಾನೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ ಭಗವಂತನು ಒಂದೇ, ಅವನು ಒಂದೇ ಆದ್ರೂ ಕೂಡ ಅವನು ಎಷ್ಟೆಷ್ಟೋ ಕಡೆ ಇರೋ ತರ ಕಾಣಿದ್ರು ಪರಮಾತ್ಮನಾಗಿ ಅವನೊಬ್ಬ ವ್ಯಕ್ತಿ, ಅವನೊಂದೇ ಅಂತ ಹೇಳೋ ರೀತಿಯಲ್ಲಿ ತೋರಿಸ್ತಾರೆ. ಆದ್ರೆ ನಾವು ಆತ್ಮ ಅದು ಒಂದೇ ಅಂತ ತಿಳ್ಕೊಳ್ಬಾರ್ದು. ಅದು ಪರಮಾತ್ಮ, ಭಗವಂತನ ನೇರ ಸ್ವ ಅಂಶ ಅಂತ ಪರಮಾತ್ಮನಿಗೆ ಹೇಳೋದು. ಜೀವಿಗಳಿಗೆ ನಮಗೆ ಹೇಳೋದು ವಿಭಿನ್ನ ಅಂಶ ಅಂತ ಹೇಳೋದು. ಅಂಶವೇ ನಾವು, ಆದ್ರೆ ವಿಭಿನ್ನ ಅಂಶ, ಪ್ರತ್ಯೇಕ ಅಂಶ, ಸಪರೇಟೆಡ್ ಪೋರ್ಷನ್. ಅವನೇ ಪರಮಾತ್ಮ ಸ್ವರೂಪ ಅನ್ನೋದು ಸ್ವ ಅಂಶ. ಅವನು ಏನ್ ಹೇಳೋದು, ಸಪರೇಟೆಡ್ ಅಲ್ಲ, ಅದು ಏನೋ ಹೇಳ್ತಾರೆ ಅದಕ್ಕೆ, ಹಿಂಗೆ ಅದು ಸ್ವಂತ ನೇರವಾದ ಭಗವಂತನ ಅಭಿವ್ಯಕ್ತಿ, ಪರಮಾತ್ಮನ ಸ್ವರೂಪ. ಎಸ್, ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಎಲ್ಲರ ಹೃದಯದಲ್ಲಿದೆ ಪರಮಾತ್ಮ ಸ್ವರೂಪ. ಹೀಗೆ ನಾನು ಕ್ಷೇತ್ರ ಅಂದ್ರೆ ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಸೊ ಇದು ಯಾಕೆ ಇದೆಲ್ಲ ವಿಷಯ ನಮ್ಗೆ ಬೇಕು ಅಂತ ಹೇಳಿದ್ರೆ, ಇದು ಯಥಾರ್ಥವಾಗಿ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು. ಭಗವಂತನಿಗೆ ನಾವು ವಿಭಿನ್ನರಾದವರು, ಭಗವಂತನಿಗೆ ನಾವು ಏನ್ ಹೇಳೋದು ಸಬಾರ್ಡಿನೇಟ್. ಅವನು ಭೋಕ್ತ, ನಾವು
ಅವನ ಸೇವಿಸೋ ವ್ಯಕ್ತಿಗಳು ನಾವು ಭಗವಂತನ ನಿತ್ಯ ಸೇವಕರು, ನಿತ್ಯ ದಾಸರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಹಾಯ ಮಾಡೋದು ಈ ವಿಷಯಗಳು. ಸೊ ಕೃಷ್ಣ ಹೇಳ್ತಾ ಇದ್ರೆ ನನ್ನ ಭಕ್ತರಿಗೆ ಇದು ಸ್ಪಷ್ಟವಾಗಿ ಇದು ಅರ್ಥ ಆಗುತ್ತೆ. ಸೊ ಭಕ್ತಿ ಮಾರ್ಗದಲ್ಲಿ ನಾವು ಮಾಡಿದಾಗ ನಮ್ಗೆ ಇದೆಲ್ಲ ವಿಷಯ, ಹೌದು ಕೃಷ್ಣನ ಹೃದಯದಲ್ಲೇ ಇದ್ದಾನೆ ಪರಮಾತ್ಮ. ಸೊ ಭಗವಂತನ ಎಲ್ಲಿದ್ದಾನೆ ನಂಗೆ ಕಾಣ್ತಾ ಇಲ್ಲ, ತೋರಿಸಿ ಭಗವಂತ. ಹೌದು, ಭಗವಂತನು ನಮ್ಗೆ ಈಗ ಹೇಗಿದ್ದಾನೆ ಅನ್ನೋದು ಪರಮಾತ್ಮನಾಗಿ ಅವನಿರೋದು ನಮ್ಗೆ ಗೋಚರವಾಗುತ್ತೆ. ಹೌದು, ಕೃಷ್ಣ ನನ್ನ ಹೃದಯದಲ್ಲೇ ಇದ್ದಾನೆ, ಕೃಷ್ಣ ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ, ಕೃಷ್ಣ ನನಗೆ ಆಶ್ರಯ ಕೊಡ್ತಾ ಇದ್ದಾನೆ ಅಂತ ನಮಗೆ ಒಂದು ಅನುಭವ ಆಗುತ್ತೆ. ನಮಗೆ ನಾವು ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಮಾಡ್ತಾ ನಾವು ಮುಂದುವರಿತಾ ನಮಗೆ ಮೊದಲಿಗೆ ಇದು ಅನುಭವ ಆಗುತ್ತೆ. ಕೊನೆಗೆ ಒಂದು ದಿವಸ ಕೃಷ್ಣನನ್ನು ಯಥಾರ್ಥವಾಗಿ ನಾವು ನೋಡ್ಬೋದು. ಶುದ್ಧ ಭಕ್ತರಿಗೆ ಹೇಳ್ತಾರೆ ಆ ಪರಮಾತ್ಮನ ಕಾಣಿಸ್ತಾನೆ, ಕ್ಷಣ ಕ್ಷಣಕ್ಕೆ ಕಾಣಿಸ್ತಾನೆ ಅಂತಾನೆ ಹೇಳ್ತಾರೆ. ಸೊ ಹೃದಯದಲ್ಲೇ ಪರಮಾತ್ಮನಿದ್ದಾನೆ. ಆದ್ರೆ ನಾವು ಆ ಹಂತದಲ್ಲಿ ಇಲ್ಲ. ಅದು ಕೂಡ ನಾವು ಮುಂದುವರೆದ ಹಾಗೆ ಸ್ವಲ್ಪ ನಮ್ಗೆ ಅನುಭವ, ನಮ್ಗೆ ಅದರ ಒಂದು ಸಾಕ್ಷಾತ್ಕಾರ ಖಂಡಿತವಾಗಿ ಸಿಗುತ್ತೆ. ಮತ್ತೆ ಕೊನೆಗೆ ನಾವು ಭಗವಂತ ಹೇಳೋದು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಅಂದ್ರೆ ನಾವು ಕೂಡ ನಿತ್ಯರಾಗಿ ಈ ಭೌತಿಕ ಬದ್ಧ ಜೀವನವನ್ನು ಬಿಟ್ಟು ಭಗವದ್ಧಾಮದಲ್ಲಿ ಆಧ್ಯಾತ್ಮಿಕ ದೇಹದಲ್ಲಿ ನಾವು ಹೋಗ್ತೇವೆ ಅಂತ ನಾವು ತಿಳ್ಕೊಳ್ಬೇಕು. ಸೊ 4 ವಿಷಯಗಳು ಕೃಷ್ಣ ಹೇಳಿದ್ದಾಯ್ತು. ಇನ್ನು ಲಾಸ್ಟ್ 2 ವಿಷಯಗಳು ಪ್ರಕೃತಿ ಪುರುಷ. ಸೊ ಪ್ರಕೃತಿ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ ವಿಕಾರಾಂಶ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಈ ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಸೊ ಕೃಷ್ಣನು ಇಲ್ಲಿ ಹೇಳೋದು ಈ ಪ್ರಕೃತಿ, ಈ ಭೌತಿಕ ಜಗತ್ತು ಏನಿದೆ, ಇದರ ಪ್ರಭಾವದಿಂದ ಎಷ್ಟೆಷ್ಟೋ ರೀತಿಯ ವಿಭಿನ್ನತೆಯನ್ನು ಕಾಣ್ತಾ ಇದ್ದೇವೆ. ಒಂದು ಜೀವಿಗಳು, ಮನುಷ್ಯರು, ಒಬ್ಬರು ಮೀನುಗಳು, ಒಬ್ಬರು ಗಿಡ ಮರಗಳು, ಒಬ್ಬರು ಪರ್ವತ ಇದರಲ್ಲಿದ್ದಾರೆ, ಬೇರೆ ಬೇರೆ ಇದರಲ್ಲಿ ಜೀವಿಗಳಿದ್ದಾರೆ. ಇದು ಅಭಿವ್ಯಕ್ತಿ ಇದೆ. ಸೊ ಇದಕ್ಕೆ ಕಾರಣ ಅಂದ್ರೆ ಈ ಭೌತಿಕ ಪ್ರಕೃತಿ. ಸೊ ಸೈಂಟಿಸ್ಟ್ ಅದು ಹೇಳ್ತಾರೆ, ಹೌದು ಈ ಭೌತಿಕ ಪ್ರಕೃತಿಯಿಂದನೇ ಎಲ್ಲವೂ ಬರ್ತಾ ಇರೋದು ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಅನುಭವಿಸೋದು ಸುಖ ದುಃಖ ಅನ್ನೋದು ಕೃಷ್ಣ ಹೇಳೋದು ಅದು ನಾವೇ ಕಾರಣ, ನಾವೇ ಹೊಣೆಗಾರಿಕೆ. ಇದು ನಾವು ಕೊನೆಗೆ ಒಂದ್ಸಲ ಹೇಳ್ತೇವೆ, ಇದು ಭಗವಂತನು ಇದು ಮಾಡಿದ್ದೋ, ಇದು ನನಗೆ ಯಾಕೆ ಇದು ಸುಖ ದುಃಖ, ನಾನ್ ಅಂತ ನಾವು ದೂಷಣೆ ಮಾಡುವುದಿಲ್ಲ. ಪ್ರತಿಯೊಂದು ನಾವು ಸ್ವೀಕರಿಸಬೇಕು. ನಾವೇ ಕಾರಣ, ನಮ್ಮ ಈ ಒಂದು ಸುಖ ದುಃಖ ಸ್ಥಿತಿಗೆ, ನಮ್ಮ ಈ ರೀತಿಯ ಒಂದು ಭೌತಿಕ ಅನುಭವಕ್ಕೆ ನಾವೇ ಮೂಲವಾದ ಕಾರಣ. ನಾವು ಅಲ್ಲಿ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಭಗವಂತನಿಗೆ ಕಾರಣ. ಭಗವಂತನು ನಮಗೆ ಅದನ್ನು ಪೂರೈಕೆ ಮಾಡ್ತಾ ಇದ್ದಾನಷ್ಟೇ. ಹೀಗೆ ಒಂದು ನ್ಯಾಯಾಧೀಶನಾದವರು ಅವರು ತೀರ್ಪು ಕೊಡೋದು ಒಬ್ಬ ವ್ಯಕ್ತಿಗೆ ಅಷ್ಟೊಂದು ಶಿಕ್ಷೆ ಕೊಡ್ತಾರೆ, ಇದಕ್ಕೆ ಹಾಕಿ ಇವಾಗ ನೇಣಾಕಿ ಇವ್ರಿಗೆ ಮರಣದಂಡನೆ ಕೊಡಿ ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿಗೆ ಅವ್ರಿಗೆ ಕಾಂಪನ್ಸೇಷನ್, ಅವ್ರಿಗೆ ಮೋಸ ಮಾಡಿದ್ದು ವಂಚನೆ ಆಯ್ತು, ಹಾಗಾಗಿ ಅವ್ರಿಗೆ 10 ಕೋಟಿ ಅವರ ಒಂದು ಏನ್ ಹೇಳ್ತಾರೆ ಕಾಂಪನ್ಸೇಷನ್ ಅಂತ ಹೇಳ್ತಾರೆ. ಸೊ ಅವರು ಆ ಕೇಸು ಅದ್ರ ಮೇಲೆ ಡಿಸೈಡ್ ಮಾಡೋ ನ್ಯಾಯಾಧೀಶರು. ಅವರೇನೋ ಒಬ್ಬರಿಗೆ ಒಂದು ಆತ್ಮೀಯರಾಗಿದ್ದಾರೆ, ಇನ್ನೊಬ್ಬರಿಗೆ ಶತ್ರುಗಳು ಅಂತ ಅಲ್ಲ. ಹಾಗೆ ಪರಮಾತ್ಮನು, ಭಗವಂತನು ನಮ್ಮ ಒಂದು ಕರ್ಮ ಇದನ್ನು ಕೊಡ್ತಾ ಇದ್ದಾನೆ ಅಷ್ಟೇ. ಅದರ ಫಲವನ್ನು, ಕರ್ಮ ಫಲವನ್ನು ಕೊಡ್ತಾ ಇದ್ದಾನೆ. ಸೊ ನಾವು ಭಗವಂತನ ದೂಷಣೆ ಮಾಡಬಾರ್ದು, ಮೂಲ ಕಾರಣ ನಾವೇ. ಸೊ ಹೇಳೋದು ಇನ್ನೊಂದು ರೀತಿಯಲ್ಲಿ ಹೇಳೋದು, ಒಂದು ರೋಗ ಪಡೆದ ಮೇಲೆ ನಮಗೆ ಅಸಹಾಯಕರ. ಯಾವುದೋ ಒಂದು ನಾವು ಅದಕ್ಕೆ ಕಿತ್ತೊಳ್ಬೇಕು, ನಾವು ಸೇಫ್ಟಿ ಮೆಷರ್ಸ್ ತಗೊಳ್ಬೇಕು. ನಾವು ಸೇಫ್ಟಿ ಮೆಷರ್ಸ್ ತಗೊಳ್ದೆ ಆಮೇಲೆ ರೋಗ ಬಂದ್ಮೇಲೆ ಇದು ಹೀಗಾಯ್ತು ಹಾಗಾಯ್ತು, ಅವರು ಹೀಗ್ ಮಾಡಿದ್ರು ಹಾಗೆ ಮಾಡಿದ್ರು, ಏನೋ ಬೇರೆ ಬೇರೆ ಇರ್ಬೋದು. ಆದ್ರೆ ಮೂಲ ಕಾರಣ ನಾವು ಅದ್ರಿಗೆ ಸೇಫ್ಟಿ ಮೆಷರ್ಸ್ ತಗೋಬೇಕು. ಸೊ ಮೂಲ ಕಾರಣ ನಾವೇ ಆಗ್ತೇವೆ. ಹೊಣೆಗಾರಿಕೆ ನಾವೇ ಸ್ವೀಕರಿಸ್ಬೇಕು ಪ್ರತಿಯೊಂದಕ್ಕೂ. ನಾವು ಇನ್ನೊಬ್ಬರನ್ನ ನಾವು ಇದ್ ಮಾಡೋದಲ್ಲ, ಕಾರಣ ಅಂತ ನೋಡೋದಲ್ಲ ನಾವು ಯಾವಾಗಲೂ. ಅದು ಆ ಲಕ್ಷಣಗಳು ಬರೋದು, ಆ ರೋಗ ಬಂದ್ಮೇಲೆ ನಾವು ಆ ಕೆಮ್ಮು ಬರ್ಬೋದು, ಆ ತಲೆನೋವು ಬರ್ಬೋದು, ಆ ರೋಗದಿಂದ ಬರುತ್ತೆ. ಆದ್ರೆ ಅದು ಪಡೆದದ್ದು ಅದು ಕಾರಣ ನಾವೇ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಭಾವಾರ್ಥ. ಸೊ ಓದಿ, ಇದು ಕೂಡ ನೀವು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗೋ ಅಸ್ಯ ಸದಸದ್ಯೋನಿ ಜನ್ಮಸು. ಸೊ ಈ ಪ್ರಕೃತಿ 3 ಗುಣಗಳು, ಸತ್ವ, ರಜಸ್ಸು, ತಮಸ್ಸು. ನಾಳೆ ಅದೇ ಅಧ್ಯಾಯ. ಸೊ ಇಲ್ಲಿ ಭಗವಂತನ ಒಂದು ಇಂಟ್ರಡಕ್ಷನ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಇದರ ಒಂದು ಸಹಯೋಗದಿಂದ, ಇದರ ಒಂದು ಸಂಘದಿಂದ ನಾವು ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ದೇಹಗಳು ಪಡೆಯೋದಾಗ್ಬೋದು, ಬೇರೆ ಬೇರೆ ರೀತಿಯ ಸುಖ ದುಃಖಗಳನ್ನ ಅನುಭವಿಸ್ಬೋದಾಗಬಹುದು. ಆದರೆ ಇದರ ಸಂಘದ ಕಾರಣ ನಾವೇ. ನಾವು ಇದು ಬೇಡ, ಇದು ನಮಗೆ, ನಾವು ಭಗವಂತನ ಸಂಘ ಪಡೆದು ಭಗವದ್ಧಾಮಕ್ಕೆ ಹೋದ್ರೆ ಈ 3 ಗುಣಗಳಿಂದ ನಾವು ಮುಕ್ತರಾಗಿ ಈ ಭೌತಿಕ ಕ್ಲೇಶಗಳಿಂದ ಮುಕ್ತರಾಗಬಹುದು ನಾವು.
ಅದ್ರ ಮೂಲ ಕಾರಣ ಈಗ ನಮಗೆ ಭೌತಿಕವಾಗಿ ಒಂದು ದಬ್ಬಾಳಿಕೆ, ಒಂದು ಡಾಮಿನೇಷನ್ ಮಾಡಿ ಈ ಒಂದು ರೀತಿಯ ಆನಂದವನ್ನು ಭಗವಂತನ ಮರೆತು ನಾವು ಅನುಭವಿಸೋ ಇದು ಪ್ರವೃತ್ತಿ ಇರೋದ್ರಿಂದ ನಾವೆಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಮೂಲವಾಗಿ ನಾವು ಅಸಂಗೋ ಅಯಂ ಪುರುಷ, ಇದು ಯಾವುದು ನಮಗೆ ಈ ಪ್ರಕೃತಿಯ ಸಂಘ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಏನು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ನಮಗೆ ಆ ಒಂದು ಸ್ವಭಾವ, ಒಂದು ಪ್ರತ್ಯೇಕವಾಗಿ ಭಗವಂತನ ಮರೆತು ನಾವು ಆನಂದ ಪಡಿಬೇಕು, ನಾವು ಭಗವಂತನೇ, ನಾನು ಒಬ್ಬ ಅಂತ ನಾವಿರೋ ಒಂದು ಮಿಥ್ಯ ಭಾವನೆಯಿಂದ ನಮಗೆ ಇಲ್ಲಿ ಒಂದು ಈ ಕಷ್ಟ ಇದು ಬರ್ತಾ ಇದೆ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಈ 3 ಗುಣಗಳಿದೆ, ಸತ್ವ ರಜಸ್ ತಮಸ್ಸು. ಇದರಲ್ಲಿ ಹೇಗೆ ನಾವು ಬದ್ಧರಾಗಿದ್ದೇವೆ, ಇದರಿಂದ ಹೇಗೆ ವಿಮುಕ್ತರಾಗಬೇಕು ಅಂತ ಬರೋ ಅಧ್ಯಾಯದಲ್ಲಿ ಭಗವಂತ ತಿಳಿಸೋದಿದೆ. ಸೊ ಹಾಗಾಗಿ ಭಗವಂತನು ಪ್ರಕೃತಿ ಈ 3 ಗುಣಗಳಿಂದ ತುಂಬಿದೆ. ಸತ್ವ ರಜಸ್ಸು ತಮಸ್ಸು, ಈ ಭೌತಿಕ ಜಗತ್ತು ಅದು ಪ್ರಕೃತಿ. ಸೊ ನಾವು ಅದರ ಮೇಲಿರುವ ಪುರುಷ ಅಂತ ಕೃಷ್ಣ ಹೇಳ್ತಾರೆ. ಆಕ್ಚುಲಿ ಪುರುಷ ಪ್ರಕೃತಿ ಹೇಗೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಪುರುಷ ಅಂದ್ರೆ ಪ್ರಕೃತಿ ಮೇಲೆ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆ ರೀತಿಯಲ್ಲಿ ಪುರುಷ ಅಂತ ಹೇಳೋದು. ಭೋಕ್ತ, ಭೋಕ್ತೃ ಭೋಗಿ, ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪುರುಷ ಪ್ರಕೃತಿ ತಿಳಿಸೋದು. ಪ್ರಕೃತಿ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಈ ಭೌತಿಕ ಜಗತ್ತು ಪ್ರಕೃತಿ ಅಂತ ಹೇಳಿದ್ರು, ಅದು ಕೆಳಮಟ್ಟದ ಪ್ರಕೃತಿ ಅಂತ ಹೇಳಿದ್ರು. ನಮ್ಮನ್ನು ಜೀವಿಗಳನ್ನ ಉನ್ನತ ಪ್ರಕೃತಿ ಅಂತ ಹೇಳಿದ್ರು. ಆಗ ಭಗವಂತನು ಪುರುಷ ಆಗ್ತಾನೆ, ಈ ನಾವು ಉನ್ನತ ಪ್ರಕೃತಿ ಅಂತ ಹೇಳಿದ್ರು. ಆದ್ರೆ ಈ ಅಧ್ಯಾಯದಲ್ಲಿ ಭಗವಂತನು ನಮ್ಮನ್ನು ಕೂಡ ಪುರುಷ ಅಂತಾನೆ ಹೇಳ್ತಾರೆ. ಆದ್ರೆ ನಾವು ಅಧಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ ಅಂತ ಹೇಳೋದಿದೆ. ಸೊ ಆ ರೀತಿಯಲ್ಲಿ ಪ್ರಕೃತಿಯ ಮೇಲೆ ನಾವಿದ್ದೇವೆ, ನಾವು ಪ್ರಕೃತಿಗೆ ಭಿನ್ನರು, ನಾವು ಪ್ರಕೃತಿಯ ಕಾರ್ಯನಿರ್ವಹಣೆಯನ್ನು ನಾವು ಅದರ ಒಂದು ಪ್ರಭಾವದಲ್ಲಿದ್ದರೂ ಕೂಡ ನಾವು ಅದರ ಭಿನ್ನರು, ಆ ರೀತಿ ಅದರ ಮೇಲೆ ಇದ್ದೇವೆ ನಾವು, ಅದನ್ನ ಹೇಳೋದು. ಆ ರೀತಿಯಲ್ಲಿ ಭಗವಂತ ಪುರುಷ ಅಂತ ನಮ್ಮನ್ನು ಹೇಳ್ತಾರೆ. ಪುರುಷ ಎಂಜಾಯರ್ ಅಂತ ಹೇಳೋದು ಕೂಡ ಇದೆ, ಭೋಕ್ತ ಅಂತ. ಪ್ರಕೃತಿ ಅಂದ್ರೆ ಎಂಜಾಯ್ಡ್ ಅಂತ ಹೇಳೋದ್ರಲ್ಲಿ ಒಂದು ರೀತಿಯಲ್ಲಿ ಗಂಡಸು ಹೆಂಗಸು, ಸ್ತ್ರೀ ಪುರುಷ ಆ ಸಂಬಂಧದಲ್ಲಿ ಪುರುಷನು ಒಂದು ಎಂಜಾಯರ್ ಅಂತ ಹೇಳ್ತಾರೆ, ಪ್ರಕೃತಿ ಸ್ತ್ರೀ ಅದರಲ್ಲಿ ಎಂಜಾಯ್ಡ್, ಅವರು ಅದರಲ್ಲಿ ಇದು ಮಾಡೋದು. ಆದ್ರೆ ಇಬ್ರು ಕೂಡ ಎಂಜಾಯ್ಮೆಂಟ್ ಇದೆ, ಆದ್ರೂ ಕೂಡ ಒಬ್ಬ ಪುರುಷ ಅಂತ ಇನ್ನೊಬ್ಬ ಪ್ರಕೃತಿ ಸ್ತ್ರೀ ಅಂತ ಹೇಳೋದು. ಆ ರೀತಿಯಲ್ಲಿ ಪುರುಷ ಪ್ರಕೃತಿ, ಈ ಭೌತಿಕ ಎಲ್ಲ ಶಕ್ತಿಯು ಪ್ರಕೃತಿ ಅಂತ ಭಗವಂತನ ವಿವರಿಸ್ತಾ ಇರೋದು. ಎಲ್ಲ ಜೀವಾತ್ಮರನ್ನು ಪುರುಷ ಅಂತ ಭಗವಂತನ ವಿವರಿಸ್ತಾ ಇರೋದು. ಇದು ಅಧಮ ಪುರುಷ, ನಾವು ಜೀವಿಗಳು, ಜೀವಾತ್ಮರು. ಆದ್ರೆ ಮಧ್ಯಮ ಪುರುಷನು ಭಗವಂತನ ನೇರ ಸ್ವರೂಪವಾದ, ನೇರ ಸ್ವ ಅಂಶವಾದ ಪರಮಾತ್ಮ. ಅದು ಭಗವಂತನು ಈ 2-3 ಶ್ಲೋಕದಲ್ಲಿ ಅದು ಕೂಡ ತಿಳಿಸ್ಕೊಡ್ತಾರೆ. ಅದು ಕೂಡ ಒಬ್ಬ ಪುರುಷ, ಪರಮಾತ್ಮನು ಕೂಡ ಪುರುಷ, ಅವನು ಮಧ್ಯಮ ಪುರುಷ. ಉನ್ನತ ಪುರುಷ, ಉತ್ತಮ ಪುರುಷ ಭಗವಂತನು ಪುರುಷೋತ್ತಮನು ಅಂತ ಹೇಳೋದು. ಅವನ ಸಂಪೂರ್ಣ ಷಡೈಶ್ವರ್ಯ ಪೂರ್ಣವಾಗಿ ಅವನ ಮೂಲ ಸ್ವರೂಪದಲ್ಲಿ ಪುರುಷೋತ್ತಮ ಅಂತ ಹೇಳೋದು. ಸೊ ಈ ರೀತಿ ಪ್ರಕೃತಿ ಪುರುಷ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಈ ಪದಗಳನ್ನ. ಇದು ಪರಮಾತ್ಮನ ಬಗ್ಗೆ, ಅದು ಇನ್ನೊಂದು ಪುರುಷ ಅಂತ ಕೃಷ್ಣ ಹೇಳೋದು. ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರಹ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯ ಅನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ಸೊ ಕೃಷ್ಣ ಇಲ್ಲಿ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರ ಅಂತ ಕೃಷ್ಣನು ಪರಮಾತ್ಮ ಅಂತ ಹೇಳ್ತಾರೆ. ಇನ್ನೊಬ್ಬ ವ್ಯಕ್ತಿ, ಅದು ಇನ್ನೊಂದು ಪುರುಷ ಅಂತ ಹೇಳ್ತಾರೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಇರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಸೊ ಇದು ಮುಖ್ಯ ಇದರ ವಿಷಯ. ಅಂದ್ರೆ ಇದೆಲ್ಲವೂ ಭಗವದ್ಗೀತೆಯ ವಿಷಯಗಳು ನಾವು ಅರ್ಥ ಮಾಡ್ಕೊಂಡು ಇದರ ಒಂದು ಚಿಂತನೆ, ಇದರ ಒಂದು ಸ್ಮರಣೆ ಮಾಡ್ತಾ ಇದ್ರೆ ನಮಗೆ ಭೌತಿಕ ನೆಲೆಯಿಂದ ನಾವು ಆಧ್ಯಾತ್ಮಿಕ ನೆಲೆಗೆ ಬರ್ತೇವೆ. ಆ ಭೌತಿಕ ನೆಲೆಯಿಂದ ಆಧ್ಯಾತ್ಮಿಕ ನೆಲೆಗೆ ಬಂದ್ಮೇಲೆ ನಮ್ಮ ಹಿನ್ನೆಲೆ ಏನಾದ್ರೂ ಇರ್ಬೋದು, ನಮ್ಮ ಜನ್ಮದಿಂದ ಇರ್ಬೋದು, ನಮ್ಮ ಒಂದು ಆಚರಣೆಯಿಂದ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ನಾವು ರಾಜಸ ತಾಮಸಗಳ ಪ್ರಭಾವ ಇರ್ಬೋದು ನಮ್ಮಲ್ಲಿ, ನಮ್ಮ ಜೀವನದಲ್ಲಿ. ಈಗ ನಾವು 20 ವರ್ಷ, 40 ವರ್ಷ, 60 ವರ್ಷ ಒಂದು ರೀತಿಯಲ್ಲಿ ಇರ್ಬೋದು ನಾವು. ಅದೇ ಕೃಷ್ಣ ಹೇಳ್ತಾ ಇರೋದು, ಈ ಒಂದು ಜ್ಞಾನವನ್ನು ಬೆಳೆಸಿ ಈ ಒಂದು ನೆಲೆಗೆ ಬಂದ್ರೆ, ನಾವು ಈ ಆಧ್ಯಾತ್ಮಿಕ ನೆಲೆಗೆ ಬಂದ್ರೆ ನಾವು ಮತ್ತೆ ಜನನ ಇಲ್ಲ, ನಾವು ಭಗವಂತನ ರೀತಿಯಲ್ಲಿ ಆಧ್ಯಾತ್ಮಿಕ ದೇಹವನ್ನು ಪಡೆದು ಭಗವದ್ಧಾಮಕ್ಕೆ ಹೋಗ್ತೇವೆ. ಸೊ ಭಗವಂತನು ಇಲ್ಲಿ ಹೇಳ್ತಾ ಇರೋದು ಅಷ್ಟೊಂದು ಮಹತ್ವ ಇದೆ ಈಗ ಒಂದು ಈ ಭಗವದ್ಗೀತಾ, ಈ ಜ್ಞಾನ, ಈ ಭಗವಂತನ ಒಂದು ಭಕ್ತಿ ಕಾರ್ಯಗಳಿಂದ ನಾವು ಪಡೆಯುವ ಒಂದು ಲಾಭ. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಸೊ ಕೃಷ್ಣನಲ್ಲಿ ಹೇಳ್ತಾ ಇರೋದು ಧ್ಯಾನ ಮಾರ್ಗವಿದೆ, ಅಷ್ಟಾಂಗ ಯೋಗ ಮಾರ್ಗ, ಜ್ಞಾನ ಮಾರ್ಗ ಇದೆ, ತತ್ವ ಅನ್ವೇಷಣೆ, ನೇತಿ ನಾವು ದೇಹ ಅಲ್ಲ ನಾವು ಅಂತ ಆ ರೀತಿಯ ಒಂದು ಅಧ್ಯಯನ ಮಾಡಿ ಚರ್ಚೆ ಮಾಡಿ ಬರೋ ಒಂದು ಜ್ಞಾನ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ. ಕೆಲವರು ನಿಷ್ಕಾಮ ಕರ್ಮದಿಂದ, ಅಂದ್ರೆ ಕರ್ಮಯೋಗದಿಂದ. ಸೊ ಅದು ಈ ಪರಮಾತ್ಮನನ್ನು ನೋಡ್ಬೋದು,
ಇದರ ಒಂದು ಅಸ್ತಿತ್ವವನ್ನು ತಿಳ್ಕೊಳ್ಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರ್ತಾರೆ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಆಕ್ಚುಲಿ ಇದು ಭಕ್ತಿ ಮಾರ್ಗದಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯ, ಶ್ರವಣ. ಮತ್ತೆ ಈ ಕಲಿಯುಗದಲ್ಲಿ ನಾವ್ಯಾರು ಅಷ್ಟು ದೊಡ್ಡ ಯೋಗಿಗಳಲ್ಲ. ಆ ಧ್ಯಾನ ಯೋಗ ಮಾಡೋದಕ್ಕೆ ನಮಗೆ ಗೊತ್ತು, ಕೇಳಿದ್ವಿ 6ನೇ ಅಧ್ಯಾಯದಲ್ಲಿ, ಏಕಾಂತ ಪ್ರದೇಶದಲ್ಲಿ ಹೋಗಿ, ಕಾಡಿನಲ್ಲಿ ಹೋಗಿ, ಆ ಬೆಟ್ಟ ಗುಡ್ಡದಲ್ಲಿ ಹೋಗಿ, ಅಲ್ಲಿ ಎಷ್ಟೋ ಸಾವಿರಾರು ವರ್ಷಗಳು ತಪಸ್ಸೆ ಮಾಡೋದು. 1000 ವರ್ಷ ಯಾರು ಬದುಕ್ತೇವೆ? ಇಂದ್ರಿಯ ನಿಗ್ರಹ ಮಾಡಿ, ಅದು ನಮ್ಗೆ ಸಾಧ್ಯ ಇಲ್ಲ. ಈಗ ಜ್ಞಾನವಂತರು, ಆ ಜ್ಞಾನವಂತರು ಅಲ್ಲ ನಾವು. ಎಲ್ಲ ವೇದಗಳು ಉಪನಿಷತ್ಗಳೆಲ್ಲ ಕಲ್ತ್ಕೊಂಡು, ಆ ಒಂದು ಸಂಸ್ಕೃತ ಭಾಷೆಯನ್ನು ಕಲ್ತು, ಅದರ ಸಂಧಿ, ಅದರ ವಿಚ್ಛೇದನೆ ಮಾಡಿ, ಆ ರೀತಿ ಅದ್ರಲ್ಲಿ ಅಧ್ಯಯನ ಮಾಡಿ, ಆ ಚರ್ಚೆ ಮಾಡಿ ನಾವು, ಅದು ಕೂಡ ನಮ್ಮ ಇಲ್ಲ ನಾವು ಆ ಕರ್ಮ, ಇದು ಈ ಕಲಿಯುಗದಲ್ಲಿ ಅಷ್ಟು ಒಂದು ಹೇಳೋದು ನಾವು ದಾನ, ಇದೆಲ್ಲ ಧರ್ಮ, ಅದೆಲ್ಲ ಅಷ್ಟು ರೀತಿಯಾಗಿ ಆಚರಿಸಕ್ಕೂ ಆಗೋದಿಲ್ಲ, ಎಷ್ಟು ಡೀಟೇಲ್ ಆಗಿ ವೇದಗಳು ಹೇಳಿದಾಗೆ. ಆದರೆ ಈ ಭಕ್ತಿ ಮಾರ್ಗದಲ್ಲಿ ಶ್ರವಣ ಮುಖ್ಯ. ಶ್ರವಣದಿಂದ ಪ್ರಾರಂಭವಾಗುತ್ತೆ ಭಕ್ತಿ ಮಾರ್ಗ. ಕೃಷ್ಣ ಹೇಳೋದು ಅದರಿಂದ ಕೂಡ ನಾವು ಈ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತರಾಗಬಹುದು. ಸೊ ಇದು ತುಂಬಾ ಮುಖ್ಯವಾದದ್ದು. ನಾವು ಈ ಮಾರ್ಗವನ್ನು ಸ್ವೀಕರಿಸಿ ಭಗವಂತನ ನಾಮವನ್ನು ಜಪಿಸುವುದು, ಭಗವಂತನ ನಾಮವನ್ನು ಕೇಳುವುದು, ಮತ್ತೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದು, ಕೇಳುವುದು, ಇದರ ಮೂಲಕ ನಾವು ಪರಿಪೂರ್ಣತೆಯನ್ನು ಪಡಿಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಶ್ರುತ್ವಾನ್ ಅಂದ್ರೆ ಅನ್ಯೇಭ್ಯ ಉಪಾಸತೆ. ಶ್ರುತ್ವ ಅಂದ್ರೆ ಕೇಳುವುದು. ಸೊ ಕೇಳುವುದು, ಶ್ರವಣ ತುಂಬಾ ಮುಖ್ಯ. ಸೊ ಇದನ್ನ ಯಾರಿಂದ ಕೇಳ್ಬೇಕು? ಒಂದು ಸರಿಯಾದ ಪ್ರಮಾಣಭೂತ ಇದರಿಂದ ಗುರು ಪರಂಪರೆ ಬರೋದು ಆಚಾರ್ಯರಿಂದ ಕೇಳ್ಬೇಕು. ಶ್ರೀಲ ಪ್ರಭುಪಾದರು ಅಷ್ಟು ಸೊಗಸಾಗಿ ಭಾವಾರ್ಥಗಳನ್ನು ಬರೆದಿದ್ದಾರೆ. ಸೊ ದಯವಿಟ್ಟು ನೀವು ಪ್ರತಿ ದಿವಸ ಪ್ರತಿಯೊಬ್ಬರು ಇದನ್ನು ಓದಿ. 2ನೇ ಲೆವೆಲಲ್ಲಿ ಆಕ್ಚುಲಿ ಪ್ರಶ್ನೆಗಳು ಹೇಗೆ ಮಾಡಿದ್ದಾರೆ ಅಂದ್ರೆ, ನೀವು ಆ ಅಧ್ಯಾಯವನ್ನು ಓದ್ಬೇಕು. ನೀವು 1ನೇ ಲೆವೆಲಲ್ಲಿ ನಾವು ಕೇವಲ ಪ್ರೆಸೆಂಟೇಶನ್ ತೋರಿಸ್ತಾ ಇದ್ದೀವಿ. ಆದ್ರೆ 2ನೇ ಲೆವೆಲಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ನೀವು ಆ ಅಧ್ಯಾಯದ ಭಾಷ್ಯ ಭಾವಾರ್ಥವನ್ನು ಓದಿ. ಇವಾಗ 13ನೇ ಅಧ್ಯಾಯ. ಸೊ ಇದರಲ್ಲಿ ಏನೇನು ಆಚಾರ್ಯ, ನಾನು ಅನುವಾದ ಮಾತ್ರ ಓದ್ಕೊಂಡು ಹೋಗ್ತಾ ಇದ್ದೇನೆ, ಆದ್ರೆ ಈ ಭಾವಾರ್ಥವನ್ನು ನೀವು ಓದಿದೆ. ಸೊ ಇಲ್ಲಿ ಆಗ ನಮಗೆ ಎಷ್ಟು ದೃಢವಾಗಿ ನಾವು ದೃಢ ಸಂಕಲ್ಪವನ್ನು ಪಡಿತೇವೆ. ಭಕ್ತಿಯಲ್ಲಿ ನಾವು ಇನ್ನ ಹೆಚ್ಚು ಗಟ್ಟಿಯಾಗಿ ನಿಂತು ಮುಂದುವರಿಸ್ತೇವೆ. ಶ್ರವಣ ಮಾರ್ಗ ತುಂಬಾ ಮುಖ್ಯ. ಸೊ ಮುಖ್ಯವಾಗಿ ಶ್ರವಣದಲ್ಲಿ ಈ ರೀತಿ ಈ ಗ್ರಂಥಗಳನ್ನ ಈ ಶುದ್ಧ ಭಕ್ತರು ಆಚಾರ್ಯರು ರಚಿಸಿದ ಇದನ್ನು ಮಾಡೋದು ಮುಖ್ಯ, ತುಂಬಾ ಮುಖ್ಯ. ನಾವು ಹೇಳ್ತೇವೆ, ನಮಗ್ ತಿಳಿದಿದ್ದು ಸ್ವಲ್ಪ ಹೇಳ್ತೇವೆ, ಆದ್ರೆ ಈ ಗ್ರಂಥಗಳನ್ನೋದು ಇದು ಅವರು ಅನುಭವ ಪಡೆದವರು, ಅನುಭವಸ್ಥರು, ಅವರ ಮಾತುಗಳು. ಇವಾಗ ನಮಗೆ ಇಲ್ಲ, ನಮಗೂ ಕೇಳಿದ್ದೇವಷ್ಟೇ, ಹೇಳ್ತಾ ಇದ್ದೇವೆ ನಾವು, ರಿಪೀಟ್ ಮಾಡ್ತಾ ಇದ್ದೇವೆ ಅಷ್ಟೇ, ಒಂದು ರೀತಿ ಪ್ಯಾರೆಟ್ ಆಗಿ ಮಾಡ್ತಾ ಇದ್ದೇವೆ ನಾವು ಅಷ್ಟೇ. ಆದ್ರೆ ಗಿಣಿಗಳು ಹೇಳ್ದಾಗೆ. ಆದ್ರೆ ಆಚಾರ್ಯರು ಅನ್ನೋರು ಅವ್ರಿಗೆ ಸಂಪೂರ್ಣ ಸಾಕ್ಷಾತ್ಕಾರ ಇದೆ. ಅವ್ರ ಆತ್ಮವನ್ನು, ಅವ್ರ ಆತ್ಮ ಅಂತ ಅವ್ರಿಗೆ ಸಂಪೂರ್ಣವಾಗಿ ಅನುಭೂತಿ ಇದೆ, ಅವ್ರಿಗೆ ಸಾಕ್ಷಾತ್ಕಾರ ಇದೆ. ಪರಮಾತ್ಮನ ಪ್ರತಿಕ್ಷಣ ನೋಡ್ತಾ ಇದ್ದಾರೆ ಅವರು. ಸೊ ಆ ರೀತಿಯಲ್ಲಿ ಅವರ ಒಂದು ಸಾಂಗತ್ಯವನ್ನು ಪಡೆಯೋದು, ಸಂಘವನ್ನು ಪಡೆಯೋದು ಈ ಒಂದು ಅಧ್ಯಯನದಿಂದ, ಈ ಒಂದು ಪುಸ್ತಕಗಳು, ಆ ದಿವ್ಯ ಗ್ರಂಥಗಳ ಮೂಲಕ. ಸೊ ಕೃಷ್ಣನ ಪ್ರತಿನಿಧಿಗಳು ಅದನ್ನು ನಾವು ಪುಸ್ತಕಗಳನ್ನು ಅದನ್ನು ಅಧ್ಯಯನ ಮಾಡಬೇಕು. ಸೊ ನಿಮ್ಮ ಹತ್ರ ಪುಸ್ತಕ ಇರ್ಬೋದು, ಆಗಲೇ ಭಗವದ್ಗೀತೆ ಯಥಾರೂಪ, ಅದನ್ನು ಓದಿ ಡೈಲಿ. ಇಲ್ಲಾಂದ್ರೆ ಈ ಸಾಫ್ಟ್ ಕಾಪಿ ಇದರ ಮೂಲಕ ಓದ್ಬೋದು. ಇಲ್ಲಾಂದ್ರೆ ಯಾರು ಬೇಕಂದ್ರೆ ಹಾರ್ಡ್ ಕಾಪಿ ನಮ್ಮಲ್ಲಿ ಆರ್ಡರ್ ಮಾಡಿ. ಸೊ ನೀವು ದಯವಿಟ್ಟು ಅದರ ಮೂಲಕ ಈ ಭಗವದ್ಗೀತೆಯನ್ನು ಪ್ರತಿ ದಿವಸ ಓದಿ ಇದರಿಂದ ಲಾಭವನ್ನು ಪಡೆಯಿರಿ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸೊ ಕೃಷ್ಣನು ಒಂದು ಸಾರಾಂಶವಾಗಿ ಹೇಳ್ತಾ ಇರೋದು. ಸೊ ಕೃಷ್ಣ, ಅರ್ಜುನ, ನೀವು ಏನ್ ನೋಡ್ತಾ ಇದೆಯಾ ಈ ಜಗತ್ತಿನಲ್ಲಿ? ಎಷ್ಟೋ ಬೆಟ್ಟ ಗುಡ್ಡಗಳು, ಎಷ್ಟೋ ನಗರಗಳು, ಎಷ್ಟೋ ಆಕಾಶ, ಸಮುದ್ರ, ಎಲ್ಲ ಇದೇನೂ ಅಲ್ಲ. ಇದು ನನ್ನ ಈ ಯಾವುದು ಕ್ಷೇತ್ರಜ್ಞ ಸಂಯೋಜನೆ. ಕ್ಷೇತ್ರ ಅಂದ್ರೆ ಭೌತಿಕ ಜಗತ್ತು, ಪಂಚಮಹಾಭೂತ, ಇದೆಲ್ಲವೂ ಮೆಟೀರಿಯಲ್ ಎನರ್ಜಿ, ಪ್ರಕೃತಿ. ಇನ್ನೊಂದು ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮನೋಡ ಒಳಗೊಂಡ ಇದು ಅಷ್ಟೇ. ಸೊ ಅದೇ ಒಂದು. ಸೊ ಕೃಷ್ಣನು ಈ ರೀತಿಯಲ್ಲಿ ಈಗ ಸೂರ್ಯನಿಗೆ ಹೇಳಿದ್ರೆ ಏನಂತ ಕೇಳಿದ್ರೆ, ಅದರ ಹೀಟು, ಅದರ ಲೈಟ್, ಅದರ ಬೆಳಕು, ಮತ್ತೆ ಅದರ ಒಂದು ಬಿಸಿ, ಆ ಶಕ್ತಿ, ಶಾಖ. ಸೊ ಆ ರೀತಿಯಲ್ಲಿ ಹೀಟ್ ಎನರ್ಜಿ, ಲೈಟ್ ಎನರ್ಜಿ. ಸೊ ಹಾಗೆ ಭಗವಂತನು ಇದೇನ್ ನೋಡ್ತಾ ಇದ್ರೆ ಇದೇನು ಇಲ್ಲ, ನನ್ನ ಒಂದು ಪ್ರಕೃತಿ, ಪುರುಷ, ನನ್ನ ಒಂದು ಶಕ್ತಿಗಳಷ್ಟೇ, 2 ಶಕ್ತಿಗಳು ಅಂತ ಕೃಷ್ಣ ಹೇಳ್ತಾರೆ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಸೊ ಭಗವಂತನಲ್ಲಿ ನಿಜವಾದ ದೃಷ್ಟಿ ನಾವು ನೋಡ್ತಾ ಇದ್ದೇವೆ. ಈಗ ನೋಡ್ತಾ ಇರೋದು ನಾವು ಭೌತಿಕವಾಗಿ ನೋಡ್ತಾ ಇದ್ದೇವೆ. ಆದ್ರೆ ನಿಜವಾಗಲೇ ನಾವು ಪರಿಪೂರ್ಣರಾದಾಗ ನಾವು ಕಾಣೋದು, ನಾವು ಆತ್ಮವನ್ನು ನೋಡ್ಬೋದು, ಪರಮಾತ್ಮನನ್ನು ನೋಡ್ಬೋದು. ಅದು ನಿಜವಾದ ದೃಷ್ಟಿ. ಇವಾಗ ನಮಗೆ ಟೆಲಿಸ್ಕೋಪ್ ಹಾಕೊಂಡಾಗ, ಇನ್ನೊಂದು ಮೈಕ್ರೋಸ್ಕೋಪ್ ಹಾಕೊಂಡಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಎಕ್ಸ್ರೇಸ್ ಅದ್ರ ಮೂಲಕ ಇನ್ನೊಂದು ರೀತಿಯಲ್ಲಿ ಕಾಣುತ್ತೆ.
ಅದ್ರ ನಿಜವಾದ ದೃಷ್ಟಿ ಅಂದ್ರೆ ನಾವು ಎಚ್ಚರವಾದಾಗ ಈ 3 ಗುಣಗಳನ್ನು ನಾವು ಹೊರಗೆ ಬಂದಾಗ, ಸತ್ವ ರಜಸ್ ತಮಸ್, ಅವಾಗ ನಮಗೆ ಈ ಆತ್ಮ, ಪರಮಾತ್ಮ, ಭಗವದ್ಧಾಮ, ಭೌತಿಕ ಜಗತ್ತು ಏನು, ಇದೊಂದು ಜಡವಸ್ತು, ಜಡ ಪ್ರಪಂಚ, ಇದು ನಿಜವಾದ ಪ್ರಪಂಚ ಅಲ್ಲಿದೆ ಅಂತೆಲ್ಲವೂ ಕೂಡ ನಮಗೆ ಗೋಚರವಾಗುತ್ತೆ ಅಂತ ಕೃಷ್ಣ ಇಲ್ಲಿ ನಮಗೆ ತಿಳಿಸ್ತಾ ಇರೋದು. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಸೊ ಪರಮಾತ್ಮ ನಮಗೆ ಯಾರು ಕಾಣ್ತಾ ಇಲ್ಲ ಇವತ್ತು. ಅಂದ್ರೆ ನಾವು ಎಷ್ಟು ಮುಂದೆ ಬರ್ಬೇಕು, ನಾವು ಈ ಒಂದು ನಿಜವಾದ ದೃಷ್ಟಿಯನ್ನು ನೋಡ್ಬೇಕು, ನಾವು ಕಾಣ್ಬೇಕು. ನಾವು ಆಕ್ಚುಲಿ ಹೇಗೆ ಅಂದ್ರೆ ನಾವೀಗ ಒಂದು ಕನ್ನಡಿ ಹಾಕಿದಾಗೆ, ಕೆಂಪು ಕನ್ನಡಿ ಹಾಕಿದ್ರೆ ಎಲ್ಲವೂ ಕೂಡ ಕೆಂಪೇ ಕಾಣುತ್ತೆ ನಮಗೆ, ಇಲ್ಲ ಹಸಿರು ಕನ್ನಡಿ ಹಾಕಿದ್ರೆ ಹಸಿರೇ ಕಾಣುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ ಇವತ್ತು ಭೌತಿಕ ದೃಷ್ಟಿ ಏನು ನೋಡಿದ್ರು ಒಂದು ಭೋಗದ ಇಚ್ಛೆಯಿಂದ, ಹೇಗೆ ಅದರಿಂದ ನಾನು ಒಂದು ಆನಂದ, ಎಂಜಾಯ್ಮೆಂಟ್, ನಾನು ಆನಂದವನ್ನು ಪಡೆಯೋದು, ಪ್ರತಿಯೊಂದು ವಸ್ತುವನ್ನು ನೋಡಿದ್ರು, ಪ್ರತಿಯೊಂದು ವ್ಯಕ್ತಿಯನ್ನು ನೋಡಿದ್ರು ಹೇಗೆ ನನ್ನ ಒಂದು ಇಂದ್ರಿಯ ಸುಖಕ್ಕೆ ನಾನು ಉಪಯೋಗಿಸ್ಬೋದು, ಆ ರೀತಿಯ ದೃಷ್ಟಿ ನೋಡ್ತಾ ಇದ್ದೇನೆ. ಸೊ ಇದು ರಾಕ್ಷಸ ಮನೋಭಾವದಿಂದ ನೋಡ್ತಾ ಇದ್ದೇನೆ. ಸೊ ಆದರೆ ನಮ್ಮ ಮನೋಭಾವ ಈ ರೀತಿ ಪರಿವರ್ತನೆ ಆದಾಗ, ಈ ಒಂದು ಇದನ್ನು ಬಿಟ್ಟಾಗ ನಮ್ಗೆ ನಿಜವಾದ ದೃಷ್ಟಿ ಸಿಗುತ್ತೆ. ನಾವು ಭಗವಂತನ ನಿತ್ಯ ಸೇವಕರು, ಭಗವಂತನ ಎಲ್ಲೆಲ್ಲೂ ಕಾಣುತ್ತಾನೆ. ಸೊ ಅದು ಇಲ್ಲಿ ತೋರಿಸ್ತಾರೆ. ಈ ಒಂದು ಪ್ರಜ್ಞೆ ಅನ್ನೋದು ತುಂಬಾ ಒಂದು ಬ್ಯೂಟಿಫುಲ್ ಕಾನ್ಶಿಯಸ್ನೆಸ್, ತುಂಬಾ ಒಂದು ಸೊಗಸಾದ ಸುಂದರವಾದ ಪ್ರಜ್ಞೆ. ಇದು ನಮ್ಮ ಮೂಲ ಪ್ರಜ್ಞೆ. ಇದು ಕೃಷ್ಣ ಪ್ರಜ್ಞೆ ಅನ್ನೋದು ನಿಜವಾದ ಪ್ರಜ್ಞೆ. ಇದು ನಮಗೆ ಮಿಶ್ರಣವಾಗಿದೆ. ಹೇಗೆ ಒಂದು ಮಣ್ಣು ಸೇರಿದಾಗ ನೀರಿನಲ್ಲಿ ಅದರ ಮಣ್ಣಾಗಿ ಅದು ಇದಾಗುತ್ತೆ. ಆ ರೀತಿಯಲ್ಲಿ ನಮ್ಮ ಶುದ್ಧ ಪ್ರಜ್ಞೆ ಕೃಷ್ಣ ಪ್ರಜ್ಞೆ. ಭಗವಂತನ ನಿತ್ಯ ಸೇವೆ ಮಾಡುವುದು, ಅದರಲ್ಲಿ ಅಪಾರ ಆನಂದವನ್ನು ಅನುಭವಿಸೋದು ನಮ್ಮ ನಿಜವಾದ ಸ್ಥಿತಿ. ಆದ್ರೆ ಈಗ ಭೌತಿಕವಾಗಿ ದೃಷ್ಟಿ ಆಗಿರೋದ್ರಿಂದ, ಒಂದು ಭೋಗದ ಇಚ್ಛೆ ಇರೋದ್ರಿಂದ ನಮಗೆ ಇನ್ನೊಂದು ರೀತಿಯಲ್ಲಿ ಕಾಣ್ತಾ ಇದೆ ಈ ಜಗತ್ತು. ಸೊ ಏನ್ ಹೇಳ್ಬೇಕು ಅಂದ್ರೆ, ಆಚಾರ್ಯ ಶ್ರೀಲ ಪ್ರಭುಪಾದರು ಒಮ್ಮೆ ಎಲ್ಲಿ ಪ್ಯಾರಿಸ್ ಅಲ್ಲಿ ಅವ್ರ ಕೇಂದ್ರ ಸ್ಟಾರ್ಟ್ ಮಾಡಕ್ ಹೋಗ್ತಾರೆ. ಅಲ್ಲಿ ಪ್ಯಾರಿಸ್ ನಲ್ಲಿ ಅವರು 1972-73 ಸೊ ಹೋದಾಗ ಅಲ್ಲಿ ಪ್ಯಾರಿಸ್ ನಲ್ಲಿ ಅವ್ರ ಹೆಸರು ಏನಿಡ್ತಾರೆ ಅಂದ್ರೆ, ಅಲ್ಲಿ ದೇವರಿಗೆ ರಾಧಾ ಪ್ಯಾರಿಸ್ ಈಶ್ವರ. ಲಂಡನ್ ನಲ್ಲಿ ಆಚಾರ್ಯರು ರಾಧಾ ಲಂಡನ್ ಈಶ್ವರ ಅಂತ ಆಚಾರ್ಯ. ಯಾಕಂದ್ರೆ ಕೃಷ್ಣನು ಎಲ್ಲರ ಸರ್ವಲೋಕ ಮಹೇಶ್ವರನವನು. ಸೊ ಎಲ್ಲ ಕಡೆ ಸಾಧಾರಣವಾಗಿ ನಮ್ಮ ಮಂಗಳೂರಿನ ಮೂರ್ತಿಗಳ ಹೆಸರು ರಾಧಾ ಗೋವಿಂದ, ಇನ್ನೊಂದು ಕಡೆ ರಾಧಾ ರಾಸಬಿಹಾರಿ, ರಾಧಾ ಕೃಷ್ಣಚಂದ್ರ ಬೆಂಗಳೂರು, ಬೇರೆ ಬೇರೆ ಹೆಸರು ಒಂದೊಂದು ಹೆಸರು ಇಡ್ತಾರೆ. ರಾಧಾ ಗಾಂಧರ್ವಿಕ ಗಿರಿಧಾರಿ ಬೆಂಗಳೂರಲ್ಲೂ ದೇವಸ್ಥಾನ, ಒಂದು ರಾಧಾ ದಾಮೋದರಿ ಇರ್ತಿ. ಸೊ ಕೃಷ್ಣನಿಗೆ ಅವರು ಇಂಗ್ಲೆಂಡ್ ಅಲ್ಲಿ ಲಂಡನ್ ಈಶ್ವರ ಅಂತ ಹೆಸರಿಟ್ರು. ಲಂಡನ್ಗೆ ಈಶ್ವರ, ಯಾಕಂದ್ರೆ ಲಂಡನ್ ಅವ್ರು ಬಂದು ನಮ್ಮ ಭಾರತದ ಮೇಲೆ ಬ್ರಿಟಿಷರು ಆಡಳಿತ ಮಾಡಿದ್ರಲ್ಲ. ಸೊ ಆಚಾರ್ಯರ ಆ ಉದ್ದೇಶದಿಂದಾನೇನೋ, ಆ ದೃಷ್ಟಿಯಿಂದ ನೀವು ಬಂದು ಏನೋ ಇದ್ ಮಾಡಿರ್ಬೋದು ಆಳ್ವಿಕೆ, ಆದ್ರೆ ಈಗ ನಾವು ಇಲ್ಲಿ ಬಂದ್ರೆ ಸ್ಥಾಪನೆ ಮಾಡೋದು ನಿಮ್ಮ ಲಂಡನ್ಗೆ ಈಶ್ವರ. ಸಾರಿ, ರಾಧಾ ಲಂಡನ್, ಕೃಷ್ಣನಿಗೆ ಲಂಡನ್ ಈಶ್ವರ ಅಂತ ಹೆಸರಿಟ್ರು. ಈಗಲೂ ಕೂಡ ದಿವ್ಯಮೂರ್ತಿ ಅವ್ರ ಸೇವೆ ನಡೀತಾ ಇದೆ ಅಲ್ಲ. ಸೊ ಅದೇ ರೀತಿ ಪ್ಯಾರಿಸ್ ಅಲ್ಲಿ ರಾಧಾ ಪ್ಯಾರಿಸ್ ಈಶ್ವರ ಅಂತ ಹೆಸರು ಕೃಷ್ಣನಿಗೆ ಅಲ್ಲಿ ಆಚಾರ್ಯರು ಇಟ್ಟದ್ದು. ಸೊ ಹಾಗೆ ಇನ್ನೊಂದು ಆಚಾರ್ಯರು ಹೇಳುದು, ಇಲ್ಲಿ ಕೃಷ್ಣನು ಬಂದಿದ್ದಾನೆ, ಈಗ ಪ್ಯಾರಿಸ್ ಈಶ್ವರ ನಮ್ಮ ದಿವ್ಯಮೂರ್ತಿ ಇಲ್ಲಿ. ಯಾಕಂದ್ರೆ ಫ್ರಾನ್ಸ್ ಅಂದ್ರೆ ಅಲ್ಲಿ ತುಂಬಾ ಒಂದು ಸುಂದರವಾದ ಇದು ಹೆಂಗಸರು ಇದ್ದಾರೆ. ಸೊ ಅವನ್ನೆಲ್ಲ ಆ ಗೋಪಿಕೆಯರನ್ನ ಅವರು ಕಲೆಕ್ಟ್ ಮಾಡೋಕೆ ಭಗವಂತನು ಬಂದಿದ್ದಾನೆ. ಆಕ್ಚುಲಿ ಕೃಷ್ಣನ ಪರಮ ಭೋಕ್ತ. ಸೊ ಆದ್ರೆ ಆಚಾರ್ಯರ ದೃಷ್ಟಿ ಕೂಡ ಹಾಗೆ, ಅವರನ್ನು ಇನ್ನೊಂದು ಇವರನ್ನು ಇದು ಮಾಡ್ಬೇಕು ಅಂತಲ್ಲ. ಸೊ ಆಚಾರ್ಯರು ಆ ರೀತಿ ಒಂದು ಜೋಕ್ ಆಗಿ ಇಲ್ಲಿ ಹೆಸರಿಡೋದು, ಕೃಷ್ಣ ಹ್ಯಾಸ್ ಕಮ್ ಟು ಕಲೆಕ್ಟ್ ಆಲ್ ದ ಗೋಪೀಸ್, ಬ್ಯೂಟಿಫುಲ್ ಗೋಪೀಸ್ ಇನ್ ಪ್ಯಾರಿಸ್ ಅಂತ ಹೇಳ್ತಾರೆ ಆಚಾರ್ಯ. ಸೊ ಅವರ ದೃಷ್ಟಿ ಬೇರೆ. ಆಚಾರ್ಯ ದೃಷ್ಟಿ ಅಂದ್ರೆ ಪ್ರತಿಯೊಬ್ಬರು ಹೇಗೆ ಕೃಷ್ಣನ ಶುದ್ಧ ಭಕ್ತರಾಗಬೇಕು. ಅದು ನಮಗೆ ಹಂಗಲ್ಲ. ನಮಗೆ ಹೇಗೆ ಅವರನ್ನ ನಾವು ಆನಂದಿಸೋದು, ಅವ್ರನ್ನ ಎಂಜಾಯ್ ಮಾಡೋದು, ಆ ರೀತಿ ನಮ್ಮ ದೃಷ್ಟಿ. ಅದು ಶುದ್ಧ ಭಕ್ತರ ದೃಷ್ಟಿ ಆಗಿರೋದಿಲ್ಲ. ಅವರ ಶುದ್ಧ ಭಕ್ತರ ಆಚಾರ್ಯ ದೃಷ್ಟಿನೇ ಬೇರೆ. ಸೊ ಅವರ ವ್ಯಕ್ತಿತ್ವವೇ ಬೇರೆ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಸೊ ಈ ಭೌತಿಕವಾಗಿ ನಾವು ರಜೋ ತಾಮಸ ಗುಣ ಪ್ರಭಾವದಿಂದ ನಾವು ಭೋಕ್ತರಾಗಿ ಈ ರೀತಿ ಇಂದ್ರಿಯ ಸುಖವನ್ನು ಅನುಭವಿಸುವವರೆಗೆ ನಾವು ಅಸಹಾಯವಾಗಿ ಬಿದ್ದಿದ್ದೇವೆ. ಇಲ್ಲಾಂದ್ರೆ ನಾವು ಇದು ಗುಣಗಳಿಂದ ಮೇಲೆ ಬಂದಾಗ, ಸತ್ವಗುಣ ಅದಕ್ಕೂ ಮೀರಿದಾಗ ಸಹಜವಾಗಿ ನಾವು ಈ ಒಂದು ಭೋಗದ ಆಸೆಯನ್ನು ಬಿಟ್ಟು ಸಹಜವಾಗಿ ಕೃಷ್ಣ ಸೇವೆಯಾಗಿ ಇಲ್ಲಿ ತೊಡಗ್ತೇವೆ ನಾವು. ವಿವೇಚನೆಯುಳ್ಳ ಮನುಷ್ಯ ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡುವುದಕ್ಕೆ ಬಿಟ್ಟಾಗ, ಮತ್ತು ಎಲ್ಲೆಲ್ಲೂ ಜೀವಿಗಳು ಹೇಗೆ ವಿಸ್ತಾರ ಹೊಂದುತ್ತಾರೆ ಎನ್ನುವುದನ್ನು ಕಂಡಾಗ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನು ತಲುಪುತ್ತಾನೆ. ಬ್ರಹ್ಮನ್ ವಿಷನ್ ಇಲ್ಲಿ ಹೇಳೋದು ಬ್ರಹ್ಮ ದೃಷ್ಟಿ. ಏನು ಅಂದ್ರೆ ನಾವು ಈ ದೇಹವನ್ನು ನೋಡೋದಲ್ಲ, ದೇಹದಲ್ಲಿರೋ ಆತ್ಮವನ್ನು ನೋಡೋದು, ಮತ್ತೆ ಆತ್ಮದ ಜೊತೆ ಪರಮಾತ್ಮವನ್ನು ನೋಡೋದು. ಸೊ ಆ ರೀತಿಯಲ್ಲಿ ಅದು ನಿಜವಾದ ಯಥಾರ್ಥ ದರ್ಶನ ಅದು. ಆದ್ರೆ ನಾವು ಭೌತಿಕ ದರ್ಶನ ಇರೋದ್ರಿಂದ ನಾವು ಬೇರೆ ಬೇರೆ ದೇಹಗಳು, ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಇದ್ದೇವೆ ನಾವು.
ಅರ್ಜುನ, ಅವಿನಾಶಿಯಾದ ಆತ್ಮವು ದಿವ್ಯವಾದದ್ದು, ನಿತ್ಯವಾದದ್ದು ಮತ್ತು ಗುಣಗಳನ್ನು ಮೀರಿದ್ದು. ಶಾಶ್ವತವಾದ ನೋಟವಿರುವವರು ಇದನ್ನು ಕಾಣಬಲ್ಲವರು. ಐಹಿಕ ದೇಹದ ಸಂಪರ್ಕವಿದ್ದರೂ ಆತ್ಮವು ಏನನ್ನೂ ಮಾಡುವುದಿಲ್ಲ ಮತ್ತು ಲಿಪ್ತವಾಗುವುದಿಲ್ಲ. ಆಕ್ಚುಲಿ ಆತ್ಮದ ಅಭಿವ್ಯಕ್ತಿಯೇ ಬೇರೆ, ಅದರ ಸನ್ನಿವೇಶವೇ ಬೇರೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಸೊ ಇದೆಲ್ಲ ಮುಕ್ತ ಪುರುಷರ ಲಕ್ಷಣಗಳು. ಸೊ ಅವರು ಯಾವ ಭೌತಿಕ ಇದರಿಂದ ಅವರು ಸೋಂಕಿಗೆ ಅವರು ಇದಾಗೋದಿಲ್ಲ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಭಗವಂತನು ಮತ್ತೆ ಇನ್ನೊಂದು ರೀತಿಯಲ್ಲಿ ಆತ್ಮಜ್ಞಾನ ನಮ್ಗೆ ತಿಳಿಸ್ಕೊಡ್ತಾ ಇರೋದು. ಆತ್ಮ ನೋಡ್ಲಿಕ್ಕಾಗೋದಿಲ್ಲ ನಾವು, ಆದ್ರೆ ಅದರ ಲಕ್ಷಣದಿಂದ ನಾವು ತಿಳಿಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಹೇಗೆ ಸೂರ್ಯ ಒಮ್ಮೆ ಮೋಡದಿಂದ ಇದಾಗಿರ್ಬೋದು, ಆದ್ರೂ ಕೂಡ ಸ್ವಲ್ಪ ಸೂರ್ಯಕಿರಣಗಳಿಂದ ಗೊತ್ತು ನಮ್ಗೆ ಸೂರ್ಯವಿದೆ, ಅದು ಮೋಡಗಳ ಹಿಂದೆ ಇದೆ ಅಂತ ಗೊತ್ತು ನಮ್ಗೆ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಮ್ಗೆ ಆತ್ಮ ಇಲ್ಲಿ ಒಂದು ಜೀವಂತ ವ್ಯಕ್ತಿ, ಜೀವಿ, ಒಂದು ಮನುಷ್ಯ, ಒಂದು ಮೃಗ, ಒಂದು ಪಕ್ಷಿ, ಒಂದು ಮರ ಗಿಡ ನೋಡಿದ್ರು ಅದ್ರ ಜೀವ ನೋಡಿದಾಗ ನಾವು ಆ ಪ್ರಜ್ಞೆ ನೋಡಿದಾಗ ಓ ಅಲ್ಲಿ ಆತ್ಮ ಇದೆ ಅಂತ ತಿಳ್ಕೊಳ್ಬೇಕು. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಇದು ಲಕ್ಷಣ, ಜೀವಿಯ ಲಕ್ಷಣ, ಇದು ಆತ್ಮದ ಲಕ್ಷಣ ಅಂತ ತೋರಿಸ್ತಾ ಇತ್ತು. ಜ್ಞಾನದ ಚಕ್ಷುಗಳಿಂದ, ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಗಳ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಎಸ್. ಸೊ ಈ ಅಧ್ಯಾಯ ಮುಗೀತು. ಸೊ ಆಕ್ಚುಲಿ ಅಧ್ಯಾಯ ಆಚಾರ್ಯರು ಕೊನೆಗೆ ಹೇಳಿದಾಗೆ ಇದೊಂದು ಚರ್ಚೆಯಿಂದ, ನಾವು ಭಕ್ತಿಯ ಅಭ್ಯಾಸದಿಂದ ನಮಗೆ ಈ ಎಲ್ಲ ವಿಷಯಗಳು ಕೂಡ ಇನ್ನ ಸಾಕ್ಷಾತ್ಕಾರ ಆಗುತ್ತೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಸ್ವಲ್ಪ ಇದು ಲಾಂಗ್ ಆಯ್ತು, ನಾನು ತೆಗೆದುಕೊಂಡಿದ್ದು. ಪ್ರಯತ್ನ ಪಡ್ತೀನಿ ನಾಳೆಯಿಂದ ನಾನು ಇದು ಆಕ್ಚುಲಿ ಕೊಟ್ಟಿದ್ದ ಟೈಮ್ 1 ಗಂಟೆ, ಇವತ್ತು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು ಲೇಟು. ಮತ್ತೆ ನಾನು ಕೂಡ ಈಗ ಸೆಷನ್ಸ್, ಇದು ಸೆಕೆಂಡ್ ಸೆಷನ್ಸ್, ಫಸ್ಟ್ ಕ್ಲಾಸು, ನಾಳೆಯಿಂದ ನಾನು 1 ಗಂಟೆಗೆ ಸೀಮಿತ ಸಮಯದಲ್ಲೇ ಮುಗಿಸೋಕೆ ಪ್ರಯತ್ನ ಪಡ್ತೇನೆ. ಸೊ ಇವತ್ತಿನ ಸೆಷನ್ ಆಯ್ತು. PPT ಏನು ಮಾಡಲಿಲ್ಲ ಈ ಅಧ್ಯಾಯಕ್ಕೆ, ಇದಕ್ಕೆ. ಓಕೆ, ಯಾರಾದ್ರೂ ಪ್ರಶ್ನೆಗಳು? ತುಂಬಾ ಪ್ರಶ್ನೆಗಳೇ. 1 ನಿಮಿಷ. ರಾಜೇಶ್ವರಿ ಮಾತಾಜಿ, 1 ನಿಮಿಷ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮದೇನಾದ್ರು ಪ್ರಶ್ನೆ ಇಲ್ಲ ಏನಾದ್ರು ಹೇಳ್ಬೇಕಿದ್ರೆ, ಇಲ್ಲ ಕ್ಲಾರಿಫಿಕೇಶನ್ ಇಲ್ಲ. ಮೀನಾಕ್ಷಿ ಅವರೇ, ನಿಮ್ದೇನಾದ್ರು ಇದ್ರೆ ಹ್ಯಾಂಡ್ ಸೈಜ್ ಮಾಡಿದ್ದೀರಾ ನೀವು? ಹರೇ ಕೃಷ್ಣ ಮೀನಾಕ್ಷಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಇದ್ರ ಬಗ್ಗೆ ಕ್ವಶನ್ಸ್, ಅಸೈನ್ಮೆಂಟ್ ಎಲ್ಲ ಹೆಂಗಿರುತ್ತೆ? ಅದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ ಮಾತಾಜಿ, ಅದು ಶೇರ್ ಮಾಡ್ತೇವೆ. ಅದು ಅವ್ರು ಸುಬುದ್ಧಿ ಪ್ರಭು, ಸುಜೇಶ್ ಪ್ರಭು ಅವ್ರು ಮಾಡ್ತಾರೆ. ಸೊ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೋಸ್ಟ್ ನಾಳೆ ಬೆಳಿಗ್ಗೆ ಏನಾದ್ರು ಅದು ಪೋಸ್ಟ್ ಮಾಡ್ತೇವೆ ಮಾತಾಜಿ. ನಾವ್ ಅದಕ್ಕೆ ಬುಕ್ ಮಾಡ್ಬೇಕೇನ್ರಿ? ಇಲ್ಲ, ನೀವು ಆ ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ಲ, ನೀವು ಅಲ್ಲೇ ನಿಮ್ಗೆ ಪೋಸ್ಟ್ ಆಗುತ್ತೆ. ಅದು ಗೂಗಲ್ ಫಾರ್ಮ್ ಅಲ್ಲೇನೋ ನೀವು ಅದು ಆನ್ಸರ್ ಮಾಡ್ಬೇಕು ಅನ್ಸುತ್ತೆ. ಆ ಲಿಂಕ್ ಕಳಿಸ್ತಾರೆ ನಿಮ್ಗೆ. ಅಮೃತ್ ಅವ್ರು ಕೇಳಿದ್ರೆ, ಎಸ್, ಯಾರು ಲೇಟ್ ಆಗಿದೆ ಆಗ್ಲೇ, ಸೊ ನೀವು ಲೀವ್ ಆಗ್ಬೋದು. ಯಾರು ಕ್ವಶನ್ಸ್ ಏನಾಗಿದ್ರೆ ನೀವು ಕಂಟಿನ್ಯೂ ಆಗಿ ನೀವು, ಇಲ್ಲ ಅಂದ್ರೆ ಇವತ್ತು ಸೆಷನ್ ಆಯ್ತು. ಏನೋ ಪ್ರಶ್ನೆಗಳಿದ್ರೆ ನಾನು ಏನಾದ್ರು ವಿವರಿಸ್ತೇನೆ ಅಷ್ಟೇ.